ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಶುಭ ಸಂಜೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಪ್ರೀತಮ್ ಜೈನ್. ಹಾಗೆಯೇ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಪ್ರಗತಿ ಎಜುಕೇಷನ್ ಟ್ರಸ್ಟ್ ಅವರ ವತಿಯಿಂದ ಇವತ್ತಿನ ನಮ್ಮ ಈ ಸ್ಟುಡಿಯೋದಲ್ಲಿ ಗೋಕುಲ್ನಾಥ್ ಪ್ರಗತಿ ಎಜುಕೇಷನ್ ಟ್ರಸ್ಟ್ನ ಸ್ಥಾಪಕರು. ಹಾಗೆಯೇ ಸರ್, ನಿಮಗೆ ಸಹ ಈ ಕಾರ್ಯಕ್ರಮಕ್ಕೆ ಒಂದು ವೆಲ್ಕಮ್ ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಹಾಗೆಯೇ ನಮ್ಮ ಜೊತೆ ಇದ್ದಾರೆ ಪ್ರಗತಿ ಎಜುಕೇಷನ್ ಟ್ರಸ್ಟ್ನ ಪ್ರಿನ್ಸಿಪಲ್ ಹೇಮಲತಾ ಅವರು. ಮ್ಯಾಮ್, ನಿಮಗೂ ಸಹ ಒಂದು ಹಾರ್ಟ್ಲಿ ವೆಲ್ಕಮ್ ಫಾರ್ ದಿ ಪ್ರೋಗ್ರಾಮ್. ಹಾಗೆಯೇ ಅದೇ ರೀತಿ ವೈಸ್ ಪ್ರಿನ್ಸಿಪಲ್ ಗೀತಾ ಕೊಂಕಾಡಿ ಅವರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಸಹ ಮೇಡಮ್ ವೆರಿ ವೆಲ್ಕಮ್ ಟು ದ ಪ್ರೋಗ್ರಾಮ್. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ತುಂಬ ದಿವಸದಿಂದ ನೋಡ್ತಾ ಇರ್ಬೋದು ಪ್ರಗತಿ ಎಜುಕೇಷನ್ ಟ್ರಸ್ಟ್ ಕಡೆಯಿಂದ ಸುಮಾರು ಪ್ರೋಮೋಗಳು ಬರ್ತಾನೆ ಇದ್ದಾವೆ. ಹಾಗೆಯೇ ಏನು ಅಂದರೆ ಎಲ್ರಿಗೂ ಏನು ಅಂದರೆ ಕುತೂಹಲ ಆಯಿತು, ಹೇಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನು ಬೇಕು ಅಂತ ಅಂದ್ಕೊಂಡಿದ್ರೆ. ಹಾಗೆಯೇ ಇವತ್ತು ನೇರ ಪ್ರಸಾರ ನಮ್ಮ ಲೈವ್ ಪ್ರೋಗ್ರಾಮಲ್ಲೇ ನೀವು ಕ್ವಶನ್ಸ್ಗಳನ್ನ ಕೇಳ್ಬೋದು. ಹಾಗೆಯೇ ನಿಮ್ಮ ಡೌಟ್ಸ್ ಏನಾರು ಇದ್ದರೆ ಅದನ್ನು ನೀವು ಕ್ಲಾರಿಫೈ ಮಾಡ್ಕೊಬೋದು. ಅದೇ ರೀತಿ ಇವತ್ತಿನ ಸ್ಥಾಪಕರು ನಮ್ಮ ಜೊತೆನೇ ಇದ್ದಾರೆ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಬೇರೆ 10 ಇಯರ್ ಆ್ಯನಿವರ್ಸರಿ ಬೇರೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಮೊದಲಾಗಿ ನಾನು ನಮ್ಮ ಟಿ ವಿ ಚಾನಲ್ಗೆ ನಮಸ್ಕಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡುವ ಪ್ರೀತಮ್ ಜೈನ್ ಅವರು ಇಲ್ಲಿದ್ದೀರಾ, ನಿಮಗೂ ಕೂಡ ನಮಸ್ಕಾರಗಳು. ಮೊದಲನೇದಾಗಿ ನಾನು ಎಲ್ಲ ವೀಕ್ಷಕರಿಗೆ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರಗಳು. ನೀವೆಲ್ಲ ಈ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಒಂದು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸುವಂಥ ಈ ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಾ. ಆದ ಕಾರಣ ಯಾವುದೇ ಕ್ವಶನ್ಸ್ಗಳಿದ್ದರೆ ನೇರವಾಗಿ ನೀವು ಕೇಳಿ, ನೇರವಾದ ಉತ್ತರವು ನಾವು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ಹಾಗೂ ಕೆಲವು ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೆಲವು ವಿದ್ಯಾರ್ಥಿಗಳಿಗೆ ಕೂಡ 2 ಕಿವಿ ಮಾತು ನಾವು ಮುಂದಕ್ಕೆ ಹೇಳಲಿಕ್ಕೆ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಎಂದು ಆಗಮಿಸಿದ್ದೇವೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಹಾಗೆ ಏನು ಎಲ್ಲ ನಮ್ಮ ವೀಕ್ಷಕರು ಇವತ್ತು ಕಾಯ್ತಾ ಇದ್ದಾರೆ, ಅದು ಬೇರೆ ಯಾವ ರೀತಿ ನೀವು ಕಿವಿ ಮಾತುಗಳನ್ನೆಲ್ಲ ಕೊಡ್ತೀರಾ ಅಂತ. ಅದು ಬೇರೆ ನಮ್ಮ ಜೊತೆ ಪ್ರಿನ್ಸಿಪಲ್ ಇದ್ದಾರೆ, ಹಾಗೆಯೇ ವೈಸ್ ಪ್ರಿನ್ಸಿಪಲ್ ಬೇರೆ ಇದ್ದಾರೆ. ಸೊ ಅವರು ಮ್ಯಾಮ್, ಪ್ರಿನ್ಸಿಪಲ್ ಆದ ಹೇಮಲತಾ ಮ್ಯಾಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಎಲ್ಲ ಮಕ್ಕಳು ಒಂದು ಸಾರಿ ನಾವು ಸೋತ ಕೂಡಲೇ ನಮ್ಮ ಜೀವನ ಅಲ್ಲಿಗೆ ಮುಗಿಲಿಲ್ಲ. ಸೋಲೆ ಗೆಲುವುಕ್ಕೂ ಸೋಪಾನ ಅಂತೇಳಿ ತಿಳ್ಕೊಂಡು ಈ ಪ್ರೋಗ್ರಾಮನ್ನು ಫುಲ್ ಕಂಪ್ಲೀಟ್ ನೋಡಿ, ನಿಮ್ಮ ಏನೆಲ್ಲ ಸಂಶಯಗಳುಂಟು ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳಿ, ಮುಂದಿನ ನಿಮ್ಮ ಜೀವನದ ಸರಿಯಾದ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ಹಾಗೆಯೇ ನಮ್ಮ ಜೊತೆ ವೈಸ್ ಪ್ರಿನ್ಸಿಪಾಲ್ ಗೀತಾ ಅವರು ಇದ್ದಾರೆ ಪ್ರಗತಿ ಟ್ರಸ್ಟ್ ಕಡೆಯಿಂದ. ಮ್ಯಾಮ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಕರಾವಳಿಯ ಪ್ರಸಿದ್ಧ ಚಾನಲ್ ಕನ್ನಡ ಮಾಧ್ಯಮ ನಮ್ಮ ಟಿವಿ, ಇದು ನಮ್ಮ ಟಿವಿ ಅಂತ ಹೇಳಿ ನಮಗೆ ಆಪ್ತವಾದಂತಹ ಕರಾವಳಿಯ ಒಂದು ಮಾಧ್ಯಮ ವಾಹಿನಿ. ಇದರ ಮೂಲಕ ನಮ್ಮ ಎಲ್ಲ ಕರಾವಳಿಯ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ನಮಸ್ಕಾರ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ವಿದ್ಯೆ ಅಂತ ಹೇಳುವಂಥದ್ದು ಅದು ನಮ್ಮ ಇತಿಹಾಸ ಪುರಾಣಗಳ ಕಾಲದಿಂದ ಕೂಡ ಸಾರ್ವಕಾಲಿಕವಾಗಿ ಇರುವಂತಹ ಒಂದು ಶ್ರೇಷ್ಠವಾದ ಮೌಲ್ಯ ಆಗಿದೆ. ನಮಗೆ ಊಟಕ್ಕೆ ಗತಿ ಇಲ್ಲದಿದ್ರೂ ಕೂಡ, ಅಥವಾ ನಾವು ಕೂಲಿಗೆ ಹೋಗ್ತಾ ಇದ್ರು, ಅಥವಾ ಅನಕ್ಷರಸ್ಥರಾದರೂ ಶ್ರೀಮಂತರಾದರೂ ಯಾರಾದರೂ ಕೂಡ ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂತ ಹೇಳುವಂಥದ್ದು ಅವರ ಜೀವನದ ಪ್ರಥಮ ಆದ್ಯತೆ ಆಗಿರ್ತದೆ. ಅವರು ತುಂಬ ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂತ ಹೇಳಿದರೆ, ಏನಿಲ್ಲದೇ ಇದ್ದರೂ ಕೂಡ ಯಾವ ಕಾಲಕ್ಕೂ ನಾಶ ಆಗದಂತಹ ಅವಿನಾಶಿಯಾದಂತಹ ಸಶಕ್ತವಾದ, ಎಲ್ಲಿ ಬೇಕಾದರೂ ಹೋಗಿ ಬಾಳಿ ಬದುಕಲಿಕ್ಕೆ ಒಂದು ಚೈತನ್ಯದಾಯಿ ಆಗಿರುವಂಥದ್ದು ವಿದ್ಯೆ ಅಂತ ಹೇಳುವಂಥದ್ದು. ಅದಿಲ್ಲದೆ ಇದ್ರೆ ವಿದ್ಯೆ ವಿಹೀನಂ ಪಶು ಸಮಾನ ಅಂತ ಹೇಳುವ ಹಾಗೆ ಅವ ಎಲ್ಲಿಯೂ ಸಲ್ಲದವನಾಗಿ ಬಿಡ್ತಾನೆ. ಹಾಗಾದ ಕಾರಣ ಈ ವಿದ್ಯೆಯನ್ನು ಪಡಿಲಿಕ್ಕೆ ಬೇಕಾಗಿ ಹೋರಾಟ ಮಾಡಿ ಅದರಿಂದ ಸಾಫಲ್ಯತೆಯನ್ನು ಪಡೆದು ಶಾಶ್ವತವಾಗಿ ಉಳಿದಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ನಮ್ಮ ಇತಿಹಾಸ ಪುರಾಣಗಳಲ್ಲಿ ನೋಡ್ಬೋದು. ಭಕ್ತ ಧ್ರುವ ಇರ್ಬೋದು, ಏಕಲವ್ಯ ಇರ್ಬೋದು, ಈಶ್ವರಚಂದ್ರ ವಿದ್ಯಾಸಾಗರ ಇರ್ಬೋದು. ಇವರೆಲ್ಲರೂ ಕೂಡ ಇವತ್ತು ವಿದ್ಯೆ ಅದರಿಂದ ಒದಗಿದಂತಹ ಶಾಶ್ವತವಾದ ಸ್ಥಾನಮಾನಗಳ ಮೂಲಕ ಶಾಶ್ವತವಾಗಿ ನಮ್ಮ ಎದುರು ಆದರ್ಶ ವ್ಯಕ್ತಿಗಳಾಗಿ ಬಾಳಿ ಬರ್ತಾ ಇದ್ದಾರೆ. ಇಂದು ಸ್ಪರ್ಧಾತ್ಮಕ ಜಗತ್ತು ಇದು. ಒಂದೊಂದು ಪಾಯಿಂಟ್ ಅಂಕಕ್ಕೆ ಕೂಡ ಒಂದು ಹೋರಾಟ ಸ್ಪರ್ಧೆ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ
ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ, ಹಾಗೆ ಪ್ರತಿ ಕ್ಷೇತ್ರದಲ್ಲಿ ಕೂಡ ಮಕ್ಕಳು ಹೊಸ ಹೊಸ ಕೋರ್ಸ್ಗಳನ್ನು ಮಕ್ಕಳು ಕಲಿಬೇಕು ಅಂತ ಹೇಳಿ ತಂದೆ ತಾಯಿ ಆಸೆ ಪಡ್ತಾರೆ. ಮಕ್ಕಳನ್ನು ಅದಕ್ಕೆ ಕಲಿಸ್ತಾರೆ. ಆದರೆ ಏನೋ ಒಂದು ಕಾರಣದಿಂದ, ಅವರಿಗೆ ಆಸಕ್ತಿ ಇಲ್ಲದೆ ಇರುವ ಕಾರಣ ಇರ್ಬೋದು, ಪ್ರೆಷರ್ ಇರ್ಬೋದು, ಮನಸ್ಸಿಲ್ಲದ ಕಾರಣ ಇರ್ಬೋದು, ಅಥವಾ ಕೆಟ್ಟ ಸ್ನೇಹಿತರ ಸಹವಾಸದಿಂದ ಇರ್ಬೋದು, ಆ ಮಕ್ಕಳು ಒಂದು ಹಂತದಲ್ಲಿ ಎಡವಿ ಆಗುವಾಗ ಅವರು ಫೇಲ್ ಆಗಿಬಿಡ್ತಾರೆ ತರಗತಿಗಳಲ್ಲಿ. ಆ ಹಂತದಲ್ಲಿ ಮುಂದೇನು ಮಾಡೋದು ಅಂತ ಹೇಳಿ ಬಹುಶಃ ನಾವಿದನ್ನು ಇಡೀ ಸಮಾಜ, ನಾವು ಹೆತ್ತವರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಏನಂತ ಹೇಳಿದ್ರೆ, ಒಬ್ಬ ಹುಡುಗ ಅಥವಾ ವಿದ್ಯಾರ್ಥಿ ಫೇಲ್ ಆದ ಅಂತ ಹೇಳಿ ಆದ ತಕ್ಷಣ ಆ ವಿದ್ಯಾರ್ಥಿಯ ಹಿಂದಿನ ಸಾಧನೆ ಇರ್ಬೋದು, ಅವನಲ್ಲಿ ಹುದುಗಿರುವಂತಹ ಪಠ್ಯೇತರವಾದಂತಹ ಪ್ರತಿಭೆ ಇರ್ಬೋದು, ಅದು ನಗಣ್ಯ ಆಗ್ತದೆ. ಇಡೀ ಆ ವಿದ್ಯಾರ್ಥಿ ಸಮಾಜದಿಂದ, ತಂದೆ ತಾಯಿಗಳ ಕೈಯಿಂದ, ಜೊತೆಗೆ ಆ ಶಿಕ್ಷಕರ ಕೈಯಿಂದ, ಶಾಲೆಯಿಂದ ತಿರಸ್ಕೃತ ಆಗ್ತಾನೆ. ಅವ ಏನಕ್ಕೂ ಆಗದವ ಆಗಿಬಿಡ್ತಾನೆ. ಅಂತಹ ಹಂತದಲ್ಲಿ ಮುಂದೇನು ಅಂತ ಹೇಳುವಂತಹದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಅವರಿಗೆ ಕಾಡ್ತದೆ. ಆ ಹಂತದಲ್ಲಿ ಆ ವಿದ್ಯಾರ್ಥಿ, ತಂದೆ ತಾಯಿ ಎಲ್ಲರೂ ಕುಸಿದು ಬಿಡ್ತಾರೆ, ಮಾನಸಿಕವಾಗಿ ಧೈರ್ಯ ಕುಂದುತ್ತಾರೆ. ಆ ಸಮಯದಲ್ಲಿ ಅವರು ಯಾರು ಧೈರ್ಯ ಕುಂದಬೇಕಾದಂತಹ ಅಗತ್ಯತೆ ಇಲ್ಲ. ಆತ್ಮಹತ್ಯೆಯಂತಹ ಕೆಟ್ಟ ನಿರ್ಧಾರವನ್ನು, ದುಡುಕುವ ನಿರ್ಧಾರವನ್ನು ಅವ್ರು ತಗೊಳ್ಬೇಕಾದಂತಹ ಅಗತ್ಯತೆ ಇಲ್ಲ. ಅವರಿಗೆ ಒಂದು ಹೊಸ ಬೆಳಕಾಗಿ ಮಾರ್ಗದರ್ಶನ ಕೊಡಲಿಕ್ಕೆ ನಮ್ಮ ಪುತ್ತೂರಿನಲ್ಲಿ ಕಳೆದ 10 ವರ್ಷಗಳಿಂದ ಈ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಉತ್ತಮ ಶಿಕ್ಷಣವನ್ನು ನೀಡಿ, ಅವರಲ್ಲಿರುವಂತಹ ಅಷ್ಟು ಶಕ್ತಿಯನ್ನು ಹೊರಗೆಳೆಯುವ ಒಂದು ವಿದ್ಯೆಯನ್ನು ನೀಡ್ತಾ ಇರುವಂತಹ ಪ್ರಗತಿ ಸ್ಟಡಿ ಸೆಂಟರ್ ಅವರ ಬೆನ್ನೆಲುಬಾಗಿದೆ. ಅವರಿಗೆ ಮಾರ್ಗದರ್ಶನ ನೀಡಲಿಕ್ಕಿದೆ. ಗುರಿ ಮುಂದೆ, ಗುರು ಹಿಂದೆ ಎನ್ನುವ ಹಾಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಇದೆ. ಅದರ ಒಂದು ಸಂಪರ್ಕಕ್ಕೆ ಬನ್ನಿ, ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಎಸ್ ಮ್ಯಾಮ್. ಅಂದರೆ ತುಂಬ ಏನಂದರೆ ಈಗಿನ ಡೇಸಲ್ಲಿ ಹೇಗಾಗಿದೆ ಅಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಈಗ ಏನಾಗ್ತಿದೆ ಅಂದರೆ ಎಜುಕೇಷನ್ ಒಂದ್ಸತಿ ಫೇಲ್ಯೂರ್ ಅಂತ, ಈಗೇನು ಸ್ಕೂಲಲ್ಲಿ ಕಲಿತಿರ್ಬೇಕಾದ್ರೆ ಒಂದು ಸತಿ ಫೇಲ್ಯೂರ್ ಅಂತ ಬಂದುಬಿಟ್ರೆ ಅವ್ನ ಲೈಫೇ ಮುಗೀತು ಅಂತ ಅಂದ್ಕೊಂಡು ಎಲ್ಲರೂ ಏನಂದರೆ ನೀವು ಹೇಳ್ದಂಗೆ ಏನಾದ್ರು ಸೂಸೈಡ್ ಮಾಡ್ಕೊಳೋದ, ಆ ಥರ ಆ ಒಂದು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಇದಕ್ಕೆಲ್ಲ ಒಂದು ಬೆಸ್ಟ್ ಆನ್ಸರ್, ಸೊ ಇಫ್ ಇನ್ ಕೇಸ್ ಎಲ್ಲರೂ ಫೇಲ್ ಆಗಿ ಏನಾಗಿ, ಬಟ್ ಪೇರೆಂಟ್ಸಿಗೆ ಒಂದು ಕಿವಿ ಮಾತು ಅಂದರೆ ಪ್ರಗತಿ ಸ್ಟಡಿ ಸೆಂಟರಿಗೆ ಬಂದು ಅಲ್ಲಿಂದ ಒಂದು ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಕಲಿಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗೆಯೇ ಅದು ಬೇರೆ ನಮ್ಮ ಪರ್ಲ್ ಸಿಟಿ ಪುತ್ತೂರಲ್ಲಿ ಬೇರೆ ಇದೆ. ಸೊ ಕರಾವಳಿಯಲ್ಲಿ ಎಲ್ಲರಿಗೂ ಒಂದು ಹತ್ತಿರವಾದಂಥ ಜಾಗ ಅಂತಲೇ ಹೇಳ್ತೀನಿ. ಹಾಗೆಯೇ ನಮ್ಮ ಜೊತೆ ಫೌಂಡರ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಟ್ರಸ್ಟಿನ ಫೌಂಡರ್ ಇದ್ದಾರೆ. ಸರ್, ನೀವು ಅದೇ ಸ್ಟಾರ್ಟಿಂಗ್ ಬಂದ ತಕ್ಷಣ ಹೇಳಿದ್ರೆ ಏನೋ ಅಂದರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿರೋದು ಏನಂದರೆ ಬರೀ ಈಗ ಫೇಲ್ಯೂರ್ ಆದವರು ತುಂಬ ಜನ ಬಂದಿದ್ದಾರೆ, ಆಲ್ರೆಡಿ ಜಾಯಿನ್ ಬೇರೆ ಆಗಿದ್ದಾರೆ. ಹಾಗೆ ಏನಂದರೆ ಈಗೆಲ್ಲ ಅವರು ಸ್ಟೇಟಿನ ಟಾಪರ್ಸ್ ಅಂತ ಒಂದು ಮಾತು ಹೇಳಿದ್ರಿ. ಸೊ ಎಷ್ಟು ಖುಷಿ ಆಗುತ್ತೆ ನಿಮಗೆ ಈ ಥರ ಎಲ್ಲ ಒಂದು ವರ್ಕ್ ಮಾಡ್ತಾ ಇದ್ದೀರಾ? ನೋಡಿ, ಪ್ರಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ, ವಿದ್ಯಾರ್ಥಿಗಳ ಹೆತ್ತವರಿಗೂ ಒಂದು ಸ್ಲೋಗನ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನನ್ನ 10 ವರ್ಷಗಳ ಹಿಂದೆ ಪ್ರಾರಂಭ ಮಾಡುವಾಗ ಈ ಉದ್ದೇಶವನ್ನೇ ಇಟ್ಟುಕೊಂಡು ನಾವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಫೇಲ್ ಸ್ಟೂಡೆಂಟ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್. ಎಸ್. ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಅವರು ನಿರುಪಯುಕ್ತರಲ್ಲ, ಅವರು ಅವರನ್ನು ಸರಿಯಾಗಿ ತೊಡಗಿಸಿಕೊಳ್ಳಿಲ್ಲ, ಆದ ಕಾರಣ ಅವರು ಅನುತ್ತೀರ್ಣಗೊಂಡಿದ್ದಾರೆ. ಹೊರತು ಅವರಲ್ಲಿ ಜ್ಞಾನ, ಅವರಲ್ಲಿ ಪ್ರತಿಭೆ ಆಲ್ರೆಡಿ ಇದೆ, ಹಿಡನ್ ಟ್ಯಾಲೆಂಟ್ಸ್. ಎಸ್. ಸೊ ಆದ ಕಾರಣ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಬಂದ ವಿದ್ಯಾರ್ಥಿಗಳು 4 ಸಬ್ಜೆಕ್ಟು ಫೇಲ್ ಆಗಿ, 5 ಸಬ್ಜೆಕ್ಟು ಫೇಲ್ ಆಗಿ, 6 ಸಬ್ಜೆಕ್ಟು ವಾಶ್ಔಟ್ ಆಗಿ ಬಂದ ವಿದ್ಯಾರ್ಥಿಗಳು ನಮ್ಮಲ್ಲಿ ಫಸ್ಟ್ ಕ್ಲಾಸಿಂದ ಮೊದಲುಗೊಂಡು, ಡಿಸ್ಟಿಂಕ್ಷನಿಂದ ಮೊದಲುಗೊಂಡು, ರಾಜ್ಯಕ್ಕೆ ಪ್ರಥಮ ಅಂಥೇಳಿ ನಮ್ಮಲ್ಲಿ ಒಂದು ಚೈತ್ರ ಅಂತ ಹೇಳುವ ಹುಡುಗಿ 4 ಸಬ್ಜೆಕ್ಟ್ ಫೇಲ್ ಆಗಿ ನಮ್ಮ ಪುತ್ತೂರಿನ ಹುಡುಗಿ ಬಂದಿದ್ಲು. ಅವಳು ರಾಜ್ಯಕ್ಕೆ ಖಾಸಗಿ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ಬಂದಿದ್ದಾಳೆ. ಸೊ ಇದರ ಅರ್ಥ ಏನು? ನಿಮ್ಮಲ್ಲಿ ಪ್ರತಿಭೆ ಇದೆ, ನೀವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿತಾ ಇದೆ. ಎಸ್. ಹಾಗೆಯೇ ವೀಕ್ಷಕರೇ, ಇನ್ನೂ ಏನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ನಿಮ್ಮಲ್ಲಿ ಏನಾದ್ರು ಒಂದು ಡೌಟ್ಸ್ ಇದ್ದರೆ, ಏನಾದ್ರು ಕ್ಲಾರಿಫೈ ಮಾಡಬೇಕು, ಹಾಗೇನೇನು ಅಂದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರು ಡಿಸ್ಪ್ಲೇ ಆಗ್ತಿದೆ. ಸೊ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಹಾಗೆಯೇ ಕೆಲವೊಂದು ಕ್ವಶನ್ ಕೇಳಬೇಕು ಅಂತ ಭಾಳ ನನಗೂ ಒಂದು ಕುತೂಹಲ ಇದೆ. ಏನೋ ಅಂದರೆ ಈ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯನ್ನು ಪ್ರಾರಂಭಿಸಬೇಕೆಂದು ಯೋಜಿಸಿದ್ದೇಕೆ? ಕ್ವಶನ್ ಯಾರಿಗೆ ಅಂತ ಕೇಳ್ಬೋದಾ? ಯಾರಿಗಾದರೂ ನೀವು 3ರಲ್ಲಿ ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಸೊ ಏನಕ್ಕೆ ಮೇಡಮ್ ಹೇಳ್ತಾರೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗೇ ಸಂಸ್ಥೆಯನ್ನು ಪ್ರಾರಂಭಿಸಬೇಕೆಂದು ಯೋಜಿಸಿದೇನಕ್ಕೆ? ಏನಕ್ಕೆ ಅಂತ ಹೇಳಿದರೆ, ಫಸ್ಟ್ನಿಂದ ನಾವು ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋದು. ಯಾರು ಮಾಡೋದು ನಾವು ಮಾಡಿದಾಗ ಸಕ್ಸಸ್ ಆಗ್ತೀವಿ.
ಎಸ್ ಹೌದು, ಎಲ್ಲರೂ ಎಲ್ಲರೂ ಮಾಡಿದನ್ನು ಮಾಡಿದರೆ ಅದರಲ್ಲಿ ಸಕ್ಸಸ್ ಇಲ್ಲ, ಅದೊಂದು ಕಾಂಪಿಟೇಷನ್ ಆಗಿಬಿಡ್ತದೆ. ಸೊ ಹಾಗಾಗಿ ನಾವು ಜಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಏನಂದರೆ ಒಂದು ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಾರ್ಟ್ ಮಾಡಿದಾಗ ಆವಾಗ ಒಂದು ಥಿಂಕಿಂಗ್ ಏನು ಬಂತಂದರೆ ನವೋದಯಕ್ಕೆ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡುವ, ಇಲ್ಲಿ ಪುತ್ತೂರಲ್ಲಿ ಇಲ್ಲ ಅಂತೇಳಿ ನವೋದಯ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆವು. ಆವಾಗ ನವೋದಯ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ನಂತರ ಈಗ 10 years ಆಯಿತು, ಕಂಟಿನ್ಯೂಯಸ್ ನಮ್ಮ ಸಂಸ್ಥೆಯಲ್ಲಿ ಕೋಚಿಂಗ್ ಪಡೆದ ಮಕ್ಕಳು. ಈಗ ಪುತ್ತೂರು ತಾಲೂಕಿಗೆ 14 ಸೀಟ್ ಆದರೆ ನಮ್ಮ ಸಂಸ್ಥೆಗೆ 12 ಸೀಟು, 10 ಸೀಟು ಬಂದರೆ 9 ಸೀಟು ನಮಗೆ. ಈ ಥರ ಈ 10 ವರ್ಷದಲ್ಲಿ 100 ಮಕ್ಕಳು ನಮ್ಮಲ್ಲಿಂದ ಸೆಲೆಕ್ಟ್ ಆದ ಮಕ್ಕಳು ನವೋದಯದಲ್ಲಿ ಕಲಿತುಕೊಂಡು ಹೋಗಿದ್ದಾರೆ. ಹಾಗೆ ಈ ಫೇಲಾದ ಮಕ್ಕಳಿಗೆ ಒಂದು ಯಾಕೆ ನಾವು ಕೋಚಿಂಗ್ ಕ್ಲಾಸ್ ಒಂದು ಟ್ಯುಟೋರಿಯಲ್ ಥರ ಸ್ಟಾರ್ಟ್ ಮಾಡಬಾರದು ಅಂದರೆ, ಟ್ಯುಟೋರಿಯಲ್ ಅಂತ ನಾವು ಎಲ್ಲಿ ಮೆನ್ಷನ್ ಮಾಡಲಿಲ್ಲ. ಟ್ಯುಟೋರಿಯಲ್ ಅಂತ ಹೇಳಿದ ಕೂಡಲೇ ಒಂದು ಮಕ್ಕಳಲ್ಲಿ ಒಂದು ಭಾವನೆ ಉಂಟು, ಏನಂತ ಹೇಳಿದರೆ ಕಲರ್ ಡ್ರೆಸ್ ಹಾಕಿ ಹೋಗ್ಬೋದು, ಇಷ್ಟ ಬಂದಾಗೆ ಹೋಗ್ಬೋದು, ಇಷ್ಟ ಇಲ್ಲದಾಗೆ ಸ್ಟ್ರಿಕ್ಟ್ ಇರಲ್ಲ, ಇದು ಮಾಡ್ಬೋದು, ಸ್ಟ್ರಿಕ್ಟ್ ಇರಲ್ಲ, ಜಸ್ಟ್ ಟೈಮ್ ಪಾಸ್ಗೆ ಹೋಗ್ಬೋದು ಅಂತೇಳಿ. ಹಾಗೆ ಅಲ್ಲದೆ ಒಂದು ಯೂನಿಫಾರ್ಮ್. ಹಾಗೆ ಏನು ಅಂದರೆ ನಮ್ಮ ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಅವರ ಪ್ರಶ್ನೆಯನ್ನು ನಾವು ಕೇಳೋಣ ಏನಂತ, ಅದಕ್ಕೆ ನಿಮಗೆ ಯಾವ ರೀತಿ ಉತ್ತರ ಮಾಡ್ತೀರಾ ಅಂತ ನಾನು ನೋಡ್ತಿದ್ದೀನಿ. ಹಾಗೆ ಎಸ್ ಹೇಳಿ, ನಮ್ಮ ಫಸ್ಟ್ ಕಾಲರ್ ಯಾರು ಅಂತ ನೋಡ್ಬೋದಾ? ಹಲೋ, ನಮಸ್ತೆ, ನಮಸ್ಕಾರ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮ್ಯಾಮ್? ಓಕೆ ಮ್ಯಾಮ್, ಹೇಳಿ ಮ್ಯಾಮ್, ಇವತ್ತು ಏನು ಕೇಳಬೇಕು ಅಂತ ಅನ್ಕೊಂಡು ಫೋನ್ ಮಾಡಿದ್ದೀರಾ? ನಮ್ದು ಪ್ರಶ್ನೆ ಏನಿಲ್ಲ ಸರ್, ಪ್ರಗತಿ ಸೆಂಟರ್ದು ಕಾರ್ಯಕ್ರಮ ಅಂತ ಗೊತ್ತಾಯ್ತು. ಓಕೆ, ಹಾಗೆ ಖುಷಿ ಆಯ್ತು, ಸಾರ್ ಕೂತಿದ್ದಾರೆಲ್ಲ. ಎಸ್ ಮ್ಯಾಮ್, ನೋಡಿ ಇವತ್ತು ನಮ್ಮ ಜೊತೆ ಫೌಂಡರ್ಸ್ ಇದ್ದಾರೆ, ಹಾಗೆ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಬೇರೆ ಇದ್ದಾರೆ ಮೇಡಮ್. ಹೌದೌದೌದು, ಅಂದ್ರೆ ನಿಮ್ಮ ಪ್ರಗತಿಯಲ್ಲಿ ಕಲಿತ ಮಕ್ಕಳು ಒಳ್ಳೆ ಇದರಲ್ಲಿ ಇದ್ದಾರೆ, ಅಂದ್ರೆ ನಮ್ಮವಳೇ ಆದ ಒಬ್ರು ಮಹಿಷಾ ಶೆಟ್ಟಿ ಅಂತ ಅದ್ರಲ್ಲಿ ಇದ್ದಾಳೆ. ಓಕೆ, ಹಾ, ಅದಕ್ಕೆ ಒಂದು ಫೋನ್ ಮಾಡಿದ್ದು, ಒಂದು ಫೋನ್ ಕನೆಕ್ಟ್ ಆಗ್ತದೆ ನೋಡುವ ಅಂತ. ಓಕೆ, ಸೊ ನೈಸ್. ಹಾಗಾದ್ರೆ ಈಗ ನಿಮ್ಮ ಏನು ಅಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋ ಮಕ್ಕಳಿಗೆಲ್ಲ ನೀವು ಹಾಗಾದ್ರೆ ಗೈಡ್ ಮಾಡ್ತೀರಾ ಅಲ್ಲಿಗೆ ಹೋಗ್ಬೋದು? ಓಕೆ ಓಕೆ, ನೈಸ್ ನೈಸ್. ಹಾಗಾದ್ರೆ ನಮ್ಮ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಯಾರ ಜೊತೆ ಏನು ಪ್ರಶ್ನೆ ಇಲ್ಲ ಹಾಗಾದ್ರೆ ನಿಮಗೇನು ಪ್ರಶ್ನೆ ಕೇಳಬೇಕೇನ ಇಲ್ಲ? ಓಕೆ, ಹಂಗಾರೆ ಅವರಿಗೆ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿದೆ ಇರಬೇಕು, ಅದಕ್ಕೋಸ್ಕರ ಅವ್ರಿಗೇನು ಕ್ವಶನೇ ಬೇಡ ಅಂತ ಹೇಳಿ ಕಟ್ ಮಾಡ್ತಿದ್ದಾರೆ. ಓಕೆ ಮ್ಯಾಮ್, ನೀವು ಹೇಳ್ತೀರಾ, ಕಂಟಿನ್ಯೂ ಮಾಡಿ ಮ್ಯಾಮ್. ಸೊ ಹಾಗಾಗಿ ಮಕ್ಕಳಲ್ಲಿ ಟ್ಯುಟೋರಿಯಲ್ ಅಂತ ಕೂಡಲೇ ಒಂದು ಲೇಸಿನೆಸ್ ಮತ್ತು ಒಂದು ಇಂಟ್ರೆಸ್ಟ್ ಬರೋದಿಲ್ಲ. ಯಾವಾಗ ಅದೊಂದು ಕಾಲೇಜ್ ಥರ ವಿತ್ ಯೂನಿಫಾರ್ಮ್, ವಿತ್ ಟೈಮ್ ಟೇಬಲ್, ವಿತ್ ಪಂಕ್ಚುಯಾಲಿಟಿ, ಸ್ಟ್ರಿಕ್ಟ್ನೆಸ್ ಇದ್ದಾಗ ಮಕ್ಕಳಿಗೆ ಏನಂತಂದರೆ ನಾವು ಫೇಲ್ ಆದರೂ ನಮ್ಮ ಒಂದು ಕಾಲೇಜ್ಗೆ ಹೋಗ್ತಿದ್ದೇವೆ, ಅಕ್ಕಪಕ್ಕದವರು ಕೇಳಿದಾಗ ಸಹ ನಾವು ಪ್ರಗತಿಗೆ ಹೋಗ್ತಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಸೊ ನಮ್ಮದು ಸೇಮ್ ಕಾಲೇಜ್ ಟೈಮಿಂಗ್ಸೇ, ಮಾರ್ನಿಂಗ್ 9:30ಗೆ ವಿತ್ ಪ್ರೇಯರ್ ಸ್ಟಾರ್ಟ್ ಆಗೋದು, ಟೈಮ್ ಟೇಬಲ್ ಹಾಕಿ ಕ್ಲಾಸಸ್ ಇದಲ್ಲ. ಮತ್ತು ಡಿಸಿಪ್ಲಿನ್, ಫಸ್ಟ್ ಆದ್ಯತೆ ನಮ್ಮಲ್ಲಿ ಡಿಸಿಪ್ಲಿನ್ಗೆ, ನಂತರ ಎಜುಕೇಷನ್ಗೆ. ಡಿಸಿಪ್ಲಿನ್ ಎಲ್ಲಿರುತ್ತದೋ ಅಲ್ಲಿ ರಿಸಲ್ಟ್ ಖಂಡಿತ ಬಂದೇ. ಎಸ್ ಮ್ಯಾಮ್, ಖಂಡಿತ ನಿಮ್ಮ ಜೊತೆ ವಾಪಸ್ ಬರ್ತೀನಿ. ಈಗ ಒಂದು ಪುಡಾಣಿ ಸಣ್ಣ ವಿರಾಮ ತಗೊಂಡು ವಾಪಸ್ ಅದೇ ಏನು ಈಗ ಕ್ವೆಶನ್ ಕೇಳ್ತೀನಿ, ಇನ್ನೂ ತುಂಬಾ ಹಲವಾರು ಕ್ವೆಶನ್ಸ್ ಇದೆ, ಅದೇ ರೀತಿ ಇನ್ನೂ ಎಷ್ಟೊಂದು ಜನ ಕಾಲೇಜ್ ಬೇರೆ ವೈಟ್ ಮಾಡ್ತಾ ಇದ್ದಾರೆ. ಸೊ ಈಗ ಒಂದು ಸಣ್ಣ ಪುಡಾಣಿ ಬ್ರೇಕ್, ಹಾಗೆ ವಾಪಸ್ ಬರ್ತೀನಿ. ವೀಕ್ಷಿಸ್ತಾ ಇರಿ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಎಸ್, ಮತ್ತೊಮ್ಮೆ ಸ್ವಾಗತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಅದೇ ರೀತಿ ಏನು ಅಂದರೆ, ಈಗ ಯಾವುದೇ ಒಂದು ಸ್ಕೂಲಾಗಿರಲಿ, ಯಾವುದೇ ಕಾಲೇಜ್ ಆಗಿರಲಿ, ಅಲ್ಲಿರೋ ಫೆಸಿಲಿಟೀಸ್ ಬಗ್ಗೆ ಹೆಚ್ಚಾಗಿ ಎಲ್ಲರೂ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಈಗ ನಮ್ಮ ಸರ್ ಹತ್ರ ಕೇಳೋಣ, ಏನೆಲ್ಲ ಫೆಸಿಲಿಟಿ ಇದೆ ಈ ಪ್ರಗತಿ ಸ್ಟಡಿ ಸೆಂಟ್ರಲ್ಲಿ? ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ನೋಡಿ, ಪ್ರಪ್ರಥಮವಾಗಿ ವಿಶಾಲವಾದ ಕೊಠಡಿಗಳ ವ್ಯವಸ್ಥೆ. ಯಾಕೆಂತ ಹೇಳಿದರೆ, ಒಂದು ಕಲಿಯುವ ವಾತಾವರಣ, ಒಂದು ಕಲಿಕೆಗೆ ಯೋಗ್ಯವಾದ ವಾತಾವರಣನ, ಚೌಕಟ್ಟನ್ನು ನಾವು ನಿರ್ಮಾಣ ಮಾಡಿಕೊಡಲೇಬೇಕು. ಆದ ಕಾರಣ ಈ ನಿಟ್ಟಿನಲ್ಲಿ ನಾವು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಧರ್ಮಸ್ಥಳ ಬಿಲ್ಡಿಂಗಲ್ಲೇ ಪುತ್ತೂರಲ್ಲಿ ನಮ್ಮ ಶಾಲೆ ಇರುವಂಥದ್ದು. ವಿಶಾಲವಾದ ಟ್ಯುಟೋರಿಯಲು, ಅಲ್ಲಿ 6 ತರಗತಿಗಳು, ಅದರಲ್ಲಿ 4 ಸೆಕ್ಷನ್ ಬಂದು PUCಗೆ ಸಂಬಂಧಪಟ್ಟದ್ದು, 2 SSLCಗೆ ಸಂಬಂಧಪಟ್ಟ ಸೆಕ್ಷನ್ಗಳು, ಹಾಗೂ ಒಂದು ವಿದ್ಯಾರ್ಥಿಗಳಿಗೆ ಅಸೆಂಬ್ಲಿಗೆ ಹಾಲು, ಅದು ಅಲ್ಲದೆ ಊಟಕ್ಕೆ ಒಂದು ಹಾಲು, ಮತ್ತು ಲೆಕ್ಚರ್ಸ್ಗಳಿಗೆ ಕೂತ್ಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ, ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಲೇಡೀಸ್ ರೂಮು, ಹಾಗೂ ಸುಸಜ್ಜಿತವಾದ ಒಂದು ಲ್ಯಾಬರೇಟರಿ ಗಂಡು ಮಕ್ಕಳಿಗೆ ಕೂಡ ನಮ್ಮಲ್ಲಿದೆ. ಅದು ಅಲ್ಲದೆ
ಮಕ್ಕಳು ನಮ್ಮ ಧರ್ಮಸ್ಥಳ ಬಿಲ್ಡಿಂಗ್ಗೆ ಬರುವಾಗ ಪ್ರಾರಂಭದಿಂದ ಕೆಳಗಿನಿಂದಲೇ ಎಲ್ಲ CC ಕವರೇಜು ನಮ್ಮ ಸಂಸ್ಥೆಯಲ್ಲಿ ಇದೆ. ಅದು ಮಕ್ಕಳ ಭದ್ರತಾ ದೃಷ್ಟಿಯಿಂದ. ಅದು ಅಲ್ಲದೆ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಸ್ವಂತ ಹಾಸ್ಟೆಲ್ ಹೊಂದಿರುವ ಸಂಸ್ಥೆ ಮತ್ತು ಒಂದು ಕೋಚಿಂಗ್ ಸೆಂಟರಿಗೆ ಅವರದ್ದೇ ಆದ ಬಸ್ಸಿನ ಸೌಲಭ್ಯವನ್ನು ಹೊಂದಿರುವ ಸಂಸ್ಥೆ ಈ ಪ್ರಗತಿ ಸ್ಟಡೀಸ್ ಅಂತ ಸೆಂಟರ್ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ. ಎಸ್, ಅದೇ ಏನು ಅಂದ್ರೆ ಮೈನ್ ಇರುವಂತದ್ದು ಏನಂದ್ರೆ ಫೆಸಿಲಿಟೀಸ್ ನೋಡ್ತಾರೆ ಈಗಿನ ಕಾಲದಲ್ಲಿ. ಹೌದು. ಹಾಗೇನೆ ಇನ್ನೂ ಈ ಪೇರೆಂಟ್ಸ್ಗಳ ಮೈನ್ ಆಗಿ ಈಗ ಒಂದು ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ ಅವರ ಪರ್ಸನಲ್ ಕೇರ್ ಯಾವ ರೀತಿ ತಗೊಳ್ತೀರಾ ಅಂತ. ಸೊ ನಿಮ್ಮ ಈ ಸಂಸ್ಥೆಯಲ್ಲಿ ಯಾವ ರೀತಿ ಒಬ್ಬ ಒಂದು ಹುಡುಗ ಅಂದ್ರೆ ಅವ್ರನ್ನ ಪರ್ಸನಲ್ ಕೇರ್ ಹೇಗೆಲ್ಲ ತಗೊಳ್ತೀರಾ? ಇವಾಗ ನೋಡಿ, ಒಂದು ವಿದ್ಯಾರ್ಥಿ ಬೆಳಿಗ್ಗೆ 9:15 ನಮ್ಮ ವಿದ್ಯಾಸಂಸ್ಥೆಗೆ ಪ್ರವೇಶ ಮಾಡಿದ ತಕ್ಷಣ ಆ ವಿದ್ಯಾರ್ಥಿ ಮತ್ತೆ ಕೆಳಗಡೆ ಹೋಗೋದು ನಮ್ಮ ಬಿಲ್ಡಿಂಗಿನಿಂದ, ಈ ಒಂದು ವಿದ್ಯಾಸಂಸ್ಥೆಯಿಂದ ಸಂಜೆ 4:15 ನಂತರ ಮಾತ್ರ. ಇಲ್ಲಿ ಹೇಗೆ ಅಂತ ಹೇಳಿದರೆ, ನಮ್ಮಲ್ಲಿ ಬೆಳಿಗ್ಗೆ 9:30 ಗಂಟೆಗೆ ತರಗತಿಗಳು ಪ್ರಾರಂಭವಾಗುತ್ತೆ. 9:30ಯಿಂದ 12:30. ಇದರ ಮಧ್ಯದಲ್ಲಿ ಯಾರೇ ವಿದ್ಯಾರ್ಥಿ ಲೇಟಾಗಿ ಬಂದರೆ ಅಥವಾ ಬಾರದೇ ಇದ್ದರೂ ಅವನ ಮನೆಗೆ ಒಂದು ಫೋನಿನ ಮೂಲಕ ಅವನ ಹಾಜರಾತಿಯನ್ನು, ಅಟೆಂಡೆನ್ಸನ್ನು ತಿಳಿಸುವ ವ್ಯವಸ್ಥೆ ನಮ್ಮಲ್ಲಿ ನಿರಂತರ ಪ್ರಕ್ರಿಯೆ ಇದು. ಅದಕ್ಕೆ ಒಂದು ಸಪ್ರೇಟ್ ಸ್ಟಾಫೇ ಇದೆ ನಮಗೆ. ಅವರಿಗೆ ಅದೇ ಕೆಲಸ. ಬೆಳಿಗ್ಗೆ ಲೇಟಾಗಿ ಬಂದರೂ ಅದನ್ನು ವಿಚಾರಣೆ ಮಾಡಿ ಮತ್ತೆ ತರಗತಿಗೆ ಪ್ರವೇಶಿಸಲಿಕ್ಕೆ ಅನುಮತಿಯನ್ನು ಕೊಡುವುದು. ಯಾರು ಬರಲಿಲ್ಲ, ಆ ಫಸ್ಟ್ ಅವರ್ ಆದ ತಕ್ಷಣ ಅಟೆಂಡೆನ್ಸ್ ಲಿಸ್ಟ್ ಬರುತ್ತೆ, ಅದು ಮನೆಗೆ ಮಾಹಿತಿಯನ್ನು ಮುಟ್ಟಿಸೋದು. ಮತ್ತು ಸಂಜೆ ಮಧ್ಯಾಹ್ನ ಊಟಕ್ಕೆ ಹಾಗೆ. ಮಧ್ಯಾಹ್ನ ಊಟಕ್ಕೆ ಶುಕ್ರವಾರ ಮಾತ್ರ ನಾವು ಮಕ್ಕಳನ್ನು, ಅದು ಮುಸ್ಲಿಂ ಮಕ್ಕಳನ್ನು ನಾವು ಅವರಿಗೆ ನಮಾಜ್ ಮಾಡಲಿಕ್ಕೆ ಕಳಿಸ್ತೇವೆ. ಇತರ ದಿನಗಳಲ್ಲಿ ಮಧ್ಯಾಹ್ನ ಕೂಡ ಅವರು ಕೆಳಗಡೆ ಹೋಗೋ ವ್ಯವಸ್ಥೆ ಇಲ್ಲ. ನಮ್ಮಲ್ಲೇ ನಮ್ಮ ಕ್ಯಾಂಟೀನ್ ಇದೆ, ನಮ್ಮ ಹಾಸ್ಟೆಲ್ನ ಕ್ಯಾಂಟೀನ್. ಅಲ್ಲಿಂದ ನಮಗೆ ಮಕ್ಕಳಿಗೆ ಬೇಕಾದ ಊಟ ಎಲ್ಲ ನಮ್ಮಲ್ಲೇ ಬರುತ್ತೆ. ಮತ್ತು ನಾವು ಯಾವತ್ತೂ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹೇಳೋ ಒಂದು ಕಿವಿ ಮಾತು ಏನಂದರೆ, ಮಕ್ಕಳೇ, ಅಮ್ಮನ ಅಡುಗೆಯಷ್ಟು ರುಚಿಯಾದ ಅಡುಗೆ ಯಾವುದೂ ಇಲ್ಲ, ಮನೆಯಿಂದ ತನ್ನಿ ಅಂತ. ಒಂದು ವೇಳೆ ತರದಿದ್ದರೆ ಬಂದ ತಕ್ಷಣ ನಮ್ಮಲ್ಲಿ ಒಂದು ಟೋಕನ್, ಊಟದ ಟೋಕನ್ ಕೊಡುವ ಒಂದು ಪದ್ಧತಿ ಇದೆ. ಅದನ್ನು ಪಡೆದುಕೊಂಡು 12:30 ಗಂಟೆಗೆ ನಮ್ಮ ಇತರ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಯಾವ ರೀತಿ ನಾವು ಊಟ ಮಾಡ್ತಾರೋ ಅದೇ ಊಟವನ್ನು ಸ್ಥಳೀಯ ವಿದ್ಯಾರ್ಥಿಗಳು ಕೂಡ ಮಾಡುವಂಥ ಒಂದು ಕ್ರಮ ನಮ್ಮಲ್ಲಿದೆ. ಓಕೆ, ಹಾಗಾದ್ರೆ ಏನು ಅಂದರೆ ಫೆಸಿಲಿಟೀಸ್ ಎಲ್ಲರೂ ಒಂದು ಎಲ್ಲರ ತಲೆಯಲ್ಲೂ ಒಂದು ಇರುತ್ತೆ, ನಮ್ಮ ಮಕ್ಕಳನ್ನ ಸೇರಿಸ್ಬಿಡ್ತೀವಿ ಆದರೆ ಅಲ್ಲಿ ಯಾವ ಥರ ನೋಡ್ಕೊಳ್ತಾರೋ ಹೇಗೆ ಅಂತ. ಬಟ್ ಈ ಪ್ರಗತಿ ಟ್ರಸ್ಟ್ ನೀವೆಲ್ಲ ಏನು ಯೂಸ್ಫುಲ್ ಆಗಿ ಹೇಳಿದ್ರು ಎಲ್ಲರ ತಲೆಯಲ್ಲೂ ಇರುತ್ತೆ, ನಮ್ಮ ಮಕ್ಕಳು ಸೇಫಾಗಿ ಹೋದರೆ ಸೇಫಾಗಿ ಬರ್ತಾರ ಅಂತ. ಖಂಡಿತವಾಗ್ಲೂ. ಯಾಕಂತ ಹೇಳಿದರೆ ಇಲ್ಲಿ ನೋಡಿ, ಪ್ರತಿ ಪೇರೆಂಟ್ಸು ನನ್ನಲ್ಲಿ ಒಂದು ಮಾತು ಕೇಳ್ತಾರೆ. ಯಾಕಂದರೆ ಪ್ರತ್ಯೇಕವಾಗಿ ಹಾಸ್ಟೆಲ್ಗೆ ಒಂದು ದೂರದ ಊರಿಂದ ಬರುವ, ಅಂದರೆ ಬೆಂಗಳೂರಿಂದ ಮಕ್ಕಳು ಬರ್ತಾರೆ, ಕೊಡಗಿಂದ ಬರ್ತಾರೆ, ಮತ್ತು ನಮ್ಮಲ್ಲಿ ಗದಗಿಂದ ಮಕ್ಕಳಿದ್ದಾರೆ. ಅವರು ಸೇರಿಸುವಾಗ ಇಲ್ಲಿ ಅವರಿಗೆ ಪ್ರಪ್ರಥಮ ಅವರಿಗೆ ಕಾಡುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ವೆದರ್ ಅವರ್ ಚಿಲ್ಡ್ರನ್ ಆರ್ ಸೇಫ್ ಹಿಯರ್ ಆರ್ ನಾಟ್. ನಮ್ಮ ಮಕ್ಕಳು ಇಲ್ಲಿ ಬಿಟ್ಟರೆ ಸೇಫ್ ಆಗಿರ್ತಾರ ಇಲ್ವಾ ಅಂತೇಳಿ. ಆ ನಿಟ್ಟಿನಲ್ಲಿ ಅವರು ಎಲ್ಲ ನಮ್ಮ ಹಾಸ್ಟೆಲನ್ನು ಹೋಗಿ ವೀಕ್ಷಣೆ ಮಾಡಿಸಿದ ನಂತರವೇ ನಮ್ಮಲ್ಲಿ ಸೇರಿಸ್ತಾರೆ. ಇವಾಗ ಎಲ್ಲ ಬರುವ ಪೇರೆಂಟ್ಸಿಗೂ ನಮ್ಮ ಮಾಹಿತಿ ಇದೆ. ಸೊ ಇವಾಗ ಹೇಗಂತ ಹೇಳಿದ್ರೆ, ಪ್ರಗತಿಯಲ್ಲಿ ಸೀಟು ಸಿಗ್ಬೋದಲ್ವಾ, ಅಲ್ಲಿವರೆಗೆ ಈಗ ನಮ್ಮ ಸಂಸ್ಥೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಎಸ್, ಖುಷಿಯಾದ ವಿಷಯ ಅಂತ ಹೇಳ್ಬೇಕು. ಯಾಕಂದರೆ 10 years ಇವತ್ತಿಗೆ ದಶಮಾನೋತ್ಸವ ಬೇರೆ ಆಚರಿಸ್ತಾ ಇದ್ದೀರಾ, ಅದ್ದೂರಾಗಿ ಬೇರೆ ಆಚರಿಸಿದ್ದೀರಾ. ಹಾಗೇನೇ ಏನು ಅಂದರೆ ಈಗ ಎಲ್ರಿಗೂ ಒಂದು ಸ್ಟಡಿ ಕೋಚಿಂಗ್, ಸೊ ಕೋಚಿಂಗ್ ಎಲ್ಲ ಯಾವ್ಯಾವ ರೀತಿ ಇದೆ ಮೇಡಮ್? ನಮ್ಮ ಪ್ರಗತಿ ಸ್ಟಡಿ ಸೆಂಟ್ರಿಗೆ ಬರುವ ಮಕ್ಕಳು, ನಾನು ಆಗ ಹೇಳಿದ ಹಾಗೆ ಫೇಲ್ ಆಗಿ ಬರುವ ಮಕ್ಕಳು, ನಿಜವಾಗಿ ಅವರಲ್ಲಿ ಒಂದು ಕಲಿಕೆಯ ಶಕ್ತಿ ಇದೆ, ಅವರು ಪ್ರತಿಭಾವಂತರಾಗಿರ್ತಾರೆ. ಆದರೆ ಅವರಿಗೆ ಆ ಭಯ, ಗೊಂದಲ, ಹಿಂಜರಿತ ಇದರೆಲ್ಲ ಕಾರಣದಿಂದ ಅವರ ಮೇಲೆ ಒಂದು ಆತ್ಮವಿಶ್ವಾಸವನ್ನು ಕಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಮಗೆ ವೈವಿಧ್ಯಮಯವಾದ ಪ್ರತಿಭಾನ್ವಿತ ಮಕ್ಕಳು ನಮಗೆ ಸಿಗ್ತಾರೆ. ತುಂಬ ವೀಕ್ ಇರುವ ಮಕ್ಕಳು, ಹಾಗೆ ಬುದ್ಧಿಮಾಂದ್ಯತೆ ಇರ್ಬೋದು, ಅಂಗವಿಕಲತೆ ಇರುವ ಮಕ್ಕಳಿರ್ಬೋದು, ಎಲ್ಲರನ್ನೂ ನಾವು ಒಂದೇ ತರಗತಿಗಳಲ್ಲಿ ಕುಳಿಸಿ ಅವರಿಗೆ ಪಾಠ ಮಾಡ್ತೇವೆ. ಜೊತೆಗೆ ನೋಟ್ಸನ್ನು ಕೊಡುವಂಥದ್ದು, ಪ್ರತಿ ಪಾಠವನ್ನು ಕೂಡ ವಿವರಿಸಿ ಅವರಿಗೆ ಅರ್ಥ ಆಗುವಷ್ಟು ವಿವರಣೆ ಕೊಡುವ ಮೂಲಕ ಅವರಿಗೆ ಆ ಒಂದು ಕೋಚಿಂಗ್ ಕೊಡ್ತೇವೆ. ಅದರ ಜೊತೆಗೆ ದೈನಂದಿನ ತರಗತಿಗಳು ಸರಿಯಾದ ಸಮಯಕ್ಕೆ ನುರಿತ ಉಪನ್ಯಾಸಕರ ತಂಡ ನಮ್ಮ ಹತ್ರ ಇದೆ. ಸರಿಸುಮಾರು ಒಂದು 40-45 ಉಪನ್ಯಾಸಕರು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಆ ಉಪನ್ಯಾಸಕರು ಪ್ರತಿ ಅವರವರ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಪಾಠಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಯೂನಿಫಾರ್ಮನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ, ಮಕ್ಕಳಲ್ಲಿ ಒಂದು ಸಮಾನತೆಯ ಮನೋಭಾವನೆ ಮೂಡಿಸಲಿಕ್ಕೆ ಅಂತ ಹೇಳಿ. ID ಕಾರ್ಡ್ ಇದೆ. ಹಾಗೆ ಕಾಲೇಜಿನ ಒಳಗೆ ಪ್ರಾರ್ಥನೆ ಮಾಡುವಂಥದ್ದು. ಹೀಗೆ ಅವರಿಗೆ ಯಾವುದೇ ರೀತಿಯಲ್ಲಿ ನಾವು ಮುಖ್ಯ ಶೈಕ್ಷಣಿಕ ವಾಹಿನಿಯಿಂದ ಹಿಂಜರಿದಿದ್ದೇವೆ ಅಥವಾ ಹಿನ್ನಡೆ ಅನುಭವಿಸಿದ್ದೇವೆ, ನಾವು ಆ ಒಂದು ವ್ಯವಸ್ಥೆಯ ಒಳಪಟ್ಟವರಲ್ಲ ಅಂತ ಹೇಳುವಂಥ ಅಭದ್ರತಾ ಭಾವನೆ ಕಾಡಬಾರ್ದು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಅದರ ಜೊತೆಗೆ ಅವರ ಶೈಕ್ಷಣಿಕ ಪ್ರಗತಿಯನ್ನು ನೋಡಲಿಕ್ಕೆ ಹೇಗಿದ್ದಾರೆ ಅಂತ ಹೇಳಿ 2 ಕಿರುಪರೀಕ್ಷೆಗಳನ್ನು ನಾವು ಮಾಡ್ತೇವೆ. ಎರಡೂವರೆ ತಿಂಗಳಿಗೊಂದು ಕಿರುಪರೀಕ್ಷೆಗಳನ್ನು ನಡೆಸ್ತಾ ಹೋಗ್ತಾ ಇದ್ದೇವೆ. ಆಮೇಲೆ ಮಧ್ಯಾವಧಿ ಪರೀಕ್ಷೆಗಳನ್ನು ನಡೆಸ್ತೇವೆ. ಅದರ ಜೊತೆಗೆ 3 ಪೂರ್ವ ತಯಾರಿ ಪರೀಕ್ಷೆ, ಪ್ರಿಪರೇಟರಿ ಎಕ್ಸಾಮ್ಸನ್ನು ನಾವು ನಡೆಸ್ತೇವೆ. ಈ ಎಲ್ಲ ಫಲಿತಾಂಶಗಳನ್ನು ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಅಥವಾ ಪ್ರಗತಿಗೆ ಕಳಿಸಿದ್ರಾಯ್ತು ಅಂತ ಹೇಳಿ ಇರುವ ಹಾಗಿಲ್ಲ. ಇದರಲ್ಲಿ 50 ನಮ್ಮ ಜವಾಬ್ದಾರಿ ಆದರೆ 50 ಹೆತ್ತವರ ಜವಾಬ್ದಾರಿ ಇದೆ. ಆ ಕಾರಣಕ್ಕೆ ಬೇಕಾಗಿ ವರ್ಷಕ್ಕೆ 2 ಸಲ ಹೆತ್ತವರ ಸಭೆಯನ್ನು, ಎಲ್ಲ ಹೆತ್ತವರು ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿ ಹೆತ್ತವರ ಸಭೆಯನ್ನು ನಡೆಸ್ತೇವೆ. ಆ ಹೆತ್ತವರ ಸಭೆಯಲ್ಲಿ ಹೆತ್ತವರಿಗೆ ಕೂಡ ಕೆಲವಾರು ಮಾಹಿತಿಗಳನ್ನು ನೀಡುವ ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ಮಾಹಿತಿಯನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಹೇಗೆ ಫೇಲಾದ ಮಕ್ಕಳನ್ನು ಹೇಗೆ ನೋಡಿಕೊಳ್ಬೇಕು, ಅವರನ್ನು ಬೈಯುವುದು, ಹೊಡೆಯುವುದು ಅಂಥದ್ದು ಮಾಡಬಾರ್ದು ಅವರಿಗೆ ಅಂತ ಹೇಳುವ ನೆಲೆಯಲ್ಲಿ ಅವರಿಗೆ ಆ ಒಂದು ಉಪನ್ಯಾಸಗಳನ್ನು ಕೂಡ ಏರ್ಪಡಿಸ್ತೇವೆ. ಮಕ್ಕಳ ಪ್ರಗತಿಯ ಬಗ್ಗೆ ಕಾಲ ಕಾಲಕ್ಕೆ ಅನುಗುಣವಾಗಿ ಮೆಸೇಜ್ಗಳ ಮೂಲಕ ಇರ್ಬೋದು, ಈ ಸಭೆಗಳಲ್ಲಿರ್ಬೋದು, ನಾವು ಮಾಹಿತಿಯನ್ನು ಕೊಡ್ತೇವೆ. ಮಕ್ಕಳು ಬಾರದಿದ್ದರೆ ಸರ್ ಈಗ ಹೇಳಿದ ಹಾಗೆ ಫೋನಿನಲ್ಲಿ ಒಂದು ಪ್ರಥಮ ಅವಧಿ ಆದ ತಕ್ಷಣ ಅವರಿಗೆ ಫೋನ್ ಹೋಗಿಬಿಡ್ತದೆ, ನಿಮ್ಮ ಮಗ ಇವತ್ತು ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ ಹೇಳುವಂಥದ್ದನ್ನು ನಾವು ವಿಚಾರಿಸ್ತೇವೆ. ಅದರ ಜೊತೆಗೆ ನಾವು ಮಕ್ಕಳಿಗೆ ಬೇಕಾಗಿ, ವಿದ್ಯಾರ್ಥಿಗಳಿಗೆ ಬೇಕಾಗಿ ಶೈಕ್ಷಣಿಕ ಪ್ರವಾಸವನ್ನು ಕೂಡ ಏರ್ಪಾಡು ಮಾಡ್ತೇವೆ. ಕ್ರೀಡೋತ್ಸವ, ಸಾಂಸ್ಕೃತಿಕ ಚಟುವಟಿಕೆಗಳು, ಸ್ಪರ್ಧೆಗಳು ಮುಂತಾದದ್ದನ್ನು ಕೂಡ ನಾವು ಮಾಡ್ತೇವೆ. ಅದರ ಜೊತೆಗೆ ಮಕ್ಕಳಿಗೆ ಒಂದು ದೇಶದಲ್ಲಿ ನಡೆಯುವಂಥ ಒಂದು ಮುಖ್ಯ ವಿಷಯ ಏನು ಸ್ವಚ್ಛತಾ ಆಂದೋಲನ ಇರ್ಬೋದು, ಅದರ ಬಗ್ಗೆ ಅವರಿಗೆ ಒಂದು ಜಾಗೃತಿ ಮೂಡಿಸಲಿಕ್ಕೆ ಅಂತ ಹೇಳಿ ಪ್ರಪ್ರಥಮವಾಗಿ ನಮ್ಮಲ್ಲಿ ಸ್ವಚ್ಛ ವಿದ್ಯಾಲಯ ಅಂತ ಹೇಳುವಂತಹ ಒಂದು ಕಮಿಟಿ ರಚನೆ ಮಾಡಿ ಇಡೀ ನಮ್ಮ ಕಾಲೇಜಿನಲ್ಲಿ ಒಂದು ಸ್ವಚ್ಛತೆಯ ಬಗ್ಗೆ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಹೀಗೆ ನಾವು ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಬರೀ ಪಾಠ ಪ್ರವಚನ ಅಷ್ಟೇ ಅಲ್ಲ, ಸೌಲಭ್ಯಗಳು ಮಾತ್ರ ಅಲ್ಲ, ಆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೌದು, ಓಕೆ ಎಸ್ ಮ್ಯಾಮ್. ಹಾಗೇನೆ ಏನು ಅಂದರೆ ಈಗ ಮತ್ತೊಂದು ವಿರಾಮ ತಗೊಳ್ಳೋ ಒಂದು ಸಮಯ ಆಗಿದೆ. ಹಾಗೇನೆ ಒಂದು ಸಣ್ಣ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಎಸ್, ವಿರಾಮದ ನಂತರ ಮತ್ತೊಮ್ಮೆ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆಯೇ ಏನು ಅಂದರೆ ವೀಕ್ಷಕರೇ, ನಿಮಗೆಲ್ಲ ಇನ್ನೂ ಎಷ್ಟೋ ಡೌಟ್ಗಳೆಲ್ಲ ಇರ್ಬೋದು. ಯಾಕಂದರೆ ಪ್ರಗತಿ ಸ್ಟಡಿ ಸೆಂಟರ್ ಬಗ್ಗೆ ಎಲ್ರಿಗೂ ಒಂದು ಮಾಹಿತಿ ಈಗ ಎಲ್ಲ ಸಂಪೂರ್ಣವಾಗಿ ಸಿಗ್ತಾ ಇದೆ. ಅದೇ ರೀತಿ ಏನು ಅಂದರೆ ಇನ್ನೊಂದು ಕ್ವಶನ್ ಕೇಳದೆ ಮರ್ತುಬಿಟ್ಟಿದೆ. ಯಾವುದು ಏನು ಅಂದರೆ ಕ್ವಶನು ಮ್ಯಾಮ್, ಈಗ ಒಂದು ಎಜುಕೇಷನ್ ಟ್ರಸ್ಟ್ ಏನೇ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲರೂ ಫಸ್ಟಿಗೆ ಎಲ್ಲ ಬಂದು ಜಾಯ್ನ್ ಆಗಲ್ಲ. ಸಡನ್ನಾಗಿ ಒಂದು 500-600 ಜನ ಅಂತ ಬಂದು ಜಾಯ್ನ್ ಆಗೋದು ತುಂಬ ಕಡಿಮೆ. ಸೊ ನಿಮ್ಮ ಎಜುಕೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಸ್ಟೂಡೆಂಟಿಂದ ಸ್ಟಾರ್ಟ್ ಮಾಡಿದ್ರು? ಫಸ್ಟ್ ನಾವೊಂದು ಟ್ಯೂಷನ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ನಂತರ ಅದರಲ್ಲೇ ನವೋದಯ ಸ್ಟಾರ್ಟ್ ಮಾಡಿದ್ದು. ನವೋದಯ ಸ್ಟಾರ್ಟ್ ಮಾಡಿದ ನಂತರ ಇವಾಗ ಟ್ಯೂಷನ್ಸ್ ಏನಂದರೆ ಜಸ್ಟ್ ಕೆಲವರು ಎಕ್ಸಾಮ್ನ ಮೊದಲು ಟ್ಯೂಷನ್ ತಗೊಂಡ್ರೆ ಸಾಕು ಅಂತೇಳಿ ಎಕ್ಸಾಮ್ನ ಮೊದಲು ಬರ್ತಾರೆ, ಬಾಕಿದ ಟೈಮ್ ಸುಮ್ಮನಿರೋದು. ಸೊ ಹೀಗಿರುವಾಗ ನಾನು ನನ್ನ ಯಜಮಾನ್ರ ಹತ್ರ ಹೇಳಿದೆ ಏನಂತೇಳಿ, ನಾವು ಯಾಕೆ ಒಂದು ಟ್ಯುಟೋರಿಯಲ್ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ. ಸೊ ಅದರಿಂದ ನಾವು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡೋದು ಅಂತೇಳಿ ನಿರ್ಧಾರ ಆದ ನಂತರ ಆ ಇಯರು ಬರೀ 14 ಮಕ್ಕಳು ನಮ್ಮಲ್ಲಿ ಇದ್ದದ್ದು. 14 ಮಕ್ಕಳನ್ನು ತಗೊಂಡು ಅಂದರೆ ಒಂದು 14 ಮೆಂಬರ್ಸ್ ಇದ್ದರು. ರಿಸಲ್ಟ್ ಸಹ ತುಂಬ ಕಮ್ಮಿ ಇತ್ತು. ಆಗ ಲೆಕ್ಚರ್ಸ್ ಎಲ್ಲ ಏನು ಹೇಳ್ತಿದ್ರು ಅಂದರೆ, ಸರ್ ಮಕ್ಕಳು ತುಂಬ ತುಂಟ ಆಗಿದ್ದಾರೆ, ನಮ್ಮ ಕಂಟ್ರೋಲ್ಗೆ ಬರೋದಿಲ್ಲ ಹಾಗೀಗೆ ಅಂತೇಳಿ. ಆವಾಗ ಕರಸ್ಪಾಂಡೆಂಟ್ ಮತ್ತು ಚೇರ್ಮನ್ ಆದ ಇವರು ನನ್ನ ಯಜಮಾನರು, ಅವರು ಬೇರೆ ಬೇರೆ ಕಾಲೇಜಸಲ್ಲಿ ಕಮ್ಯುನಿಕೇಟಿವ್ ಇಂಗ್ಲೀಷ್ ಕ್ಲಾಸ್ ಅಂತೇಳಿ ಮಾಡಲಿಕ್ಕೆ ಹೋಗ್ತಾಯಿದ್ರು. ಸೊ ಇದರನ್ನು ಅಷ್ಟು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಯಾವಾಗ ಲೆಕ್ಚರ್ಸ್ ಈ ಪ್ರಾಬ್ಲಮ್ ಹೇಳಿದಾರೋ ಟೋಟಲಿ ಅವರು ಔಟ್ಸೈಡ್ ಕಾಲೇಜಸ್ಗೆ ಹೋಗೋದನ್ನು ಬಿಟ್ಟು ಇದನ್ನು ಟೋಟಲ್ ಕಾನ್ಸಂಟ್ರೇಷನ್ ಮಾಡಿ ಒಂದು ಡಿಸಿಪ್ಲಿನ್, ಒಂದು ಯೂನಿಫಾರ್ಮ್ ಇದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದ ನಂತರ
14 ಮಕ್ಕಳಿದ್ದ ಸ್ಟೂಡೆಂಟ್ಸ್ ಇದ್ದದ್ದು ನೆಕ್ಸ್ಟ್ ಇಯರ್ಗೆ 64 ಆಯಿತು. ಓಕೆ, ಅಂದರೆ 1 ಇಯರಲ್ಲಿ ಅಷ್ಟೊಂದು 1 ಇಯರಲ್ಲಿಯೇ ಅಷ್ಟಿದಾಯಿತು. ಮತ್ತು 64 ನೆಕ್ಸ್ಟ್ 151 160ವರೆಗೆ ಹೋಯಿತು, ಡಬಲ್ ತ್ರಿಬಲ್. ಓಕೆ, ಒಂದು ಹಾರ್ಡ್ ವರ್ಕ್ ಆ ಥರ ಬೆಳೀತಾ ಬೆಳೀತಾ ಯಾವಾಗ ಪ್ರಗತಿಯಲ್ಲಿ ಕ್ವಾಲಿಟಿ ಎಜುಕೇಷನ್ ಪ್ಲಸ್ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಜನರಲ್ಲಿ ನಂಬಿಕೆ ಬಂತು. ಆವಾಗ ಎಲ್ಲೆಲ್ಲಿಂದ ಮಕ್ಕಳು ಹುಡುಕಿ ಪ್ರಗತಿ ಸ್ಟಡಿ ಸೆಂಟ್ರಿಗೆ ಬರ್ತಾಯಿದ್ರು. ಮತ್ತು ಇವಾಗ ಲಾಸ್ಟ್ ಇಯರ್ ನಮ್ಮಲ್ಲಿ 1200 ಚಿಲ್ಲರ್ ಮಕ್ಕಳು ನಮ್ಮ ಟೋಟಲ್ ಕೋಚಿಂಗ್ ಸೆಂಟ್ರಲ್ಲಿ ಓಕೆ, ಒಂದು ವೆರಿ ನೈಸ್ ಒಂದು ಎಜುಕೇಶನ್ ಪಡಿತಾ ಇದ್ದಾರೆ. 14ರಿಂದ 1000 ಎಲ್ಲಿಂದ ಎಲ್ಲಿಗೆ, ಇದರ ಒಂದು ರಹಸ್ಯ ಗುಟ್ಟು ಏನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನು ಇದರ ಗುಟ್ಟು ಅಂತ, ಈ ಸಾಧನೆಯ ಗುಟ್ಟು? ನಾನು ಹೇಳೋದಾದರೆ ಈ ಸಾಧನೆಯ ಗುಟ್ಟು ಪ್ರಗತಿಯ ರಿಸಲ್ಟು. ಪ್ರಗತಿಯ ರಿಸಲ್ಟು ನೀವು ನೋಡಿದರೆ ಪೇಪರಿಗೆ, ಫಾರ್ ಎಕ್ಸಾಂಪಲ್ ಒಂದು ರಿಸಲ್ಟು ಬಂದ ಮರುದಿವಸ ಬೆಳಗಿನ ಪತ್ರಿಕೆಗಳಲ್ಲಿ ಪ್ರಗತಿಯ ಮಕ್ಕಳ ಭಾವಚಿತ್ರದೊಂದಿಗೆ ಅಂಕಗಳೊಂದಿಗೆ ಬಂದಾಯಿತು. ಯಾವುದೇ ರಿಸಲ್ಟಿಗೆ ಕಾಯುವ ಪ್ರಶ್ನೆ ಇಲ್ಲ. ಅಂದರೆ 3 ಗಂಟೆಯಿಂದ 5 ಗಂಟೆವರೆಗೆ ವೆಬ್ಸೈಟಲ್ಲಿ ಬಂದಾಗುತ್ತೆ. ಮಕ್ಕಳ ಫೋಟೋವನ್ನು ಜೋಡಿಸೋದು, ಅವರ ಮಾರ್ಕ್ಸನ್ನು ಇಮಿಡಿಯೇಟ್ ನೆಟ್ಟಲ್ಲಿ ನೋಡೋದು, ಹಾಕೋದು, ಪತ್ರಿಕೆಗೆ ಕಳಿಸ್ಕೊಡೋದು. ಪ್ರಗತಿಯ ರಿಸಲ್ಟಿಗೆ ಎಲ್ಲ ಪಬ್ಲಿಕ್ ಕಾಯ್ತಾರೆ. ಯಾಕಂತೇಳಿದರೆ ಪ್ರಗತಿಯ ರಿಸಲ್ಟು 95% ಮಾರ್ಕು ಅಂಕಗಳನ್ನು ಇದ್ದವರನ್ನು ತಗೊಂಡು ರಿಸಲ್ಟ್ ಅಲ್ಲ. ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಡಿಸ್ಟಿಂಕ್ಷನ್ ಬರುವುದನ್ನು ನೋಡಲಿಕ್ಕೆ ಒಂದು ಚಂದ ಅಂತ ನನಗೆ ಪುತ್ತೂರಿನ ಎಲ್ಲ ನನ್ನ ಫ್ರೆಂಡ್ಸು ಲೆಕ್ಚರ್ಸು ಹೇಳ್ತಾರೆ. ಆದ ಕಾರಣ ಗೋಕುಲ್ನಾಥ್ರೆ ಪ್ರಗತಿಯ ರಿಸಲ್ಟನ್ನು ಎಲ್ಲರೂ ಗಮನಿಸ್ತಾರೆ. ಎಸ್, ಹೌದು. ಯಾಕಂದ್ರೆ ನೀವು ಹೇಳೋ ಪ್ರಕಾರ ಫೇಲ್ಯೂರ್ಸಿಂದ ಅಷ್ಟು ಟಾಪರ್ಸಿಗೆ ಹೆಂಗೆ ಬಂತು ಅಂತ ಎಲ್ರಿಗೂ ಶಾಕ್ ಆಗೋದು ಕಾರಣ ಆಗುವಂಥದ್ದು. ಆದರೆ ಈ ನಿಟ್ಟಿನಲ್ಲಿ ನಾನು ಯಾವಾಗಲೂ ನನ್ನ ಮಕ್ಕಳ ಹತ್ರ ಹೇಳಿಕೊಂಡು ಒಂದು ಮಾತು, ಮಕ್ಕಳೇ ಪ್ರಗತಿಗೆ ಗೌರವ. ಸರ್ ಮೇಡಮಿಗೆ ಲೆಕ್ಚರ್ಸಿಗೆ ಎಲ್ಲರೂ ಗೌರವ ಕೊಡ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ ಮಕ್ಕಳೇ? ಕಾರಣ ನೀವೇ ಮಕ್ಕಳೇ, ನಿಮ್ಮ ರಿಸಲ್ಟು ಮತ್ತು ನಿಮ್ಮ ಶಿಸ್ತು. ಪ್ರಗತಿಯ ಮಕ್ಕಳು ಎಲ್ಲಿ ಹೋದರೂ ಗುರುತಿಸ್ತಾರೆ. ಯಾಕಂದರೆ ನನಗೆ ಪುತ್ತೂರು ವಿವೇಕಾನಂದ ಕಾಲೇಜಿನಿಂದ ಪ್ರಿನ್ಸಿಪಾಲ್ರು ಒಂದು ಮಾತು ಹೇಳಿದರು. ಅವರು ನಮ್ಮೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಬಂದಾಗ ನಮ್ಮ ಮಕ್ಕಳು ಎದುರು ಕೂತಿದ್ದಾರೆ. ಹೇಳಿದರು, ಇಲ್ಲಿ ಎಷ್ಟೋ ಮಕ್ಕಳು ನನ್ನ ಸಂಸ್ಥೆಯಲ್ಲಿ ಅನುತ್ತೀರ್ಣಗೊಂಡು ನಿಮ್ಮ ಸಂಸ್ಥೆಗೆ ಸೇರಿದ ಮಕ್ಕಳಿದ್ದಾರೆ. ಇದೇ ಮಕ್ಕಳು ನಾಳೆ ಡಿಸ್ಟಿಂಕ್ಷನ್ ಪಡೋದು ನಮ್ಮ ಡಿಗ್ರಿ ಕಾಲೇಜಿಗೆ ಬರ್ತಾರೆ. ಬಂದಾಗ ನಮ್ಮಲ್ಲಿ ಏನೋ ಒಂದು ಅಳುಕು ಭಾವನೆ ಮೂಡ್ತದೆ, ನಮ್ಮಲ್ಲಿ ಪಾಸ್ ಆಗಲಿಲ್ಲ, ನಿಮ್ಮಲ್ಲಿ ಬಂದು ಡಿಸ್ಟಿಂಕ್ಷನ್ಸು ಫಸ್ಟ್ ಕ್ಲಾಸು ಪಡಿತಾ ಇದ್ದಾರೆ, ತಿರ್ಗಾ ನಮ್ಮಲ್ಲೇ ಬರ್ತಾ ಇದ್ದಾರೆ. ಆಗ ಅವರು ಒಂದು ಮಾತು ನನ್ನ ಹತ್ರ ಹೇಳಿದರು, ಗೋಕುಲ್ನಾಥ್ರೆ, ಮುಂಚೆ ಟ್ಯುಟೋರಿಯಲ್ನ ಮಕ್ಕಳು ಅಡ್ಮಿಷನಿಗೆ ಬಂದಾಗ ನಾವು ಅಡ್ಮಿಷನ್ ಬೇಗ ಕೊಡ್ತಾ ಇರಲಿಲ್ಲ. ಲಾಸ್ಟ್ ಮೂಮೆಂಟಿಗೆ ಎಲ್ಲ ಫುಲ್ ಆದ ನಂತರ ಉಳಿದ್ರೆ ಮಾತ್ರ ಕೊಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಪ್ರಗತಿಯ ಮಕ್ಕಳು ಬಂದ ತಕ್ಷಣ ಫಸ್ಟಿಗೆ ಅಡ್ಮಿಷನ್ ಮಾಡ್ತಾ ಇದ್ದೇವೆ. ಇದೊಂದು ಸಕ್ಸಸ್ ಅದರಲ್ಲೇ ಕಾಣುತ್ತೆ. ಹೌದು, ಇದಕ್ಕಿಂತ ಸಂತೋಷ ನಮಗೆ ಬೇರೆ ಏನು ಬೇಕು ಸರ್ ಹೇಳಿ? ಒಂದು ಸ್ಟೂಡೆಂಟ್ಸ್ಗಳು ಅಂತ ಕೊಡ್ತಿರೋ ಒಂದು ಗಿಫ್ಟ್ ಅಂತಾನೆ ಹೇಳಿ. ಗಿಫ್ಟ್ ಖಂಡಿತವಾಗ್ಲು. ಎಸ್, ಹಾಗೇನೆ ಏನೋ ಅಂದ್ರೆ ಈಗ ಎಲ್ರಿಗೂ ಒಂದೊಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಈ ಪ್ರಗತಿ ಸ್ಟಡಿ ಸೆಂಟರಿಂದ ಬರೀತಿರೋ ಎಕ್ಸಾಮ್ ಪ್ರೈವೇಟ್ ಎಕ್ಸಾಮ್ ತರನ ಅಥವಾ ಎಲ್ಲರೂ ಬರೀತಿರೋ ಬೋರ್ಡ್ ಎಕ್ಸಾಮ್ ಅಂತ? ಇದು ಕ್ವಶನ್ಸ್ ಎಲ್ಲರ ತಲೆ. ಇದೊಂದು ಬಹಳ ಒಳ್ಳೆಯ ಮುಖ್ಯವಾದ ಇದೊಂದು ಪ್ರಶ್ನೆ ಮತ್ತು ವೆರಿ ಇಂಪಾರ್ಟೆಂಟ್ ಕೂಡ. ಯಾಕಂತೇಳಿದರೆ ಈ ಅಡ್ಮಿಷನ್ನ ಸಂದರ್ಭದಲ್ಲಿ ನಮಗೆ ಅನೇಕ ಪೇರೆಂಟ್ಸು ನಮ್ಮನ್ನು ಕೇಳುವ ಫಸ್ಟ್ ಕ್ವಶನ್ ಇದೆ, ನೀವು ಪ್ರಗತಿ ಸ್ಟಡಿ ಸೆಂಟರಲ್ಲಿ SSLC ಇರ್ಬೋದು, PUC ಇರ್ಬೋದು, ಮಕ್ಕಳನ್ನು ಪರೀಕ್ಷೆ ಬರೆಸೋದು ನಿಮ್ಮದೇ ಪರೀಕ್ಷೆನಾ ಅಂತ. ಆದರೆ ಇದು ಏನು ಅಂತ ಹೇಳಿದರೆ, ಸರ್ಕಾರದ SSLC ಬೋರ್ಡಿನ ಒಂದು ಅಧಿಸೂಚನೆ ಪ್ರಕಾರ ಒಂದು ವಿದ್ಯಾರ್ಥಿ 6, 7, 8ನೇ ತರಗತಿಯಲ್ಲಿ ಅಥವಾ 9ನೇ ತರಗತಿಯಲ್ಲಿ ಅನುತ್ತೀರ್ಣಗೊಂಡರೆ ಅಥವಾ ವಿದ್ಯಾಭ್ಯಾಸ ಮೊಟಕುಗೊಳಿಸಿದರೆ ಅಂಥ ವಿದ್ಯಾರ್ಥಿಗೆ 15 ವರ್ಷ ಪರೀಕ್ಷೆ ಬರೆಯುವ ಶೈಕ್ಷಣಿಕ ವರ್ಷ 15 ವರ್ಷ ತುಂಬಿದ್ದಲ್ಲಿ ಅಂಥ ವಿದ್ಯಾರ್ಥಿ ನೇರವಾಗಿ ಖಾಸಗಿಯಾಗಿ SLC ಪರೀಕ್ಷೆ ಬರೆಯಲು ಅರ್ಹನು ಅಥವಾ ಅರ್ಹಳು. ಸೊ ಇಂಥ ವಿದ್ಯಾರ್ಥಿಗಳ ನಾವು ಅಡ್ಮಿಷನ್ ಮಾಡೋದು ಅವರಿಗೆ ಕಲಿಸಲಿಕ್ಕೆ ಮಾತ್ರ. ಒಂದು ಶಾಲೆಯ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಡೋದು, ಅವರ ಎಕ್ಸಾಮ್ ಎನ್ರೋಲ್ಮೆಂಟ್ ಎಲ್ಲವೂ ಸರ್ಕಾರಿ ಹೈಸ್ಕೂಲಲ್ಲೇ ಇರುತ್ತೆ. ಅದೇ ರೀತಿ ದ್ವಿತೀಯ PUC ವಿದ್ಯಾರ್ಥಿಗಳು ಪ್ರಥಮ PUC ಅನುತ್ತೀರ್ಣಗೊಂಡಲ್ಲಿ ನೇರವಾಗಿ ಖಾಸಗಿಯಾಗಿ ಅವರು ದ್ವಿತೀಯ PUC ಬರೀಬಹುದು. ಆದರೆ
ಪರೀಕ್ಷೆ ಬರೆಯುವ ಶೈಕ್ಷಣಿಕ ವರ್ಷ ಅಂದರೆ ಮಾರ್ಚ್ 31ರ ಒಳಗೆ 17 ವರ್ಷ ಕಡ್ಡಾಯವಾಗಿ ತುಂಬಿರತಕ್ಕದ್ದು. ಇವರನ್ನು ಸರಕಾರಿ ಜೂನಿಯರ್ ಕಾಲೇಜಲ್ಲೇ ಅವರ ಎಕ್ಸಾಮ್ ಫೀಸನ್ನು ಎಕ್ಸಾಮ್ ಎನ್ರೋಲ್ಮೆಂಟ್ ಮಾಡುವಂಥದ್ದು. ನಮ್ಮಲ್ಲಿ ಅವರಿಗೆ ಕಾಲೇಜಿನ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಅವರ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸುವಲ್ಲಿ ನಮ್ಮ ಪ್ರಯತ್ನ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಇದ್ದು ಅವರಿಗೆ ಒಂದು ದಾರಿದೀಪವನ್ನು ನಾವು ತೋರಿಸ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಸ್, ಒಂದು ಒಳ್ಳೆ ಇನ್ಫಾರ್ಮೇಷನ್. ಯಾಕಂದರೆ ಎಲ್ರಿಗೂ ಆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸಡನ್ನಾಗಿ ನೋಡಿದ ತಕ್ಷಣ ಎಲ್ಲ ಅಡ್ವರ್ಟೈಸಲ್ಲಿ ನೋಡ್ತಾರೆ, ಬಟ್ ಅದ್ರ ಒಳಗಿರೋ ಇನ್ನರ್ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಎಲ್ಲರಿಗೂ ಸಿಕ್ಕಿದಾಗ ಆಗಿದೆ. ಹಾಗೇನೆ ಏನು ಅಂದ್ರೆ ಈಗ ಒಂದು ಗ್ಯಾಪ್ ಇರುತ್ತೆ, ನೀವು ಹೇಳಿದ್ರಿ 5th ಅಥವಾ 6th ಒಂದು 5 to 6 years ಏನಾದ್ರು ಗ್ಯಾಪ್ ಇದ್ರೆ, ಸೊ ಸಡನ್ ಆಗಿ ಈಗ ಸ್ಟಡಿ ಅಂತ ಬಂದ್ರೆ ಯಾರು ಕೇಳಲ್ಲ. ಸೊ ನೀವು ಅವ್ರಿಗೆ ಯಾವ ರೀತಿ ಕೋಚಿಂಗ್ ಕೊಡ್ತೀರಾ? ಹಾಗೇನೆ ಸರ್, ಇದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಅದರ ಮೊದಲು ಕೇಳಿದ ಒಂದು ಪ್ರಶ್ನೆಯಲ್ಲಿ ಒಂದು ಅಂಶವನ್ನು ನನಗೆ ಹೇಳಲಿಕ್ಕೆ ಬಿಟ್ಟು ಹೋಗಿತ್ತು. ಅಂದರೆ ಈ ಪ್ರಥಮ PUCಯಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ 3 ವಿಭಾಗ ಇದೆ. ಅಲ್ಲಿ ಒಂದು ವಿಜ್ಞಾನ, ಒಂದು ವಾಣಿಜ್ಯ ಮತ್ತು ಕಲಾ ವಿಭಾಗ. ಇದರ ನಮ್ಮ ರಾಜ್ಯದ ಸಿಲೆಬಸ್ಸಲ್ಲಿ ಅಂದರೆ PU ಬೋರ್ಡಿನ ಅಧಿಸೂಚನೆ ಪ್ರಕಾರ ವಿಜ್ಞಾನ ವಿಭಾಗದಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ನೇರವಾಗಿ ಖಾಸಗಿಯಾಗಿ ಹೋಗುವಾಗ ವಿಜ್ಞಾನ ವಿಭಾಗದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಅವರು ವಾಣಿಜ್ಯ ವಿಭಾಗ, ಕಾಮರ್ಸ್ ಅಥವಾ ಕಲಾ ವಿಭಾಗಕ್ಕೆ ದೇ ವಿಲ್ ಹ್ಯಾವ್ ಟು ಚೇಂಜ್ ದ ಸ್ಟ್ರೀಮ್. ಅವರು ಇದನ್ನು ಸ್ಟ್ರೀಮನ್ನು ಚೇಂಜ್ ಮಾಡಬೇಕು. ಆದರೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶ ಇದೆ. ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಪ್ರಾಧಿಕಾರದ ಕೆಳಗೆ ಬರುವಂಥ ಒಂದು ವಿದ್ಯಾಸಂಸ್ಥೆ ಇದೆ. ಅದನ್ನು NIOS ಅಂತ ಕರಿತೇವೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್. ಅದರಲ್ಲಿ 15 ವರ್ಷ ತುಂಬಿದವರು, 10th ಸ್ಟ್ಯಾಂಡರ್ಡ್ ಉತ್ತೀರ್ಣಗೊಂಡವರು ಅಥವಾ ಪ್ರಥಮ PUC ಅನುತ್ತೀರ್ಣಗೊಂಡವರು ನೇರವಾಗಿ ವಿಜ್ಞಾನ ವಿಭಾಗದಲ್ಲೇ ಮುಂದುವರಿಬಹುದು. PCMBಯಲ್ಲಿ ಮುಂದುವರಿಬಹುದು ಅಥವಾ PCMCಯಲ್ಲೂ ಮುಂದುವರಿಬಹುದು. ಮತ್ತು ಆಪ್ಷನಲ್ ಆಗಿ ಒಂದು ಸೈಕಾಲಜಿ ಸಬ್ಜೆಕ್ಟನ್ನು ಕೂಡ ತಗೊಳ್ಬಹುದು. ಓಕೆ ಸರ್, ಪುನಃ ಬರ್ತೀನಿ ನಿಮ್ಮ ಜೊತೆಗೆ. ಈಗ ಇನ್ನೊಂದು ವಿರಾಮ ತಗೊಳ್ಳೋ ಒಂದು ಸಮಯ ಆಗಿದೆ. ವೀಕ್ಷಕರೇ, ಮತ್ತೊಂದು ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರಗತಿ ಸ್ಟಡಿ ಸೆಂಟರ್ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಅದೇ ರೀತಿ ತುಂಬ ಕ್ವಶನ್ಸ್ಗೆಲ್ಲ ಆನ್ಸರ್ ಬೇರೆ ಮಾಡ್ತಿದ್ದಾರೆ. ಸೊ ವೀಕ್ಷಕರೇ, ನೀವು ಸಹ ಏನಾದ್ರು ಕ್ವಶನ್ಸ್ಗಳಿದ್ರೆ ನಿಮ್ಮ TV ಮೇಲೆ, ಸ್ಕ್ರೀನ್ ಮೇಲೆ 2 ನಂಬರ್ ಡಿಸ್ಪ್ಲೇ ಆಗ್ತಿದೆ. ಸೊ ಎಷ್ಟು ಬೇಗ ಕಾಲ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಹಾಗೆಯೇ ಏನು ಅಂದರೆ ಇನ್ನೂ ಎಷ್ಟೊಂದು ಕ್ವಶನ್ಗಳು ನಾನೇ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಆನ್ಸರ್ ಬೇರೆ ಮಾಡ್ತಿದ್ದಾರೆ. ಸೊ ಟ್ರಸ್ಟು ಅಂತ ಬಂದಾಗ ಒಂದು ಬೆಳವಣಿಗೆ ಅಂತ ಒಂದು ಇದ್ದೇ ಇರುತ್ತೆ. ಸೊ ಮ್ಯಾಮ್, ನೀವು ಹೇಳಬೇಕಾಗುತ್ತೆ ಈಗ ಯಾವೆಲ್ಲ ಸವಾಲುಗಳನ್ನ ನೀವು ಎದುರಿಸಿದ್ದೀರಾ ನಿಮ್ಮ ಟ್ರಸ್ಟ್ ವತಿ ಕಡೆಯಿಂದ? ನಿಮ್ಮ ಟ್ರಸ್ಟು ನೀವು ಒಟ್ಟಿಗೆ ಸೇರಿಬಿಟ್ಟು ಯಾವೆಲ್ಲ ಸವಾಲುಗಳನ್ನ? ನಾನು ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಕನ್ನಡ ಉಪನ್ಯಾಸಕಿಯಾಗಿ ಕಳೆದ 6 ವರ್ಷಗಳಿಂದ ಪ್ರಗತಿ ಸಂಸ್ಥೆಯ ಜೊತೆಗಿದ್ದೇನೆ. ಪ್ರಗತಿ ಸಂಸ್ಥೆ ವಿದ್ಯಾರ್ಥಿಗಳನ್ನು ಸರ್ವತೋಮುಖ ಅಭಿವೃದ್ಧಿಯ ಹಾಗೆ ಕೊಂಡೊಯ್ಯುವುದರ ಜೊತೆಗೆ ಸಂಸ್ಥೆ ಕೂಡ ತುಂಬ ತಳಮಟ್ಟದಿಂದ ಬೆಳ್ಕೊಂಡು ಬಂದಿದೆ. ಹೇಗೆ ಪ್ರಗತಿಯ ಹೆಸರಿದೆ ಪ್ರಗತಿ ಅಂತ ಹೇಳಿ, ಹಾಗೆ ಈ ಪ್ರಗತಿ ಸಂಸ್ಥೆ ಕೂಡ ಹಂತ ಹಂತವಾಗಿ ಒಂದು 3 ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬೆಳ್ಕೊಂಡು ಬಂದಿದೆ. ಏಳ್ಮುಡಿ ಅಂತ ಹೇಳುವಲ್ಲಿಂದ ಸಣ್ಣ ಕಟ್ಟಡಗಳಲ್ಲಿದ್ದಂತಹ ಸಂಸ್ಥೆ ಅದು ಇವತ್ತಿನ ಈ ಸ್ಥಿತಿಯಲ್ಲಿರುವಂಥದ್ದು ಅಥವಾ ಈ ಹಂತಕ್ಕೆ ತಲುಪಬೇಕಿದ್ರೆ ಇದು ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರಾದಂತಹ ಶ್ರೀ PV ಗೋಕುಲ್ನಾಥ್ ಸರ್ ಹಾಗೆ ಪ್ರಾಂಶುಪಾಲರಾದಂತಹ ಶ್ರೀಮತಿ ಹೇಮಲತಾ ಮೇಡಮ್ ಅವರ ಕನಸಿನ ಕೂಸು ಇದು. ಇದರ ಹಿನ್ನೆಲೆಯಲ್ಲಿ ಅವರು ಸರ್ ಹಾಗೆ ಮೇಡಮ್ ತುಂಬ ಕಷ್ಟಪಟ್ಟಿದ್ದಾರೆ. ಬೇರೆ ಬೇರೆ ಶಾಲೆಗಳನ್ನು ಸಂಪರ್ಕ ಮಾಡುವಂಥದ್ದಿರ್ಬೋದು, ಸಂವಹನ ಮಾಡುವಂಥದ್ದಿರ್ಬೋದು, ಕಟ್ಟಡ ಹಾಗೆ ಪೀಠೋಪಕರಣಗಳ ಸಮಸ್ಯೆಗಳನ್ನು ಎದುರಿಸುವಂಥದ್ದು, ಇದನ್ನೆಲ್ಲ ಎದುರಿಸಿಕೊಂಡು ಏನು ಸಮಸ್ಯೆಗಳು ಬಂದಿದೆ ಅದೆಲ್ಲವನ್ನು ಅವರು ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಸವಾಲಾಗಿ ಸ್ವೀಕಾರ ಮಾಡಿ ಅದು ಒಂದೊಂದಕ್ಕೂ ಅದನ್ನು ಸಾಲ್ವ್ ಮಾಡಿಕೊಂಡು ಪರಿಹಾರ ಕಂಡುಹಿಡ್ಕೊಂಡು ಬಂದಿದ್ದಾರೆ. ಈ ಸಂಸ್ಥೆಗೆ ಬೇಕಾಗಿ ಸರ್ ಮೇಡಮ್ 365 ದಿನ ಕೂಡ ಈ ಸಂಸ್ಥೆಗೆ ಬೇಕಾಗಿ ದುಡಿತಾರೆ. ಅವರಿಗೆ ಬಹುಶಃ ಒಂದು ಅರ್ಥದಲ್ಲಿ ವೈಯಕ್ತಿಕ ಜೀವನದ ಎಲ್ಲ ವಿಷಯಗಳನ್ನು ಬದಿಗಿಟ್ಟು ಸಂಸ್ಥೆಗೆ ಬೇಕಾಗಿ ದುಡಿದಿದ್ದಾರೆ ಅಥವಾ ಸಂಸ್ಥೆಯನ್ನು ಆ ರೀತಿ ಕಟ್ಟಿ ಬೆಳೆಸಿದ್ದಾರೆ.
ರಜಾ ದಿನಗಳಲ್ಲಿ ಕೂಡ ಅವರು ರಜೆ ಅಂತ ಹೇಳಿ ಕೊಡೋದಿಲ್ಲ, ಅವರು ಸಂಸ್ಥೆಯಲ್ಲಿ ಇರ್ತಾರೆ. ಯಾವಾಗ ನೋಡಿದ್ರು ಅವರು ಇಬ್ಬರು ಕೂಡ ಸಂಸ್ಥೆಯಲ್ಲಿ ಇರ್ತಾರೆ. ಕಳೆದ 10 ವರ್ಷಗಳಲ್ಲಿ ಅವರನ್ನು ನಾವು ಈ ನಿಟ್ಟಿನಲ್ಲಿ ಅವರ ಈ ಪ್ರಯತ್ನವನ್ನು ಗಮನಿಸಬಹುದು. ಕಾರಣಕ್ಕಾಗಿ ಅವರಿಗೆ ನಾನು ವಿಶೇಷವಾದ ಗೌರವಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಮ್ಮಲ್ಲಿಗೆ ಬರುವ ಮಕ್ಕಳು ಅಂತ ಹೇಳಿದರೆ ಏನು ಒಂದು ಶೈಕ್ಷಣಿಕ ವ್ಯವಸ್ಥೆಯ ಕೊನೆಯ ಮಟ್ಟದ ಮಕ್ಕಳು, ಫೇಲ್ ಆಗಿ ಬರುವಂಥದ್ದು, ಕಲ್ಲು ಮುಳ್ಳು ಅಂತ ಹೇಳಿದ ಹಾಗೆ ಹೇಗೆ ನೀರಿನಲ್ಲಿ ಇರ್ತದೆ ತಳಮಟ್ಟದಲ್ಲಿ, ಆ ರೀತಿಯಲ್ಲಿರುವಂಥ ಮಕ್ಕಳು. ಅವರು ಮಾನಸಿಕವಾಗಿ ತುಂಬ ತೊಂದರೆ ಇರ್ತಾರೆ, ದೈಹಿಕವಾಗಿ ತೊಂದರೆಯಲ್ಲಿರ್ತಾರೆ. ಅವರಿಗೆ ನಾವು ಒಂದು ರೀತಿಯಲ್ಲಿ ಮಾನಸಿಕ ತಜ್ಞರ ಹಾಗೆ ಅವರೊಟ್ಟಿಗೆ ನಾವು ವ್ಯವಹಾರ ಮಾಡಬೇಕಾಗ್ತದೆ. ಅವರು ಬಂದ ತಕ್ಷಣ ಪಾಠ ಮಾಡೋದು, ಪರೀಕ್ಷೆ ಬರೀ ಅಂಕ ತೆಗಿ ಅಂತ ಹೇಳಿ ನಾವು ಹೇಳುವುದೇ ಇಲ್ಲ. ಒಬ್ಬ ವಿದ್ಯಾರ್ಥಿಯನ್ನು ಕೂಡ ನಾವು ವೈಯಕ್ತಿಕವಾಗಿ ಅವರನ್ನು ಗಮನಿಸಿಕೊಳ್ತೇವೆ. ನಾವು ಆ ಹುಡುಗ ಹೇಗಿದ್ದಾನೆ, ಅವನಿಗೆ ಏನು ಸಮಸ್ಯೆ ಇದೆ, ಅವ ಇತರ ವಿದ್ಯಾರ್ಥಿಗಳಿಗಿಂತ ಹೇಗೆ ಭಿನ್ನ ಇದ್ದಾನೆ, ಅಥವಾ ಯಾವ ನ್ಯೂನತೆಯಲ್ಲಿ ಅವ ತೊಳಲ್ತಾ ಇದ್ದಾನೆ ಅಂತ ಹೇಳುವುದನ್ನು ನಾವು ಎಲ್ಲರೂ ಕೂಡ ಅದನ್ನು ನಾವು ಗಮನಿಸ್ತೇವೆ. ಅದಕ್ಕೆ ತಕ್ಕ ಆ ಮಕ್ಕಳೊಟ್ಟಿಗೆ ನಾವು ಅವರಿಗೆ ತಿದ್ದಿ ತೀಡಿ ಪಾಠಗಳನ್ನು ಹೇಳಿಕೊಡಬೇಕಾಗ್ತದೆ, ಬರೆಸಬೇಕಾಗ್ತದೆ, ನೋಟ್ಸ್ ಹೇಳಬೇಕಾಗ್ತದೆ. ಪ್ರತಿ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ, ಯಾಕೆಂತ ಹೇಳಿದರೆ ಆ ಮಕ್ಕಳು ತುಂಬ ಸಮಸ್ಯೆಗಳಲ್ಲಿ ತೊಳಲುವವರಿದ್ದಾರೆ. ಬೇರೆ ಬೇರೆ ತೊಂದರೆಗಳು ನಾನೀಗ ಗಮನಿಸಿದ ಹಾಗೆ ತುಂಬ ಸಲ ಫಿಟ್ಸ್ ಬಂದು ತರಗತಿಗಳಲ್ಲಿ ಬೀಳುವ ಮಕ್ಕಳಿರ್ಬೋದು, ವಾಕರ್ ಹಿಡ್ಕೊಂಡು ನಡೆಯುವಂತಹ ಮಕ್ಕಳಿರ್ಬೋದು. ಇಂಥ ಮಕ್ಕಳೊಟ್ಟಿಗೆ ಜೊತೆಗೆ ಬೇರೆ ಬೇರೆ ಹೊಟ್ಟೆ ನೋವು ಅಂಥದ್ದೆಲ್ಲ. ಆವಾಗ ಹೇಗೆ ಅಂತ ಹೇಳಿದ್ರೆ ಸರ್ ಮತ್ತು ಮೇಡಮ್ ಪ್ರಥಮ ಚಿಕಿತ್ಸೆಯನ್ನು ಏನಾದರೂ ಇದ್ದರೆ ಸಣ್ಣ ಪುಟ್ಟ ಮಾಡ್ತಾರೆ, ಇಲ್ಲದಿದ್ದರೆ ಆಸ್ಪತ್ರೆಗೆ ತಕ್ಷಣ ಅವರನ್ನು ನಾವು ತುಂಬ ಸಲ ಉಪನ್ಯಾಸಕರು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಕೂಡ ಅವರಿಗೆ ಒಂದು ಚಿಕಿತ್ಸೆಯನ್ನು ಮಾಡಿದಂತಹ ಒಂದು ಕ್ರಮ ಕೂಡ ಇದೆ. ತುಂಬ ಇಂತಹ ಘಟನೆಗಳನ್ನು ನಾವು ನೋಡಿದ್ದೇವೆ. ಹಾಗೆ ಅದರ ಜೊತೆಗೆ ಇನ್ನೊಂದು, ಈ ಪ್ರಗತಿ ಸ್ಟಡಿ ಸೆಂಟರ್ನ ವಿಶೇಷತೆಯನ್ನು ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಏನಂತ ಹೇಳಿದ್ರೆ, ಈ ಪ್ರಗತಿ ಸ್ಟಡಿ ಸೆಂಟರ್ ಸಾಮಾನ್ಯವಾಗಿ ಎಲ್ಲ ವಿದ್ಯಾಲಯಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪರೀಕ್ಷೆಗೆ ಓದಲಿಕ್ಕೆ ಅಂತ ಹೇಳಿ ರಜೆ ಕೊಡ್ತಾರೆ. ರಜೆ ಕೊಟ್ಟು ಆ ಮಕ್ಕಳನ್ನು PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಥವಾ SLC ಓದಲಿಕ್ಕೆ ರಜೆ ಸಿಕ್ಕಿದ ತಕ್ಷಣ ಮಕ್ಕಳನ್ನು ಬಿಟ್ಟು ಬಿಡ್ತಾರೆ. ಆದರೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಹಾಗಲ್ಲ. ನಾವು ಆ ಮಕ್ಕಳಿಗೆ ಹಿಂದಿನ ಎಲ್ಲ ಪರೀಕ್ಷೆಗಳನ್ನು ಆದ ನಂತರ ಅದರ ಅಂಕಗಳ ಆಧಾರದಲ್ಲಿ ಅವರನ್ನು ವಿಭಾಗಗಳನ್ನಾಗಿ ಮಾಡಿ, ಕಡಿಮೆ ಅಂಕ ತೆಗೆದುಕೊಂಡ ಮಕ್ಕಳನ್ನು ಪ್ರತ್ಯೇಕವಾಗಿ ಗಮನಿಸಿ ಅವರಿಗೆ ವಿಶೇಷ ಕೋಚಿಂಗ್ ಅನ್ನು ಕೊಟ್ಟು ಮಾಡ್ತೇವೆ. ಹಾಗೆ ಒಳ್ಳೆಯ ಸ್ಕೋರ್ ಮಾಡುವ ಮಕ್ಕಳಿಗೆ ವಿಶೇಷವಾದ ಕೋಚಿಂಗ್ ಕೊಡ್ತೇವೆ. ಹಾಗೆ ಅವರನ್ನು ಗಮನಿಸ್ತೇವೆ. ಅದರ ಜೊತೆಗೆ ಕೊನೆಯ ಪರೀಕ್ಷೆಯ ಕೊನೆಯ ಕ್ಷಣದವರೆಗೆ ಪ್ರಗತಿ ಸ್ಟಡಿ ಸೆಂಟರ್ ಅವರ ಬೆನ್ನೆಲುಬಾಗಿ ನಿಂತು ಅವರನ್ನು ರಕ್ಷಿಸ್ತದೆ. ಅವರನ್ನು ಶೈಕ್ಷಣಿಕವಾದ ಮುಖ್ಯ ವಾಹಿನಿಗೆ ಅವರನ್ನು ಕೊಂಡೊಯ್ದು ಕೊಡುವಂತಹ ಕೆಲಸವನ್ನು ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಮಾಡ್ತದೆ. ಯಾಕಂತ ಹೇಳಿದ್ರೆ, ಇವತ್ತೊಂದು ಪರೀಕ್ಷೆ ನಡೀತು, ಶೈಕ್ಷಣಿಕ ಪರೀಕ್ಷೆ ಇವತ್ತು ನಡೀತು ಅಂತ ಹೇಳಿ ಆದರೆ ಹಿಂದಿನ ದಿವಸ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ವಿದ್ಯಾರ್ಥಿ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಇರ್ತಾನೆ. ಆ ಸಂಜೆವರೆಗೆ ಅವನಿಗೆ ಮರುದಿನ ಬರುವ ಪರೀಕ್ಷೆಯ ಬಗ್ಗೆ ಅವನಿಗೆ ವಿಶೇಷ ಕೋಚಿಂಗ್ ಅನ್ನು ನಾವು ಕೊಡ್ತೇವೆ. ಹೀಗೆ ಇರುವಂತಹದ್ದು ಅಷ್ಟು ಅವರ ಬಗ್ಗೆ ನಾವು ಕೇರ್ ತಗೊಳ್ತೇವೆ. ಸುಮ್ಮನೆ ಬೇಕಾಗಿರೋದು ಮೇನ್ ಪರ್ಸನಲ್ ಕೇರ್. ಈಗ ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ, ಅವ್ರದೇ ಆದ ಪ್ರಾಬ್ಲಮ್ಗಳೆಲ್ಲ ಇರುತ್ತೆ. ಸೊ ನೀವು ಅವ್ರ ಜೊತೆ ನೀವು ಸಹ ಒಂದು ಹಾರ್ಡ್ ವರ್ಕ್ ಥರ ಮಾಡ್ತಾ ಇದ್ದೀರಾ. ವೀಕ್ಷಕರು, ಮ್ಯಾಮ್ ನಿಮ್ಮ ಜೊತೆ ಈಗ ಪುನಃ ಹೇಳಲಿಕ್ಕೆ ಬರ್ತೀನಿ. ಹಾಗೆ ಏನು ಅಂದರೆ, ಈಗ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಆಗ್ತೀನಿ. ಒಂದು ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಈ ನೇರ ಪ್ರಸಾರ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈಗ ಪ್ರಗತಿ ಸ್ಟಡಿ ಟ್ರಸ್ಟ್ ಕಡೆಯಿಂದ ಈಗ ಟೀಚಿಂಗ್ ಸ್ಟಾಫ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಅವರ ಹೆಸರು ವಿಸ್ಮಿತಾ ಮಧುಕರ್. ಮ್ಯಾಮ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ನಮಸ್ಕಾರ. ಕರಾವಳಿಯ ವೀಕ್ಷಕರಿಗೆಲ್ಲರಿಗೂ ನನ್ನ ಶುಭ ಸಂಜೆ. ಎಸ್ ಮ್ಯಾಮ್, ಏನು ಅಂದರೆ ಈಗ ಕೋಚಿಂಗ್ ಅಂತ ಬರುತ್ತೆ. ಈಗ ಈ ಮೇನ್ ಟ್ರಸ್ಟ್ ಇರೋದೇ ಕೋಚಿಂಗ್ ಬಗ್ಗೆ. ಸೊ ನೀವು ಜಾಯ್ನ್ ಆಗ್ಬೇಕಾದ್ರೆ ನಿಮಗೂ ಏನಾದ್ರು ಸ್ಪೆಷಲ್ ಕೋಚಿಂಗ್, ಏನಾದ್ರು ಟ್ರೈನಿಂಗ್ ಆ ಥರದ್ದು ಏನಾದ್ರು ಈ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿಮಗೆ ಏನಾದ್ರು ಸಿಕ್ಕಿತಾ? ಹೌದು ಸರ್. ಏನಂತ ಹೇಳಿದರೆ, ಫಸ್ಟಿಗೆ ಏನು ವ್ಯೂವ್ಸ್ ಇರ್ತದೆ ಅಂತ ಹೇಳಿದರೆ, ಇದು ಟ್ಯೂಟೋರಿಯಲ್ ಅಲ್ವಾ,
ಜಸ್ಟ್ ಟ್ಯುಟೋರಿಯಲ್ ಅಂದರೆ ಏನು, ಜಸ್ಟ್ ಒಂದು ಹಿಂದುಳಿದ ಮಕ್ಕಳಿಗೆ ಅಥವಾ ಕಲೀಲಿಕ್ಕೆ ಯಾರು ಸಾಧ್ಯ ಇಲ್ವಾ ಅಂದರೆ ಕ್ಲಾಸ್ ರೂಮ್ನ ಈ 4 ಗೋಡೆಗಳ ಮಧ್ಯೆ ಅವರಿಗೆ ಬೆಂಚ್ ಟ್ಯೂಷನ್ ಅಥವಾ ಟೇಬಲ್ ಟ್ಯೂಷನ್ ಅಂತ ಏನಿರ್ತದೆ ಅದೊಂದು ಇರ್ತದೆ. ಸೊ ಇಲ್ಲಿ ಏನಾಗಿದೆ ಪ್ರಗತಿಯಲ್ಲಿ ಏನು ಅಂತ ಹೇಳಿದರೆ, ನಾನು ಪ್ರಗತಿಗೆ ಬಂದಾಗ ಆ್ಯಕ್ಚುಲಿ ನಾನು ಪ್ರಗತಿಗೆ ಬರುವವಳಲ್ಲ. ಸೊ ಪ್ರಗತಿಗೆ ಬಂದಾಗ ನನ್ನ ಫ್ರೆಂಡ್ ಒಬ್ಬ ಕರ್ಕೊಂಡು ಬಂದ. ಅವಾಗ ಬಂದಾಗ ನನಗೆ ಅನಿಸಿದ್ದೇನು ಅಂತ ಹೇಳಿದರೆ, ಇದು ಟ್ಯುಟೋರಿಯಲ್ ಅಲ್ಲ. ಫಸ್ಟ್ ನೋಟಕ್ಕೆ ನನಗೆ ಅನಿಸಿದ್ದು ಇದು ಟ್ಯುಟೋರಿಯಲ್ ಅಲ್ಲ, ಇದು ಒಂದು ಪೂರಕ ಕ್ಲಾಸ್ ರೂಮ್ನ ವಾತಾವರಣ ಇತ್ತು. ಅಲ್ಲಿ ವಿದ್ಯಾರ್ಥಿಗಳು ಕ್ಲಾಸಿನ ಒಳಗಡೆನೇ ಇದ್ದರು. ಅಲ್ಲಿ ಎಲ್ಲ ಶಾಲೆಗಳಲ್ಲಿ ಅಥವಾ ಎಲ್ಲ ಕಾಲೇಜ್ಗಳಲ್ಲಿ ಹೇಗೆ ಬೆಂಚ್ ಡೆಸ್ಕ್ ಉಂಟಾ ಅದೇ ರೀತಿ ಎಲ್ಲವೂ ಇತ್ತು. ಸೊ ಆಗ ನನಗೆ ಅನಿಸಿದ್ದು ಏನು ಅಂತ ಹೇಳಿದರೆ, ಇಲ್ಲಿ ಕಾಲೇಜ್ ಅಥವಾ ಶಾಲೆಗೆ ಬೇಕಾದ ಪೂರಕ ವಾತಾವರಣವನ್ನು ಹೇಗೆ ಕಲ್ಪಿಸ್ತಾರೋ ಅದೇ ರೀತಿ ಈ ಪ್ರಗತಿ ಸ್ಟಡಿ ಸೆಂಟರಲ್ಲಿ ಕಲ್ಪಿಸ್ತಾರೆ. ಜೊತೆಗೆ ಇದು ಸ್ಟಡಿ ಸೆಂಟರ್ ಅನ್ನೋದಕ್ಕೆ ಒಂದು ಪೂರಕವಾದ ವಾತಾವರಣ ಅನ್ನುವಂಥದ್ದು ನನಗೆ ಗೊತ್ತಾಯಿತು. ಓಕೆ, ಸೊ ಹಾಗಾದ್ರೆ ಏನು ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಅದೊಂದು ಇದೇ ಇರುತ್ತೆ, ಕನ್ಫ್ಯೂಷನ್ ಹೇಗಿರುತ್ತೆ, ಯಾವ ಥರ ಇರುತ್ತೆ. ಬಟ್ ಅಲ್ಲಿಗೆ ಹೋಗಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಸೊ ನಿಮಗೆ ನೋಡಿದ ತಕ್ಷಣ ಅದರಲ್ಲಿ ನಿಮಗೆ ಅಷ್ಟೊಂದು ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ ಇದೆ ಅಂದರೆ ಇನ್ನು ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ಸಿಗುತ್ತೆ ಅಂತ ಅದಲ್ಲೇ ನಾವು ಯೋಚನೆ ಮಾಡ್ಬೋದು. ಹಾಗೇನೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಯೋಚನೆ ಇರ್ತದೆ, ನಾವಲ್ಲಿ ಹೋದರೆ ಈಗ ನಾನು ಯಾವುದೇ ಒಂದು ಕೋಚಿಂಗ್ ಕ್ಲಾಸಿಗೆ ಹೋಗಿ ಓದಿದ್ದಲ್ಲ. ನನಗೆ ಹೇಳುವಾಗ ಕೋಚಿಂಗ್ ಕ್ಲಾಸ್ ಅಂದರೆ ನಾನು ಹಾಸ್ಟೆಲಲ್ಲಿ ಇರಬೇಕು. ನಾನು 11 ಇಯರ್ಸ್ ಹಾಸ್ಟೆಲಲ್ಲಿದ್ದೆ. ಆ 11 ಇಯರ್ಸಲ್ಲಿ ನಾನು ಕೆಲವರು ನನ್ನ ಫ್ರೆಂಡ್ಸ್ ಎಲ್ಲ ಕೋಚಿಂಗ್ ಕ್ಲಾಸಿಗೆ ಹೋಗೋದು. ಕೋಚಿಂಗ್ ಕ್ಲಾಸಿಗೆ ಅಲ್ಲಿ ಅಂತ ಅಲ್ಲಿ ಸುಮ್ಮನೆ ಹೇಳಿಕೊಡುದಾ ಹಾಗೆ ಹೀಗೆ ಅಂತ ಅವರು ಹೇಳೋದು. ಸೊ ನನಗೆ ಅನಿಸಿದ ಅಷ್ಟೇ, ಇಲ್ಲಿಗೆ ಪ್ರಗತಿ ಸ್ಟಡಿ ಸೆಂಟರ್ಗೆ ನಾನು ಎಂಟರ್ ಆಗೋ ತನಕನೂ ನನಗೆ ಮೈಂಡಲ್ಲಿ ಇದ್ದದ್ದು ಅಷ್ಟೇ. ಇಲ್ಲಿ ಬರುವ ಮಕ್ಕಳಿಗೆ ಯಾರಿಗೂ ಏನೂ ಗೊತ್ತಿಲ್ವೋ ಅವರಿಗೆ ಇಲ್ಲಿ ಸ್ವಲ್ಪ ಹೇಳಿಕೊಟ್ಟು ಅವರನ್ನು ಕಳಿಸ್ತಾರೆ ಅಂತ. ಆದರೆ ಇಲ್ಲಿ ಅನಿಸಿದ್ದು ಏನು ಅಂತ ಹೇಳಿದರೆ, ಮಕ್ಕಳನ್ನು ಪೂರ್ತಿಯಾಗಿ ಅದು ಕರಿಕ್ಯುಲರ್ ಇರ್ಬೋದು, ಕೋ ಕರಿಕ್ಯುಲರ್ ಇರ್ಬೋದು, ಸೊ ಅದಕ್ಕೆ ಪೂರ್ತಿಯಾಗಿ ಉತ್ತೇಜನವನ್ನು ಕೊಟ್ಟು ಅವರನ್ನು ತಯಾರುಗೊಳಿಸುವುದು ಪ್ರಗತಿ ಸ್ಟಡಿ ಸೆಂಟರಲ್ಲಿ ನಡೀತಾ ಇರುವಂತಹ ಕಾರ್ಯ. ಓಕೆ, ಹಾಗಾದ್ರೆ ಈಗ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಬಂತು. ಈಗ ಪ್ರಿನ್ಸಿಪಲ್ ಹೇಮಲತಾ ಮ್ಯಾಮ್, ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಈ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಯಾವುದೆಲ್ಲ ಇದೆ ನಿಮ್ಮ ಈ ಸಂಸ್ಥೆಯಲ್ಲಿ, ಮಕ್ಕಳಿಗೆ ಯಾವುದೆಲ್ಲ ಯೂಸ್ಫುಲ್ ಆಗುತ್ತೆ? ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಕ್ಚುಲಿ ನಮ್ಮಲ್ಲಿ ಮೇಯಿಂದವೇ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದು. ಫಸ್ಟ್ ಯಾವುದೇ ಒಂದು ಸಂಸ್ಥೆ ಬೆಳೆಯುವುದು ಮಕ್ಕಳಿಗೆ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಬರಬೇಕಾದ್ರೆ ಒಂದು ಮಕ್ಕಳಲ್ಲಿ ದೈವಭಕ್ತಿ ಬೇಕೇ ಬೇಕು. ದೇವರ ಭಕ್ತಿ, ದೇವರ ಭಯ ಇದ್ದಾಗ ಮಕ್ಕಳಿಗೆ ಸಹ ಒಂದು ಎಜುಕೇಷನ್ನ ಮೇಲೆ ಇಂಟ್ರೆಸ್ಟ್ ಸಹ ಬರ್ತದೆ. ಫಸ್ಟ್ ಆಫ್ ಆಲ್ ಮೇ ತಿಂಗಳಲ್ಲಿ ಎಲ್ಲ ಮಕ್ಕಳು ಆಲ್ಮೋಸ್ಟ್ ನಮ್ಮಲ್ಲಿ ಅರ್ಧ ಮುಕ್ಕಾಲು ವರ್ಷ ಅಡ್ಮಿಷನ್ ಆಗಿರ್ತದೆ. ಈ ಇಯರ್ ಬೇಗ ರಿಸಲ್ಟ್ ಬಂದು ಅಡ್ಮಿಷನ್ಸ್ ಬೇಗ ಸ್ಟಾರ್ಟ್ ಆದ ಕಾರಣ ಮೇ ಅಲ್ಲಿ ನಮ್ಮದು ಫುಲ್ ಅಡ್ಮಿಷನ್ ಮುಗೀತದೆ ಅಂತ ನಾನು ನೆನೆಸೋದು. ಸೊ ಎವ್ರಿ ಇಯರ್ ನಾವು ಮೇ ಮಂತಲ್ಲಿ ಒಂದು ಪೂಜೆ ಇಟ್ಕೊಳ್ತೇವೆ ನಮ್ಮ ಕಾಲೇಜಲ್ಲಿ. ಅದು ಒಂದೊಂದು ವರ್ಷ ಒಂದೊಂದು. ಲಾಸ್ಟ್ ಇಯರ್ ಒಂದು ಸುದರ್ಶನ ಹೋಮ, ಈ ವರ್ಷ ಒಂದು ಸರಸ್ವತಿ ಹವನ ಅಂತ ಮಾಡ್ತೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಟೋಟಲ್ ಆ ಕಾಲೇಜು ಪರಿಸರ ಒಂದು ಶುದ್ಧಗೊಂಡು ಮಕ್ಕಳಲ್ಲಿ ಸಹ ಒಂದು ಕಲಿಯುವುದು, ನಾವು ಕಲಿಬೇಕು ಅನ್ನೋ ಒಂದು ಒಳ್ಳೆಯ ಮನೋಭಾವನೆ ಇಟ್ಕೊಂಡು ಆ ಮನಸ್ಸು ಬರ್ತದೆ. ಪ್ಲಸ್ ಆ ಪೂಜೆಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸುವಾಗ ನಾವು ನೋಡಿಕೊಳ್ತೇವೆ. ನೆಕ್ಸ್ಟ್ ಅದಾದ ನಂತರ ನೋಡಿ ಆಗಸ್ಟಲ್ಲಿ ಗಣೇಶ ಚೌತಿ, ಫಸ್ಟ್ ಟ್ಯಾಲೆಂಟ್ಸ್ ಡೇ ಮಾಡ್ತೀವಿ. ಮಕ್ಕಳೆಲ್ಲ ಬಂದ ಕೂಡಲೇ ಅವರಲ್ಲಿ ಏನೆಲ್ಲ ಟ್ಯಾಲೆಂಟ್ ಇದೆ ಅದಕ್ಕೆ ಬೇಕಾಗಿ ಒಂದು ಟ್ಯಾಲೆಂಟ್ಸ್ ಡೇ. ಸೊ ಆ ಟ್ಯಾಲೆಂಟ್ಸ್ ಡೇಯಲ್ಲಿ ಮಕ್ಕಳಲ್ಲಿ ಇರುವಂಥ ಟ್ಯಾಲೆಂಟ್ ಎಲ್ಲ ಹೊರಗೆ ಬರ್ತದೆ. ಒಬ್ಬ ಡ್ಯಾನ್ಸಲ್ಲಿ ಒಳ್ಳೆ ಹುಷಾರಿರ್ಬೋದು, ಒಬ್ಬ ಹಾಡುಗಾರಿಕೆಯಲ್ಲಿರ್ಬೋದು, ಒಬ್ಬ ನಾಟಕದಲ್ಲಿರ್ಬೋದು. ಸೊ ಇದನ್ನೆಲ್ಲ ಗುರುತಿಸಿ ಆ ಮಕ್ಕಳಿಂದ ಒಂದು ಪ್ರೋಗ್ರಾಮ್ಸನ್ನೆಲ್ಲ ಫಸ್ಟಿಂದ ಸೆಟ್ ಮಾಡಿಕೊಂಡು ಬಂದು ಲಾಸ್ಟ್ ಕಾಲೇಜ್ ಡೇಗೆ ಅದನ್ನು ಪುನಃ ನಾವು ರಿಪೀಟ್ ಮಾಡಿ ಆ ಮಕ್ಕಳ ಹತ್ರ ಒಂದು ಪ್ರೋಗ್ರಾಮೆಲ್ಲ ಕೊಡಿಸ್ತೇವೆ. ಟ್ಯಾಲೆಂಟ್ಸ್ ಡೇ ಆದ ನಂತರ ನೆಕ್ಸ್ಟ್ ಚೌತಿ ಬರೋದು. ಆಗ ವಿದ್ಯಾಗಣಪತಿಯನ್ನು ಕೂತ್ಕೊಳ್ಳಿಸಿ ಆ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದಾದ ನಂತರ ಓಣಂ ಹಬ್ಬವನ್ನು ಆಚರಿಸಿದೆ. ಇಲ್ಲಿ ನಮ್ಮ ಕಾಲೇಜಲ್ಲಿ ಏನಂದರೆ ಯಾವುದೇ ಭೇದ ಭಾವ ಇಲ್ಲ ಮಕ್ಕಳಿಗೆ. ಎಲ್ಲ ಮಕ್ಕಳು ಓಣಂನ ದಿವಸ ಇವತ್ತು ಹಿಂದೂ ಮಕ್ಕಳಿರ್ಬೋದು, ಮುಸ್ಲಿಂ ಮಕ್ಕಳಿರ್ಬೋದು, ಎಲ್ಲರೂ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಬರ್ತಾರೆ. ಎಲ್ಲರೂ ಆ ಪೂಕಳಮಲ್ಲಿ ಭಾಗವಹಿಸಿ ಎಲ್ಲ ಫೋಟೋಸ್ ತಗೊಂಡು ಎಲ್ಲ ಒಳ್ಳೆ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಅದಾದ ನಂತರ ದಸರಾ ಟೈಮಲ್ಲಿ ನಮಗೆ ಈ ಹಾಸ್ಟೆಲ್ ನಮ್ಮ ಯಾವುದು ಕೋಚಿಂಗ್ ಸೆಂಟರ್ ಮಕ್ಕಳಿಗೆ ರಜೆ ಇದ್ದರೆ ಆ ಟೈಮಲ್ಲಿ ನಮ್ಮಲ್ಲಿ ನವೋದಯ ಮಕ್ಕಳಿಗೆ ನವೋದಯ ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗಿರ್ತದೆ. ಸೊ ಆ ಪುಟಾಣಿ ಮಕ್ಕಳಿಂದ ನಾವು 3 ದಿವಸಗಳ ಕಾಲ ಶಾರದಾ ಪೂಜೆಯನ್ನು ಆಚರಣೆ ಮಾಡ್ತೇವೆ. ಎಲ್ಲ ಮಕ್ಕಳಿಂದವೇ ಮಾಡಿಸ್ತೇವೆ ಪೂಜೆಯನ್ನು. ಸೊ ಇದಾದ ನಂತರ ನವಂಬರಲ್ಲಿ ಒಂದು ಸ್ಪೋರ್ಟ್ಸ್ ಡೇ, ಅದು ದೊಡ್ಡ ಗ್ರೌಂಡಲ್ಲಿ ಈ ಸ್ಪೋರ್ಟ್ಸ್ ಡೇವನ್ನು ಆಚರಣೆ ಮಾಡ್ತೇವೆ. ನಂತರ ಡಿಸೆಂಬರಲ್ಲಿ ಬಂದು ಕಾಲೇಜ್ ಡೇ. ಅದಾದ ಕೂಡಲೇ ಅಲ್ಲಿಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಸ್ಟಾಪು. ಜಾನ್ವರಿನಿಂದ ಎಕ್ಸಾಮ್ ಅನ್ನೋದು ಕಾರ್ಯಕ್ರಮ ಸ್ಟಾರ್ಟ್. ಪ್ರಿಪರೇಟ್ರಿ ಜಾನ್ವರಿಯಿಂದ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿ
ಟೋಟಲ್ 4 ಪ್ರಿಪರೇಟರಿ ಎಕ್ಸಾಮ್ಗೆ ಅಲ್ಲಿಂದ ಸ್ಟಾರ್ಟ್. ಟೂರ್ ಇದ್ದಿತ್ತು. ಮತ್ತು ಇನ್ ಬಿಟ್ವೀನ್ ಏನಂದರೆ ಎಲ್ಲರೂ ಟೂರಿಗೆ ಹೋಗ್ತಾರೆ, ಕಾಲೇಜಸಲ್ಲಿ ಸ್ಕೂಲ್ಸಲ್ಲಿ ಟೂರಿಗೆ ಹೋಗೋದು ಯಾವಾಗಂದರೆ ಎಲ್ಲ ಕಡೆ ನೀರಿಲ್ಲದಾಗ ಮಳೆ ನಿಂತ ನಂತರ ಹೋಗ್ತಾರೆ. ಬಟ್ ನಾವು ಆಗಸ್ಟ್ ಸೆಪ್ಟೆಂಬರ್ ಮಳೆ ಟೈಮಲ್ಲೇ ಟೂರಿಗೆ ಕರ್ಕೊಂಡು ಹೋಗ್ತೇವೆ. ಯಾಕಂದರೆ ಆ ಟೈಮಲ್ಲಿ ನೇಚರನ್ನು ನೋಡಲಿಕ್ಕೆ ತುಂಬ ಖುಷಿ. ಸೊ ವಾಟರ್ ಫಾಲ್ಸ್ ಇರ್ಬೋದು, ನೇಚರ್ ಇರ್ಬೋದು, ಕಾಡು ಪ್ರದೇಶ ಇರ್ಬೋದು, ಇದನ್ನೆಲ್ಲ ನೋಡಬೇಕಾದ್ರೆ ಈಗಿನ ಮಕ್ಕಳು ತುಂಬ ಅದನ್ನು ಮಿಸ್ ಮಾಡ್ತಾ ಇದ್ದಾರೆ. ಸೊ ನೇಚರ್ನ ಬ್ಯೂಟಿ ನೋಡಬೇಕಾದ್ರೆ ನೀವು ಮಳೆಗಾಲದಲ್ಲೇ ಹೋಗಬೇಕು. ಎಲ್ಲ ಬೇರೆ ನಮ್ಮ ಹತ್ರ ಕೇಳ್ತಾರೆ, ಅಯ್ಯೋ ನೀವು ಈಗ ಜಸ್ಟ್ ಕಾಲೇಜ್ ಸ್ಟಾರ್ಟ್ ಆಯಿತು ಈ ಕೂಡಲೇ ಟೂರಿಗೆ ಇಟ್ಟಿದ್ರಾ ಅಂತೇಳಿ. ಮೇಡಮ್ ನಾವು ಆಗ ಪೇರೆಂಟ್ಸ್ ಹತ್ರ ಹೇಳ್ತೇವೆ, ನೀವು ರಿಸಲ್ಟಿಗೆ ಹೆದರಬೇಡಿ, ನಮ್ಮದು 10 ವರ್ಷದಿಂದ ಇದೇ ಪ್ರೋಗ್ರಾಮ್, ಆಗಸ್ಟಲ್ಲೇ ನಾವು ಟೂರಿಗೆ ಕರ್ಕೊಂಡು ಹೋಗೋದು. ಆ ಮಕ್ಕಳಿಗೆ ಒಂದು ಬೂಸ್ಟಿಂಗ್ ಸಿಗ್ತದೆ, ಓ ಇಲ್ಲಿ ನಾವು ಬಂದಿದ್ದೆವು, ಕಾಲೇಜಿನಾಗೆ ಟೂರ್ ಉಂಟು ಅಂತೇಳಿ ಅವರು ಒಂದು ಸರಿಯಾದ ಟ್ರ್ಯಾಕಿಗೆ ಮಾನಸಿಕವಾಗಿ ಆಲೋಚನೆ ಮಾಡಿ ಒಳ್ಳೆ ಟ್ರ್ಯಾಕ್ಗೆ ಬಂದು ಸ್ಟಡೀಸಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಓಕೆ ಸೊ ಏನು ಅಂದರೆ ಎಜುಕೇಷನ್ ಜೊತೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮೈನ್ ಒಬ್ಬ ಸ್ಟೂಡೆಂಟ್ಸ್ಗಳಿಗೆ ಎಲ್ಲರಿಗೂ ಒಂದು ಉಪಯೋಗ ಅಂತ ಮಾಧುರಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಸ್ಟೂಡೆಂಟ್ಗಳಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ. ಸೊ ಕೆಲವರು ಅದನ್ನು ಹೆದರ್ಕೊಳ್ತಾರೆ, ಅದನ್ನ ಮಾಡಬೇಕು ತೋರಿಸ್ಕೊಳ್ಳೋಕ್ಕೆ ಅಂತ. ಬಟ್ ನೀವು ಅದನ್ನು ಸೆಪ್ರೇಟಾಗಿ ಫ್ರೆಷರ್ಸ್ ಡೇ ಅಥವಾ ಏನು ಟ್ಯಾಲೆಂಟ್ಸ್ ಡೇ ಅನ್ನೋದನ್ನೇ ಒಂದು ಸೆಪ್ರೇಟಾಗಿ ಇಟ್ಟಿದ್ದೀರಾ. ಇದರಿಂದನೂ ಎಷ್ಟೋ ಸ್ಟೂಡೆಂಟ್ಗಳಿಗೆ ಉಪಯೋಗ ಆಗುತ್ತೆ. ಹಾಗೆಯೇ ಮೇಡಮ್ ಏನು ಅಂದರೆ ನಿಮಗೆ ಏನು ಅಂದರೆ 5 to 6 years ಗ್ಯಾಪ್ ಬೇರೆ ಇರುತ್ತೆ ಫೇಲ್ಯೂರ್ಸ್ ಆಗಿರೋ ಸ್ಟೂಡೆಂಟ್ಗಳು. ಹಾಗೆ ಏನು ಅಂದರೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ಬೋದು. ಯಾಕಂದರೆ ಕೆಲವರು ತುಂಬ ಡಿಪ್ರೆಷನಲ್ಲಿ ಇದ್ರೂ ಇರ್ತಾರೆ, ಯಾಕಂದರೆ ಪೇರೆಂಟ್ಸ್ ಎಲ್ಲ ಫೇಲ್ಯೂರ್ ಆಗಿರ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಮೆಂಟಲಿ ಬೈದಿರ್ಬೋದು. ಅಥವಾ ಹಾಗೆಯೇ ಇನ್ನೂ ಅವ್ರು ಏನಂದರೆ ಡಿಪ್ರೆಷನಲ್ಲಿ ಇರ್ತಾರೆ, ಅಥವಾ ಇನ್ನು ಕೆಲವ್ರು ಏನಂದರೆ ತುಂಬ ಜೋರಿರೋರು ಓದಲ್ಲ ಅಂತ ಹೇಳ್ತಾರೆ. ಸೊ ಅವ್ರನ್ನೆಲ್ಲ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಈಗ ಮನುಷ್ಯನ ಒಂದು ಮೂಲ ಗುಣ ಏನು ಅಂತ ಹೇಳಿದರೆ, ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಅಥವಾ ಆ ಯಂಗ್ಸ್ಟರೊಟ್ಟಿಗೆ ಯಂಗ್ಸ್ಟರ್ಸ್ಗಳಾಗಿ ಬೆರೆಯುವುದು, ಹೌದಾ? ಸೊ ಇಲ್ಲಿ ಕೂಡ ಹಾಗೆ ಆ ಮಕ್ಕಳನ್ನು ಅವರ ಲೆವೆಲಿಗೆ ನಾವು ತಲುಪಿ, ಅಂದರೆ ಅವರು ಹೇಗಿದ್ದಾರೆ, ಅವರ ನೇಚರ್ ಹೇಗಿದೆ, ಅವರಲ್ಲಿರುವಂತಹ ಟ್ಯಾಲೆಂಟ್ಗಳು ಏನು, ಇವುಗಳನ್ನೆಲ್ಲ ನೋಡಿ ನಾವು ಆ ವಿದ್ಯಾರ್ಥಿಗೆ ಹೇಗೆ ಬೇಕೋ ಹಾಗೆ ನಾವು ತರಗತಿಗಳನ್ನು ತಗೊಳ್ತೇವೆ. ಇನ್ನೊಂದು ಏನು ಅಂತ ಹೇಳಿದರೆ, ಒಬ್ಬ ವಿದ್ಯಾರ್ಥಿ ತುಂಬ ಬೈದು ಹೇಳಿದರೆ ಅಥವಾ ಹೊಡೆದು ಹೇಳಿದರೆ ಅರ್ಥ ಮಾಡಿಕೊಳ್ಳುವವನಾಗಿರ್ತಾನೆ. ಆದರೆ ಇನ್ನು ಕೆಲವರು ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ ಹೇಳಿದರೆ, ಖಾಲಿ ಪ್ರೀತಿಗೆ ಬಗ್ಗೋರು ಇದ್ದಾರೆ. ನಾನು ಇತ್ತೀಚೆಗೆ ಒಂದು ವಿದ್ಯಾರ್ಥಿಯನ್ನು ನೋಡಿದ ಹಾಗೆ, ಅವನಿಗೆ ಯಾವ ಕಾರಣಕ್ಕೂ ನೀವು ಬೈದ್ರೆ ಆಗಲಿ ಅಥವಾ ಜೋರಾಗಿ ಹೇಳಿದರೆ ಅವನು ಕೇಳೋದಿಲ್ಲ. ಅವನಿಗೆ ಪ್ರೀತಿಯಿಂದ ಹೇಳಬೇಕು, ಅವನಿಗೆ ಪ್ರೀತಿಯಲ್ಲಿ ಮಾತ್ರ ಬಗ್ಗುದು, ಯಾವ ಕಾರಣಕ್ಕೂ ಯಾವ ವಿಷಯದಲ್ಲೂ ಬಗ್ಗುದಿಲ್ಲ, ಅವನು ಪ್ರೀತಿಗೆ ಮಾತ್ರ ಬಗ್ಗುದು. ಅಕಸ್ಮಾತ್ ಯಾರಾದರೂ ಬೈದು ಹೇಳಿದ್ರು, ನಾನು ಅವರಲ್ಲಿ ಕೋಪ ಮುಗೀತು ಅವನಿಗೆ, ಅವನು ಕ್ಲಾಸು ಕೇಳೋದಿಲ್ಲ, ಅವರ ಆಕ್ಟಿವಿಟಿಗೂ ಸ್ಪಂದಿಸೋದಿಲ್ಲ, ಯಾವುದಕ್ಕೂ ಆಗ ನಾವೇನಾಗ್ತದೆ, ಆಗ ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದ್ದು, ನಾವು ಬೆಳಿತೇವೆ. ನಾವು ಬೆಳೆದಾಗ ಮಕ್ಕಳನ್ನು ಬೆಳೆಸುವುದು ಹೇಗೆ ಅನ್ನುವಂಥದ್ದನ್ನು ಕಲಿತೇವೆ ಜೊತೆಗೆ. ಆಗ ಆ ಮಕ್ಕಳ ಲೆವೆಲ್ಗೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಸೊ ಒಂದು ನೈಸ್ ಇನ್ಫಾರ್ಮೇಶನ್. ಯಾಕಂದ್ರೆ ಬೇರೆ ಟೀಚರ್ಸ್ಗಳಿಗೂ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲ ಸ್ಕೂಲ್ಗಳೆಲ್ಲ ಅಥವಾ ಮನೆಗಳಲ್ಲೇ. ಪೇರೆಂಟ್ಸ್ಗೆ ಒಂದು ಬೆಸ್ಟ್ ಒಂದು ರೂಲ್ ಅಂತಾನೆ ಹೇಳ್ಬೋದು. ಓಕೆ, ಈಗ ಹಾಗೇನೆ ಇನ್ನೊಂದು ಸಣ್ಣ ವಿರಾಮ ತಗೊಂಡು ಮತ್ತೆ ವಾಪಸ್ ಆಗೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮತ್ತೊಮ್ಮೆ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆಯೇ ಈಗ ನಮ್ಮ ಈ ಪ್ರೋಗ್ರಾಮ್ನಲ್ಲಿ ಪ್ರಗತಿ ಟ್ರಸ್ಟ್ನ ಒಬ್ಬರು ಸ್ಟೂಡೆಂಟ್, ಟ್ಯೂಷನ್ ಸ್ಟೂಡೆಂಟ್ ನಮ್ಮೊಟ್ಟಿಗೆ ಇದ್ದಾರೆ. ಸೊ ಮಾನಿಷಾ ಶೆಟ್ಟಿ ಅವರಿಗೆ ವೆಲ್ಕಮ್ ಫಾರ್ ದಿ ಪ್ರೋಗ್ರಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಮಾನಿಷಾ ಶೆಟ್ಟಿ ಅವರೇ, ನಿಮಗೆ ನಿಮ್ಮ ಒಂದು ಫಸ್ಟ್ ಕ್ವಶನ್ ಏನಕ್ಕೆ ಈ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆದ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ನಾನು ಈ ಒಂದು ಪ್ರಗತಿ ಸ್ಟಡಿ ಸೆಂಟರ್ಗೆ ಜಾಯ್ನ್ ಆಗಿದ್ದು ನನ್ನ 10ನೇ ತರಗತಿಯಲ್ಲಿ. ಯಾವಾಗ ನಾನು SSLC ಹೋಗ್ತಾ ಇದ್ದೆ, ಆ ಸಂದರ್ಭದಲ್ಲಿ ನಾನು ಪ್ರಗತಿಗೆ ಜಾಯ್ನ್ ಆಗಿದ್ದು. ಕಾರಣ, ನನಗೆ ಯಾವುದೇ ಪ್ರಗತಿಗೆ ಬರೋದಕ್ಕಿಂತ ಮುಂಚೆ ಯಾವುದೇ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಟ್ಯೂಷನ್ಗಳ ಸೆಂಟರ್ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯ ನಂಬಿಕೆ ಇರಲಿಲ್ಲ ಖಂಡಿತವಾಗಿಯೂ. ಆದರೆ ಯಾವಾಗ ಪ್ರಗತಿಯವರೊಂದು ಹೊಸ ಒಂದು ಯೋಜನೆಯನ್ನು ಶುರು ಮಾಡಿದ್ರು, ದಟ್ ಇಸ್ ಮಿಷನ್ 100 ಅಂತ. ಅಂದರೆ ಪುತ್ತೂರಿಗೆ ಒಂದು ಮಿಷನ್ 100+ ಅನ್ನುವಂಥದ್ದೊಂದು ರಿಸಲ್ಟ್ ಬರಲಿ ಅಂತ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ರು. ಯಾಕೋ ಏನೋ ಇಂಟ್ರೆಸ್ಟ್ ಇದೆ ಅಂತ ಅನಿಸ್ತು ಈ ಪ್ರೋಗ್ರಾಮ್ ನನಗೆ. ಆ ರೀತಿಯಲ್ಲಿ ನನ್ನ ಪೇರೆಂಟ್ಸ್ನ ಒತ್ತಾಯದಿಂದ ನಾನು ಪ್ರಗತಿಗೆ ಜಾಯ್ನ್ ಆಗಿದ್ದೆ. ಆಕ್ಚುಲಿ ನಾನು ಸತ್ಯ ಹೇಳಬೇಕಾದ್ರೆ 10th ಗೆ.
ಸೊ ಹೋಗ್ತಾ ಹೋಗ್ತಾ ಯಾವಾಗ ನಾನು ಜಾಯ್ನ್ ಆದ ನಂತರ ಅಲ್ಲಿ ನಡೆಯುವಂತ ಪ್ರತಿಯೊಂದು ಪ್ರೋಗ್ರಾಮ್ಗೆ ನನ್ನನ್ನು ನಾನು ಇನ್ವಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಹಾಗೂ ಇನ್ವಾಲ್ವ್ ಆದೆ. ಅಲ್ಲಿಂದ ಏನೋ ಒಂದು ರೀತಿಯ ಹೊಸ ಬಾಂಧವ್ಯ ಬಂತು ನನಗೆ ಪ್ರಗತಿ ಜೊತೆಗೆ. ಖಂಡಿತವಾಗಿಯೂ ನನ್ನ ಲೈಫಲ್ಲಿ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಪ್ರಗತಿ. ಬಿಕಾಸ್ ಆಫ್ ನನಗೆ ಸಾಕಷ್ಟು ಅವಕಾಶಗಳನ್ನ 10th ಇಂದ ಇಲ್ಲಿ ತನಕನೂ ಸಾಕಷ್ಟು ಮಾಡಿಕೊಟ್ಟಿದೆ. 10th ಅಲ್ಲಿ ಕಲೀಲಿಕ್ಕೆ ಖಂಡಿತವಾಗಿ ತುಂಬಾ ಬ್ರೈಟ್ ಇದ್ದ ಸ್ಟೂಡೆಂಟ್ ಅಂತೂ ನಾನು ಅಲ್ಲ, ತುಂಬಾ ಡಲ್ ಇದ್ದ. ಆ ಕಾರಣಕ್ಕಾಗಿ ನನ್ನ ಪೇರೆಂಟ್ ಪ್ರಗತಿಗೆ ಜಾಯಿನ್ ಮಾಡಿದ್ರು. ಪಾಸ್ ಆಗ್ತಿದ್ದೆ, ಬಟ್ ನನ್ನ ಮಾರ್ಕ್ಸ್ ಬಗ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಹಾಗಾಗಿ ಮುಂದೆ ಏನು ನನ್ನ ಫ್ಯೂಚರ್, ಈ ಮಾರ್ಕ್ಸ್ ಅನ್ನು ಇಟ್ಕೊಂಡು ಅನ್ನುವಂಥ ಒಂದು ಕ್ವೆಶ್ಚನ್ ಮಾರ್ಕ್ ಬಂದಾಗ ಯಾಕೆ ನಾನು ಒಂದು ಪ್ರಗತಿಯನ್ನು ಚಾಯ್ಸ್ ಮಾಡ್ಕೊಳ್ಬಾರ್ದು ಅಂತ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಬಂದೆ. ಸೊ ಅಲ್ಲಿ 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ತು, PUC ಬಂದೆ, PUC ಯಲ್ಲೂ ಒಳ್ಳೆ ಮಾರ್ಕ್ಸ್ ಸಿಕ್ತು. ನೆಕ್ಸ್ಟ್ ಇವಾಗ ಡಿಗ್ರಿಯಲ್ಲಿ ಬರುವಾಗ ಒಂದು ಫ್ಯಾಮಿಲಿ ತರ ಆಗಿದೆ ಪ್ರಗತಿ. ಮೈ ಸೆಕೆಂಡ್ ಹೋಮ್ ಯಾವ್ದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ದಟ್ ಇಸ್ ಪ್ರಗತಿ. ನನ್ನ ಗುರುಗಳು ಯಾರಂತ ಹೇಳಿದ್ರೆ ಡೆಫಿನೆಟ್ಲಿ ಸರ್ ಮತ್ತು ಮ್ಯಾಮ್. ಅವರಿಗೂ ಒಂದು ತುಂಬಾ ಒಂದು ಖುಷಿಯಾದ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಸ್ಟೂಡೆಂಟ್ ಅವ್ರ ಕಡೆಯಿಂದನೇ ಒಂದು ಪಾಸಿಟಿವ್ ಏನು ಅಂದ್ರೆ ಇನ್ಫಾರ್ಮೇಶನ್ ನೀವು ಕೊಡ್ತಾ ಇದ್ದೀರಾ. ಸೊ ಅವ್ರಿಗೊಂದು ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ ಹಾಗಾದ್ರೆ ಅಲ್ಲಿಂದ ಇಂಪ್ಲಿಮೆಂಟ್ಸ್ ನೀವು ಮಾಡ್ಕೊಂಡ್ ಬಂದಿರೋದು ತುಂಬಾ ಇದೆ. ಓಕೆ, ಸೊ ಅಲ್ಲಿರೋ ಸ್ಟೂಡೆಂಟಿಗೂ ಮತ್ತೆ ಈಗ ಬೇರೆ ಕಡೆ ಈಗ ಕಲಿತಿರ್ತಾರೆ, ಏನು ಡಿಫ್ರೆನ್ಸ್ ಕಾಣ್ಬೋದು ನಿಮ್ಮ ಪ್ರಕಾರ? ಡಿಫ್ರೆನ್ಸ್ ಕಾಣೋದಂತ ಇವಾಗ ನಾವು ಕಾಮನ್ಲಿ ನೋಡ್ಬೋದು, ರ್ಯಾಂಕ್ ಬಂದವ್ರಿಗೆ ರ್ಯಾಂಕ್ ಕೊಡಿಸ್ಲಿಕ್ಕೆ ಎಷ್ಟೋ ಕಾಲೇಜ್ಗಳಿದಾವೆ, 90 ಬಂದವ್ರಿಗೆ 95 ಮಾಡೋದಕ್ಕೆ ಎಷ್ಟು ಕಾಲೇಜ್ಗಳಿದಾವೆ, 70 ಬಂದವ್ರನ್ನ ಡಿಸ್ಟಿಂಕ್ಷನ್ ತಗೊಳ್ಳೋದಕ್ಕೂ ಎಷ್ಟು ಕಾಲೇಜ್ಗಳಿದಾವೆ. ಆದ್ರೆ ಒಬ್ಬ ಫೇಲ್ ಆಗಿ ಭರವಸೆಯನ್ನ ಕಳ್ಕೊಂಡಾಗ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಒಂದು ಧೈರ್ಯದ ಜೊತೆಗೆ ಬರುವವರು ಖಂಡಿತವಾಗಿ ಅವರ ಜೀವನದುದ್ದಕ್ಕೂ ಬರ್ತಾರೆ. ಆ ಒಂದು ಬ್ಯಾಕ್ ಬೋನ್ ಆಗಿ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅಲ್ಲ, ಇಡೀ ಜೀವನದ ಎಲ್ಲ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಸಿಗ್ತಾರೆ. ಸೊ ಅದು ನಾನು ಬೇರೆ ಕಾಲೇಜ್ಗಳು ಮತ್ತೆ ಇಲ್ಲಿ ಇದು ಮಾಡ್ಕೊಳ್ಬೇಕಾದ್ರೆ ಅದು, ಯಾಕಂದ್ರೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತಾಗ ಒಂದು ಫ್ಯೂ ಇಯರ್ಸ್ ಆದ್ಮೇಲೆ ಕೆಲವೊಮ್ಮೆ ಅವ್ರಿಗೆ ಮರ್ತೋಗ್ತಾರೆ ನಮ್ಮನ್ನ. ಬಟ್ ಇಲ್ಲಿ ಹಾಗಲ್ಲ, ಎಷ್ಟೇ ವರ್ಷ ಕಳೆದು ಬಂದ್ರೂ ಕೂಡ ನಮ್ಮದೊಬ್ಬ ವಿದ್ಯಾರ್ಥಿನಿ ಇರ್ತಾರೆ, ಹೆಸರು ನೆನಪಿಲ್ಲದಿದ್ರು ಮುಖ ನೆನಪಿರ್ತದೆ, ಇವು ನಮ್ಮ ಕಾಲೇಜಲ್ಲಿ ಕಲ್ತಾವ ಅನ್ನುವಂತ ಒಂದು ಮತ್ತೆ ಅಲ್ಲಿಂದ ಪ್ರತಿ ವಿಷಯಕ್ಕೂ ಕೊಡುವಂತ ಸಪೋರ್ಟ್ ಇದೆಯಲ್ವಾ, ಅದೆಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಅದಕ್ಕೆ ಪ್ರಗತಿ ಬರೀ ಒಂದು ಟ್ಯೂಷನ್ ಸ್ಟೂಡೆಂಟ್ ಆಗಿ ನೀವು ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ನಮಗೂ ಒಂದು ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ನೋಡ್ತಿರುವಂತಹ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಅನ್ಸುತ್ತೆ ಬರೀ ಒಬ್ರು ಟ್ಯೂಷನ್ ಬಂದವರೇ ಇಷ್ಟೊಂದು ಖುಷಿಯಾಗಿ ಇಷ್ಟೊಂದೆಲ್ಲ ವಿಷಯಗಳನ್ನ ನೀವು ಹಂಚ್ಕೊಳ್ತಾ ಇದ್ದೀರಾ. ಹಾಗಾದ್ರೆ ಅಲ್ಲಿ ಇರುವ ಸ್ಟೂಡೆಂಟ್ ಯಾರು ಇದ್ದಿದ್ರೆ ಇನ್ನು ಎಷ್ಟೊಂದು ವಿಷಯಗಳು ಈ ಕಾರ್ಯಕ್ರಮದಲ್ಲಿ ಗೊತ್ತಾಗ್ತಿದೆ. ಖಂಡಿತವಾಗಿ ನಮ್ಗೆ ಅಂತ ಡಿಫ್ರೆನ್ಸ್ ಅಲ್ಲಿ ಬಂದಿಲ್ಲ. ಅವರೊಂದು ಪ್ರಗತಿ ಇದ್ದು ಟ್ಯೂಟೋರಿಯಲ್ ಸ್ಟೂಡೆಂಟ್, ನಾವು ಬರೀ ಟ್ಯೂಷನ್, ನಮ್ಗಿಂತ ಯಾವುದೇ ಒಂದು ಸಿಚುವೇಶನ್ ನಾವು ಅರ್ಥ ಮಾಡ್ಕೊಳ್ಕೆ ಬಂದಿಲ್ಲ. ಯಾಕಂದ್ರೆ ಪ್ರಗತಿಯಲ್ಲಿ ನಡೆಯುವಂತ ಪ್ರತಿ ಪ್ರೋಗ್ರಾಮ್ಗೂ ನಾವು ಹೋಗ್ತಾ ಇದ್ವಿ. ಅಲ್ಲಿ ಶಾರದಾ ಪೂಜೆ ಮಾಡ್ತಾರೆ, ಪರೀಕ್ಷಾ ಹಬ್ಬ ಮಾಡ್ತಾರೆ, ಗಣೇಶ ಚತುರ್ಥಿ ಮಾಡ್ತಾರೆ, ಎಲ್ಲಾ ಪ್ರೋಗ್ರಾಮ್ ಮಾಡ್ತಾರೆ. ಪ್ರತಿಯೊಂದು ಪ್ರೋಗ್ರಾಮ್ಗೂ ನಾವು ನಮ್ಮ ಒಂದು ಕುಟುಂಬದ ಪ್ರೋಗ್ರಾಮ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇನ್ವಿಟೇಷನ್ ಖಂಡಿತವಾಗಿ ನಾವು ಇನ್ವಿಟೇಷನ್ ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಹಾಗೆ ಈಗ ಏನಂದ್ರೆ ಪರೀಕ್ಷಾ ಹಬ್ಬ ಅಂತ ಹೇಳಿ ಸರ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಏನು ಪರೀಕ್ಷಾ ಹಬ್ಬ? ಒಳ್ಳೆಯ ವಿಚಾರ. ಯಾಕಂತ ಹೇಳಿದರೆ ನೋಡಿ, ಇಲ್ಲಿ ಮಕ್ಕಳಲ್ಲಿ ಅದು ಮನೆಯಿಂದಲೇ ಬರುತ್ತೆ. ನಿನಗೆ ಪಬ್ಲಿಕ್ ಪರೀಕ್ಷೆ ಮಾರಾಯ, ನೀನೇನು ಮಾಡ್ತೀವಿ ಪಬ್ಲಿಕ್ ಪರೀಕ್ಷೆ, ಇಲ್ಲದಿದ್ದರೆ PUC ಬರುವಾಗಲೂ ನಿನಗೆ ಸೆಕೆಂಡ್ PUC ಪರೀಕ್ಷೆ, ನೀನು ಏನು ಮಾಡ್ತಾ ಇದೆಯಾ, ಒಂದು ಭಯ. ಪರೀಕ್ಷೆ ಅಂತೇಳಿದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಒಂದು ಭಯದ ವಾತಾವರಣ. ಅದು ಪರೀಕ್ಷಾ ಹಾಲಿಗೆ ಹೋದ ನಂತರ ಅಂತೂ ಕೆಲವು ಮಕ್ಕಳು ಗೊತ್ತಿದ್ದದ್ದು ಮರೆತು ಬಿಡುವಂಥ ಒಂದು ಸನ್ನಿವೇಶಗಳು. ಎಲ್ಲ ಕಲ್ತಿರ್ತಾರೆ, ಎಲ್ಲ ನಾವು ಬರೆಸಿ ಅಭ್ಯಾಸ ಮಾಡಿರ್ತೇವೆ, ಆದರೆ ಪರೀಕ್ಷಾ ಹಾಲಿಗೆ ಹೋಗುವಾಗ ಮರೆತು ಹೋಗುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಇದರಿಂದ ಮಕ್ಕಳನ್ನು, ಇಂಥ ಒಂದು ಪ್ರಾಬ್ಲಮ್ನಿಂದ ಮಕ್ಕಳನ್ನು ಹೊರಗೆ ತರಬೇಕು. ಈ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡ್ತೀವಿ. ಮತ್ತು ಪರೀಕ್ಷೆಯ ಮುಂಚಿತವಾಗಿ 4 ತಿಂಗಳ ಮುಂಚಿತವಾಗಿ ನಮ್ಮ ಇಡೀ ವಿದ್ಯಾಲಯವನ್ನು ಶೃಂಗಾರಗೊಳಿಸುತ್ತೇವೆ. ಅದರಲ್ಲಿ ನೀವು ವಿವಿಧ ರೀತಿಯ ಹ್ಯಾಂಗಿಂಗ್ಸನ್ನು ನೋಡ್ಬೋದು ನಮ್ಮ ಶಾಲೆಯಲ್ಲಿ. ಅದರಲ್ಲಿ ಪರೀಕ್ಷಾ ಹಬ್ಬ ಅಂತ ಬರೆದಿರ್ತದೆ ಒಂದು ಕಡೆ, ಅದರಲ್ಲಿ ಕೆಲವು ಮ್ಯಾಥ್ಸಿನ ಫಾರ್ಮುಲಾಸ್ ಬರೆದಿರ್ತದೆ, ಸೈನ್ಸಿನ ಕೆಲವು ವಿಚಾರಗಳು ಅದರಲ್ಲಿ ಇರುತ್ತೆ, ಕನ್ನಡದ ಕೆಲವು ವ್ಯಾಕರಣಗಳ ಬಗ್ಗೆಯೂ ಅದರಲ್ಲಿ ಇರುತ್ತೆ. ಅಲ್ಲಿ ಒಟ್ಟಾಗಿ ಒಂದು ಫ್ರೆಶ್ ಆಗಿ ಒಂದು ಪರೀಕ್ಷಾ ಅಂದರೆ ಹಬ್ಬದ ವಾತಾವರಣನ ನಾವು ಅಲ್ಲಿ ನಿರ್ಮಾಣ ಮಾಡಿ ಮಕ್ಕಳಿಗೆ ಅದಕ್ಕೆ ಪೂರಕವಾದಂಥ ಕ್ವಿಜ್ಗಳನ್ನು ಮಾಡಿಸೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪರೀಕ್ಷೆಗೆ ಬೇಕಾದಂಥ ಮಾಡಿಸಿ, ಒಂದು 5-6 ಅವರಿಗೆ ಪ್ರಿಪ್ರೇಟರಿ ಎಕ್ಸಾಮ್, ಎಲ್ಲ ಕಡೆ 1-2 ತಪ್ಪಿದರೆ 3, ಇಲ್ಲಿ ನಮ್ಮಲ್ಲಿ 5-6 ಪ್ರಿಪ್ರೇಟರಿಗಳನ್ನು ಮಾಡಿ ನಮ್ಮ ಮಕ್ಕಳು ಈ ಪ್ರಿಪ್ರೇಟರಿ ಬರೆಯುವಾಗಂತೂ ನನ್ನ ಹತ್ರ ಹೇಳ್ತಾರೆ, ಸರ್ ಕೈ ಬಚ್ತಾ ಇದೆ ಸರ್ ಬರೀಲಿಕ್ಕೆ ಆಗ್ತಾ ಇಲ್ಲ, ಬರೆದು ಬಸ್ತಾ ಇದೆ. ಬೆಳಿಗ್ಗೆ ಒಂದು ಎಕ್ಸಾಮು, ಸಂಜೆ ಒಂದು ಎಕ್ಸಾಮ್. ಯೂಸ್ಫುಲ್ ಯಾಕಂದರೆ ಬರೆದು ಪ್ರಾಕ್ಟೀಸ್ ಮಾಡಿದಷ್ಟು ಮಕ್ಕಳಿಗೆ ಅಲ್ಲಿ ನಡೆದು ಹೋದಾಗ ಮರ್ತು ಹೋಗೋದಿಲ್ಲ. ಫೈನಲ್ ಎಕ್ಸಾಮ್ ಹೌದು. ಇದರ ರಿಸಲ್ಟ್ ಗೊತ್ತಾಗೋದು ಯಾವಾಗ ಅಂತ ಹೇಳಿದರೆ, ಮಕ್ಕಳು ಪರೀಕ್ಷೆ ಹಾಲ್ನಿಂದ ಭಾಳ ಸಂತೋಷದಲ್ಲಿ ಓಡಿಕೊಂಡು ಬಂದು ಹೇಳ್ತಾರೆ, ಸರ್
ಏನು ಸರ್, ಅದು ಪರೀಕ್ಷೆ ಅಂತ ಅನಿಸ್ಲೇ ಇಲ್ಲ ಸರ್. ಅದಕ್ಕಿಂತ ಟಫ್ ಪೇಪರ್ಸ್ ನಾವಿಲ್ಲಿ ಬರೆದಿದ್ದೇವೆ, ಅಲ್ಲಿ ಏನಿಲ್ಲ ಸರ್, ಡಿಟ್ಟು ನಾವೆಲ್ಲ ಬರ್ದದ್ದೇ ಬಂದಿದೆ ಸರ್. ಯಾಕೆಂದ್ರೆ ನೋಡಿ ಇಲ್ಲಿ ನೀವು ಹೇಳ್ತಿರೋ ಹಾಗೆ ಹಬ್ಬ ಅಂತ ಹೇಳಿದ್ರಿ, ಹಬ್ಬನ ಆಚರಣೆ ಮಾಡಿ ಮಾಡಿ ಕೊನೆ ಹಬ್ಬ ದೊಡ್ಡದಾಗಿ ದೊಡ್ಡದ ಹಬ್ಬವಾಗಿ. ಹೌದು, ನಾನು ಈ ಕೈ ನೋವಾಗ್ತದೆ ಅಥವಾ ಟಯರ್ಡ್ ಆಗ್ತದೆ ಅಂತ ಹೇಳೋ ಒಂದೇ ಮಾತು, ಇವಾಗ ಕಷ್ಟ ಆಗುತ್ತೆ, ಆದರೆ ನಾಡ್ದು ರಿಸಲ್ಟ್ ಬಂದಾಗ ಆ ಸಂತೋಷ ನಿರಂತರವಾಗಿರುತ್ತೆ ಅಂತ ನಾನು ಯಾವತ್ತೂ ಮಕ್ಕಳಲ್ಲಿ ಹೇಳ್ತೇನೆ. ಅದು ಇವಾಗ ನೋಡಿ, ಈಗ 30 ತಾರೀಕಿಗೆ, ಈಗ ನಾಡ್ದು 30ಕ್ಕೆ ನಮ್ಮ PUC ರಿಸಲ್ಟ್ ಬರ್ತಾ ಇದೆ. ಅದು ಇನ್ನೂ ದೊಡ್ಡ ಹಬ್ಬ. ನಮ್ಮ ದಶಮಾನೋತ್ಸವ ದಶಪ್ರಣತಿಗಳು ನಮ್ಮ ಈ ದಶಪ್ರಣತಿಗಳು ದಶಮಾನೋತ್ಸವದ ಹೊಸ್ತಿಲಲ್ಲಿ ಕೊಡುವಂಥ ರಿಸಲ್ಟ್ ಇದೆ ಅಲ್ಲ, ಅದು ರಾಜ್ಯಕ್ಕೆ ಮಾದರಿಯಾದ ರಿಸಲ್ಟ್ ಈ ಸಲ ನಾವು ಕೊಡ್ತೇವೆ ಅಂತೇಳಿ ನನ್ನ ಮಕ್ಕಳು ಆಲ್ರೆಡಿ ನನಗೆ ಯಾವತ್ತೋ ಬಂದು ಹೇಳಿದ್ದಾರೆ. ಎಸ್, ಮಕ್ಕಳಿಗೆ ಎಲ್ರಿಗೂ ಒಂದು ಆಲ್ ದ ಬೆಸ್ಟ್, ಖಂಡಿತವಾಗಿ ಆಲ್ ದ ಬೆಸ್ಟ್, ಚೆನ್ನಾಗಿ ರಿಸಲ್ಟ್ ಬರಲಿ. ಸೊ ಸ್ಟೇಟ್ಗೆ ಎಷ್ಟೊಂದು ರ್ಯಾಂಕ್ ಬರ್ತೋ ಪ್ರಗತಿ ಕಡೆಯಿಂದ ಬಂದ್ರೆ ಇನ್ನೂ ಉತ್ತಮವಾಗಿ. ಸೊ ಹಾಗೇನೆ ಈಗ ಒಂದು ಸಣ್ಣ ಒಂದು ವಿರಾಮ ತಗೊಂಡು ವಾಪಸ್ ನಿಮ್ಮ ಬಳಿನ ಬರ್ತೀನಿ, ಒಂದು ಸ್ಮಾಲ್ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೇನೇ ಈಗ ನನ್ನ ಜೊತೆ ಈಗ ರೆಗ್ಯುಲರ್ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು, ಪ್ರಗತಿ ಈ ಎಜುಕೇಷನ್ ಟ್ರಸ್ಟ್ ಇದು ಶಾಂತನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಈ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಗೆಲ್ಲ ಇತ್ತು ಆ ಕಾಲೇಜ್, ಅವರ ಲೈಫ್ ಬಗ್ಗೆ ಹೇಳಿ. ನಿಮ್ಮ ಈ ಎಜುಕೇಷನ್ ಹೇಗಿತ್ತು ನಿಮ್ಮ ಈ ಟ್ರಸ್ಟಲ್ಲಿ? ಮೊದಲನೇದಾಗಿ ನಾನು ಈ ಅವಕಾಶಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ ಸರ್ಗೆ ಹಾಗೂ ಮ್ಯಾಮ್ಗೆ. ಪ್ರಗತಿ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಜೀವನದಲ್ಲಿ ಅಥವಾ ಈ ಚಿಕ್ಕ ವಿದ್ಯಾರ್ಥಿ ಜೀವನದಲ್ಲಿ ನನಗೆ ಬಹಳಷ್ಟು ಕಲಿಸಿದಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯೊಂದಿಗೆ ನನ್ನ ಸಂಬಂಧ ಬಹಳ ಅವಿನಾಭಾವವಾದಂತಹದ್ದು, ಅಷ್ಟು ಮಹತ್ವಪೂರ್ಣವಾದಂತಹ ಒಂದು ಸಂಬಂಧ ನನಗೆ ಈ ಸಂಸ್ಥೆ ಜೊತೆ ಇದೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಿ, ಒಬ್ಬ ಫೇಲ್ ಆದ ಸ್ಟೂಡೆಂಟ್ಗೆ ಸಮಾಜದಲ್ಲಿ ನೋಡುವಂತಹ ರೀತಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಎಲ್ಲರಿಗೂ. ಹೌದು, ಸಮಾಜದಲ್ಲಿ ಅವರನ್ನ ನೋಡುವಂತಹ ರೀತಿ ಅಥವಾ ಒಂದು ಸೆಕೆಂಡ್ ಗ್ರೇಡ್ ಸ್ಟೂಡೆಂಟ್ ತರ ನೋಡುವಂತಹ ರೀತಿ ನಿಮ್ಗೆ ಗೊತ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮಂತಹ ಫೇಲ್ ಆದ ವಿದ್ಯಾರ್ಥಿಗಳು ಆತ್ಮವಿಶ್ವಾಸವನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಕರೆದು ಆತ್ಮವಿಶ್ವಾಸವನ್ನು ತುಂಬಿ, ನಿಮ್ಮಲ್ಲೂ ಏನೋ ಒಂದು ಟ್ಯಾಲೆಂಟ್ ಇದೆ, ನಿಮ್ಮಲ್ಲೂ ನೀವು ಸಾಧಿಸುವಂತಹ ಛಲ ಇದ್ರೆ ಯಾರು ಬೇಕಾದರೂ ಏನು ಸಾಧನೆ ಮಾಡಬಹುದು ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿ ನಮ್ಮಿಂದಲೂ ಕೂಡ ಪ್ರತಿಭೆಯನ್ನು ಹೊರತರುವಂತಹ ಒಂದು ಕೆಲಸವನ್ನ ಇಂತಹ ಪ್ರಗತಿಯಂತಹ ಸಂಸ್ಥೆಗಳು ಮಾಡ್ತಾ ಇದೆ. ಒಬ್ಬ ಫೇಲ್ ಆದ ಸ್ಟೂಡೆಂಟ್ ಅನ್ನ ಸಮಾಜದ ಮುಖ್ಯ ಭೂಮಿಕೆಗೆ ತರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ನನ್ನ ಅನುಭವವನ್ನು ಹೇಳಬೇಕು ಅಂತ ಹೇಳಿದ್ರೆ, ಇವನ್ ನೀವು ಅಷ್ಟೇ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರಂತ ಅವಾಗ ಅಷ್ಟೇ ಹೇಳಿದ್ರ. ಹೌದು. ಸೊ ಅದರಿಂದನೇ ಒಂದು ನೆಕ್ಸ್ಟ್ ಲೆವೆಲ್ ಬರ್ಬೇಕಂದ್ರೆ ಸಾಕಷ್ಟು ಒಂದು ಒತ್ತಡ ಇದ್ದೇ ಇರುತ್ತೆ. ಹೌದು, ಖಂಡಿತ. ಸೊ ಇದಕ್ಕೆಲ್ಲ ಒಂದು ಒಳ್ಳೆ ಪರಿಹಾರ ಕೊಟ್ಟಿದ್ದಾರೆ. ಹೌದು, ಖಂಡಿತವಾಗ್ಲೂ. ನಾನು ಸೈನ್ಸ್ ತಗೊಂಡಂತಹ ವಿದ್ಯಾರ್ಥಿ. ಪ್ರಥಮ PUC ಯಲ್ಲಿ ನಾನು ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಹಿಂದೆ ಉಳ್ಕೊಂಡಿದ್ದೆ, ಅಂದ್ರೆ ಫೇಲ್ ಆಗಿದ್ದೆ ಆ ಸಬ್ಜೆಕ್ಟ್ ಅಲ್ಲಿ. ಆ ಸಂದರ್ಭದ ಬಗ್ಗೆ ಹೇಳಬೇಕು ಅಂತಂದ್ರೆ, ಬಹಳ ಒಂದು ವರ್ಸ್ಟ್ ಮೊಮೆಂಟ್ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. ಬಹಳಷ್ಟು ಹತ್ತಿದ್ದೀನಿ, ಬಹಳಷ್ಟು ಬೇಸರ ಪಟ್ಕೊಂಡಿದ್ದೀನಿ, ಬಹಳಷ್ಟು ಒಂದು ಹಿಂಸೆಯನ್ನು ಅನುಭವಿಸಿದ್ದೀನಿ ಎಲ್ಲ ಕಡೆಯಿಂದನೂ. ಯಾರ ಹತ್ರನೂ ಎಲ್ಲ ಫ್ರೆಂಡ್ಸ್ ಇಂದ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಇಂದ ಆಗಿರ್ಬೋದು, ಎಲ್ಲರ ಹತ್ರನೂ ನೀವು ಏನಂದ್ರೆ ಕೇಳೋದು ಏನಕ್ಕೆ ಫೇಲ್ ಆದಿ ಅಂತ, ಮತ್ತೆ ಫೇಲ್ ಆಗಿದ್ಯಾ ಅಂತಾನು ಹೇಳೋರು ತುಂಬಾ ಜನ ಇರ್ತಾರೆ. ಅದರಿಂದನೂ ಇನ್ನೂ ಡಿಪ್ರೆಷನ್ ಆಗಿದ್ದೇ ಇರುತ್ತೆ. ಹೌದು, ಖಂಡಿತವಾಗ್ಲೂ. ನಾನು ತುಂಬಾ ಬೇಸರ ಪಟ್ಕೊಂಡಿದ್ದೆ. ಆದ್ರೆ ಬೇಸರ ಪಟ್ಕೊಂಡ ತಕ್ಷಣ ಯಾವ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ನಾನು ಆ ಸಂದರ್ಭದಲ್ಲಿ ಕಂಡುಕೊಂಡಂತಹ ಒಂದು ಸತ್ಯ. ಈ ಸಂದರ್ಭದಲ್ಲಿ ನನ್ನ ಪೇರೆಂಟ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನ ಜೊತೆ ಇದ್ದು ನನಗೆ ಧೈರ್ಯವನ್ನು ತುಂಬಿ ಪ್ರಗತಿಯಂತಹ ಸಂಸ್ಥೆಗೆ ನನ್ನನ್ನು ಕಳಿಸಿ ನನ್ನ ಮೇಲೆ ಆತ್ಮವಿಶ್ವಾಸವನ್ನಿಟ್ಟು ನನಗೊಂದು ಅವಕಾಶ ಕೊಟ್ಟರು ಪ್ರಗತಿಯಂತಹ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸರ್ ಹಾಗೂ ಮೇಡಮ್ ನಾನು ಮೊದಲನೇ ದಿನ ಹೋಗಬೇಕಾದ್ರೇ ಬಹಳಷ್ಟು ಆತ್ಮವಿಶ್ವಾಸವನ್ನು ಕೊಟ್ಟರು ನನಗೆ. ಅವರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನನಗೂ ಕೂಡ ಆ ಮಾತನ್ನು ಹೇಳಿದ್ರು. ಅವ್ರು ಹೇಳ್ತಾರೆ, ಫೇಲ್ಡ್ ಸ್ಟೂಡೆಂಟ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನೀವೀಗ ಬರಬೇಕಾದ್ರೆ ಅಳ್ತಾ ಬರ್ತಾ ಇದ್ದೀರಿ, ಹೋಗ್ಬೇಕಾದ್ರೆ ನಗ್ತಾ ಹೋಗ್ತೀರಿ ಅಂತ ಹೇಳಿದ್ರು ನಮ್ಮ ಹತ್ರ. ಆ ಒಂದು ಮಾತು ನನ್ನಲ್ಲಿ ಇನ್ನಷ್ಟು ಆತ್ಮವಿಶ್ವಾಸವನ್ನು ತುಂಬಿತು, ಹಾಗೂ ನನಗೆ ಈ ಚಿಕ್ಕ ಸಾಧನೆಯನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತು ಅಂತ ಹೇಳ್ಬೋದು. ಹಾಗೆ ಇಲ್ಲಿನ ಬೋಧಕೇತರ ವೃಂದ ಇರಬಹುದು, ಅಥವಾ ಇಲ್ಲಿನ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಇಲ್ಲಿ ಕೊಟ್ಟಂತಹ ಫೆಸಿಲಿಟಿಗಳು, ಅಥವಾ ಇಲ್ಲಿ ನನಗೆ ತುಂಬಿದಂತಹ ಒಂದು ಆತ್ಮವಿಶ್ವಾಸ, ಹಾಗೆ ಇಲ್ಲಿ ಸಿಕ್ಕಂತಹ ಎಲ್ಲ ಒಂದು ಸವಲತ್ತುಗಳನ್ನ ಬಳಸಿಕೊಂಡು ಈ ಚಿಕ್ಕ ಸಾಧನೆಯನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು.
ಎಸ್ ಓಕೆ, ಏನು ಅಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಒಬ್ಬ ಫೇಲ್ಯೂರಿಂದ ಸಕ್ಸಸ್ ಹೇಗೆ ಸಾಧ್ಯನೋ ಅಂತ ಒಬ್ಬರು ಏನಂದರೆ ನೀವು ಅದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಮೇನ್ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಪ್ರಗತಿ ಪ್ರಿ ಇನ್ಸ್ಟಿಟ್ಯೂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈಗ ಮ್ಯಾಮ್ ನಿಮ್ಮ ಹತ್ರ ಬರೋದಂದ್ರೆ ಏನು ಅಂದರೆ, ಸೊ ಈ ಹಂತದಲ್ಲಿ ಏನಂದರೆ ಬೋಧಕ ವೃಂದವಿದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಈಗ ಶಾಂತನು ಆಗಿರ್ಬೋದು ಅಥವಾ ಮನುಷ್ಯ ಶೆಟ್ಟಿ ಆಗಿರ್ಬೋದು, ಅವರು ಹೇಳಿದರು ಅವರಿಗೆ ಎಂಥ ವಾತಾವರಣ ಸಿಕ್ಕಿದೆ ಇಲ್ಲಿ ಅಂತ ಹೇಳಿ. ಅಂತಹ ವಾತಾವರಣ ಸಿಗಬೇಕಾದ್ರೆ ಅಲ್ಲಿರುವಂತಹ ಬೋಧಕ ವೃಂದ ಆಗಿರ್ಬೋದು ಅಥವಾ ಬೋಧಕೇತರ ವೃಂದದವರಾಗಿರ್ಬೋದು ಅಷ್ಟು ಪರ್ಫೆಕ್ಟ್ ಆಗಿರಬೇಕು. ಒಂದು ಇನ್ನೊಂದು ಏನು ಅಂತ ಹೇಳಿದರೆ, ಒಂದು ಸಣ್ಣ ಮಗು ಎಲ್ಲಿಂದಲೋ ಒಂದು ಕಡೆಯಿಂದ ನಾವಿರುವ ಕಡೆ ಬಂತು ಅಂತಾದರೆ ಆ ಮಗು ನಾನು ಬಂದಿದ್ದೇನೆ ಅಂತ ಹೇಳೋದಿಲ್ಲ. ಆ ಮಗುವಿನ ಇರುವಿಕೆ ನಮಗೆ ಆ ಮಗು ಬರುವುದರಿಂದಲೇ ಗೊತ್ತಾಗ್ತದೆ. ಇದು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಸಣ್ಣ ಮಕ್ಕಳಿರಬೇಕಾದ್ರೆ ನಮ್ಮ ಇರುವಿಕೆಯನ್ನು ನಾವಾಗಿ ತೋರಿಸಿಕೊಳ್ಳುವುದಿಲ್ಲ. ಅದಾಗಿಯೇ ನಮ್ಮ ಮುಗ್ಧತೆ ಅಥವಾ ನಮ್ಮಲ್ಲಿರುವಂತಹ ಆ ಒಂದು ಇನೋಸೆನ್ಸ್ ಅದು ತೋರಿಸಿಬಿಡ್ತದೆ. ನಾವು ದೊಡ್ಡವರಾಗ್ತಾ ಇದ್ದ ಹಾಗೆ ಅದನ್ನು ನಾವು ಕಳ್ಕೊಳ್ತಾ ಹೋಗ್ತೇವೆ. ದೊಡ್ಡವರಾದ ನಮ್ಮಲ್ಲಿ ಅಹಂ ಆಗಿರ್ಬೋದು ಅಥವಾ ಸೆಲ್ಫಿಶ್ ನೇಚರ್ ಆಗಿರ್ಬೋದು, ಸೊ ಇಂಥದ್ದೆಲ್ಲ ಬೆಳೀತಾ ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಬುದ್ಧಿಮಟ್ಟ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಈ ಬುದ್ಧಿಗೆ ಅರಿವನ್ನು ತುಂಬಿಸ್ಲಿಕ್ಕೆ, ಬುದ್ಧಿಗೆ ಬೇಕಾದ ಅರಿವೇನಿದೆಯಾ ಅದನ್ನು ತುಂಬಿಸ್ಲಿಕ್ಕೋಸ್ಕರ ಪ್ರಗತಿ ಎಲ್ಲ ಕಡೆಯಿಂದ ಎಲ್ಲ ಬೇರೆ ಕಾಲೇಜಲ್ಲಿ ಅದೆಷ್ಟೋ ಕಾರ್ಯಾಗಾರಗಳಾಗಿರ್ಬೋದು, ಸೆಮಿನಾರ್ಸ್ ಆಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದ ಪ್ರೋಗ್ರಾಮ್ಗಳಾಗಿರ್ಬೋದು ಲೆಕ್ಚರ್ಸಿಗೆ. ಆದರೆ ಒಂದು ಪ್ರಗತಿಯಂತಹ ಸಂಸ್ಥೆ ಅಲ್ಲಿನ ಲೆಕ್ಚರ್ಸಿಗೆ ಕೂಡ ಟ್ರೈನಿಂಗ್ ಕೊಡೋದಾಗಿರ್ಬೋದು ಅಥವಾ ಸೆಮಿನಾರ್ಸನ್ನು ಕಂಡಕ್ಟ್ ಮಾಡೋ. ಈಗ ಇತ್ತೀಚೆಗೆ ನಡೆದಂಥದ್ದು, 1 ತಿಂಗಳ ಹಿಂದೆ ನಡೆದದ್ದು, ಮೇಡಮ್ ಹೇಳಿದಾಗೆ ನಮ್ಮಲ್ಲಿರುವಂತಹ 35ರಿಂದ 40 ಸ್ಟಾಫ್ಗಳೇನಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ನಡೆದಂತಹ 3 ದಿನದ ಕಾರ್ಯಾಗಾರ ಏನಿದೆ ಅದರಲ್ಲಿ ಒಂದು ದಿವಸ ವ್ಯಕ್ತಿತ್ವ ವಿಕಾಸನ ಅಂತ ತಗೊಂಡ್ರು, ಇನ್ನೊಂದು ದಿವಸ ಕ್ಲಾಸ್ ರೂಮ್ ಚಾಲೆಂಜಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ತಗೊಂಡ್ರು, ಇನ್ನೊಂದು ದಿವಸ ಹದಿಹರೆಯದ ಶಿಬಿರ ಅಂತ. ಈ 3ಕ್ಕೂ ಬಂದಂತಹ ಪ್ರೊಫೆಸರ್ಗಳು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂಥವರು, ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಅವರು ಸೆಮಿನಾರ್ಗಳನ್ನು ಅಥವಾ ವರ್ಕ್ಶಾಪ್ಗಳನ್ನು ನಡೆಸುವಂಥವರು. ಸೊ ಅವರಿಂದ ಈ 3 ದಿನಗಳು ಕಂಟಿನ್ಯೂಸ್ ಆಗಿ ಒಬ್ಬ ಟೀಚರ್ ಪರ್ಫೆಕ್ಟ್ ಹೇಗಾಗಬೇಕು. ಮತ್ತು ಇಲ್ಲಿ ಮೊದಲು ನಮಗೆ ಇರುವಂಥದ್ದು ಏನು ಅಂತ ಹೇಳಿದರೆ, ಇಲ್ಲಿ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳು ಬರ್ತಾರೆ. ಈಗ ಶಾಂತನು ಅಥವಾ ಮನುಷ್ಯ ಹೇಳಿದ ಹಾಗೆ ಇಲ್ಲಿ ಅವರಿಗೆ ಕಲೀಲಿಕ್ಕೆ ಇಷ್ಟ ಇಲ್ಲದವರು ಒಂದು, ಅಥವಾ ಕಲೀಲಿಕ್ಕೆ ಇಷ್ಟ ಇದ್ದು ಕಲೀಲಿಕ್ಕೆ ಆಗದವರು, ಅಥವಾ ಅವರನ್ನು ಯಾವುದೋ ಒಂದು ಸಿಚುವೇಶನ್ ಅವರನ್ನು ಕಲೀಲಿಕ್ಕೆ ಸಪೋರ್ಟ್ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಸೊ ಆಗ ಒಬ್ಬ ಟೀಚರ್ ಪರಿಪೂರ್ಣತೆಯನ್ನು ಹೊಂದಿದ್ರೆ ಅಲ್ಲಿ ಅವನು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ, ಆ ಒಂದು ವಿದ್ಯಾರ್ಥಿಗೆ ಸರಿಯಾದ ವಾತಾವರಣವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ವಿದ್ಯಾರ್ಥಿಯಿಂದ ಏನು ಪ್ರತಿಭೆ, ಆ ವಿದ್ಯಾರ್ಥಿಯೊಳಗೆ ಏನು ಪ್ರತಿಭೆ ಇದೆಯಾ ಅದನ್ನು ಕಂಡು ಹುಡುಕ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಒಂದು. ಇನ್ನೊಂದು ಏನು ಅಂತ ಹೇಳಿದರೆ, ಇಲ್ಲಿ ಪ್ರತಿಯೊಬ್ಬ ಲೆಕ್ಚರ್ ಕೂಡ ನಾವು ಏನು ಅಂದ್ಕೊಳ್ತೇವೆ ಅಂತ ಹೇಳಿದರೆ, ಅವಳು ಅಲ್ಲಿ ಟ್ಯೂಷನ್ ಕೊಡಲಿಕ್ಕೆ ಹೋಗುದಂತೆ, ಅವಳೆಂತ ಕಲ್ತದ್ದು, ಅವಳಿಗೆ PUC ಆದದ್ದು, ಈಗ ನಾವು ಕಾಮನ್ ಆಗಿ ಕೇಳ್ತಾ ಇರೋದು. ಸೊ ಬಟ್ ಇಲ್ಲಿ ಹಾಗೆಲ್ಲ, ಇಲ್ಲಿ ಎಲ್ಲರೂ BEd ಆದವರೇ ಬೇಕು. ಸರ್ ಮೇಡಮ್ ಇಂಟರ್ವ್ಯೂ ಮಾಡುವಾಗ ಅಲ್ಲಿ ಬೇರೆ ಕಾಲೇಜ್ ಇನ್ಸ್ಟಿಟ್ಯೂಷನ್ ಅಥವಾ ಸ್ಕೂಲ್ಗಳಲ್ಲಿ ಏನಾಗ್ತದೆ, ಇಂಟರ್ವ್ಯೂ ಇರ್ತದೆ, ಡೆಮೋ ಇರ್ತದೆ, ರಿಟರ್ನ್ ಎಕ್ಸಾಮ್. ಸೊ ಅದೇ ರೀತಿಯಲ್ಲಿ ಇಲ್ಲಿ ಫಾಲೋ ಮಾಡಿ BEd ಆದವರು, PG ಅಂದರೆ MA MSc MCom ಆದವರು ಇರ್ಬೋದು, ಇಂಥವರನ್ನೇ ಚೂಸ್ ಮಾಡಿ ಅವರಲ್ಲಿ ಈ ಮಕ್ಕಳಿಗೆ ಪಾಠ ಮಾಡುವಂಥ ಸಾಮರ್ಥ್ಯ ಇದೆಯಾ ಅನ್ನುವಂಥದ್ದನ್ನು ನೋಡ್ತಾರೆ, ಆಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಆಗ ನನಗೆ ಅನಿಸೋದು, ಈಗ ನಾನು ವೀಕ್ಷಕರಲ್ಲಿ ಅಥವಾ ನಿಮ್ಮಲ್ಲಿ ಕೇಳ್ಬೋದು, ಬೇರೆ ಶಾಲೆಗೆ ಮತ್ತು ಇಲ್ಲಿಗೆ ಏನು ವ್ಯತ್ಯಾಸ ಅಂತ. ತುಂಬಾ ವ್ಯತ್ಯಾಸ ನೋಡ್ಬೋದು ನಾವು. ಯಾಕಂದ್ರೆ ಮೈನ್ ಯಾವುದೇ ಕಾಲೇಜ್ ಆಗಿರಲಿ ಸ್ಕೂಲ್ ಆಗಿರಲಿ, ಲೆಕ್ಚರ್ಸ್ ಅವ್ರು ಹೇಗೆ ಮಕ್ಕಳಿಗೆಲ್ಲ ಪಾಠ ಮಾಡ್ತಾರೆ, ಅದನ್ನ ಪಾಠ ಮಾಡೋಕ್ಕಿಂತ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅದು ಮೇನ್ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದು ಒಳ್ಳೆ ಟ್ರೈನಿಂಗ್ ಕೊಟ್ಬಿಟ್ಟು ನೀವು ಟ್ರೈನ್ ಅಪ್ ಆಗಿರ್ತಾರೆ. ಹಾಗೆ ಸ್ಟೂಡೆಂಟ್ಸ್ಗಳಿಗೂ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಯಾಕಂದ್ರೆ ಆಲ್ರೆಡಿ ನಿಮ್ಮನ್ನ ಟ್ರೈನ್ ಮಾಡಿದ್ದಾಗ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಯಾವ ರೀತಿ ಎಲ್ಲ ಕಲಿಬಹುದು ಅಂತ. ಸೊ ಶಾಂತನವ್ರೆ, ನೀವೇ ಹೇಳಿ, ಏನು ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಈಗ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಬೇರೆ ನೀವೇನು 11th ರ್ಯಾಂಕ್ ಟಾಪರ್ಸ್ಗೆ ಬಂದಿದ್ದೀರಾ. ಸೊ ಓಕೆ, ಈಗ ಪ್ರಗತಿ ಇದ್ರ ಬಗ್ಗೆ ಈಗ ತುಂಬಾ ಮಾತಾಡಿದಿರಾ, ಬಟ್ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ಪರ್ಸನಲ್ ಕೇರ್ ಯಾವ ರೀತಿ ಎಲ್ಲ ತಗೊಳ್ತಾ ಇದ್ರು? ಲೆಕ್ಚರ್ಸ್ ಅಂದ್ರೆ ಟೀಚರ್ಸ್ ಆಗಿರ್ಬೋದು, ಟೀಚಿಂಗ್ ಸ್ಟಾಫ್ ಅವರೆಲ್ಲ ಯಾವ ರೀತಿ ನಿಮಗೆ ಪರ್ಸನಲ್ ಕೇರ್ ತಗೊಳ್ತಾ ಇದ್ರು? ಇವಾಗ ನೀವೊಬ್ರು ಫೇಲ್ಯೂರ್ ಸ್ಟೂಡೆಂಟ್,
ಹೌದು. ಸೊ ಫೇಲು ಸ್ಟೂಡೆಂಟಿಗೂ ಮತ್ತೆ ಅಲ್ಲಿ ಒಂದು ಸ್ಕೂಲ್ ಅಂತ ಆದ್ಮೇಲೆ ಅಲ್ಲೂ ರ್ಯಾಂಕರ್ಸ್ ಅಂತ ಇದ್ದೇ ಇರ್ತಾರೆ. ಹೌದು. ಇವನ್ ಇನ್ನು ತುಂಬ ಮೀಡಿಯಂ ಲೆವೆಲ್ ಓದೋರು ಇರ್ತಾರೆ, ಇನ್ನು ಫೇಲ್ಯೂಸು ಇರ್ತಾರೆ. ಸೊ ಇವ್ರನ್ನೆಲ್ಲ ನಿಮ್ಗೂ ಅವ್ರಿಗೂ ಏನು ಡಿಫ್ರೆನ್ಸ್, ಹೇಗೆ ಕಲಿಸ್ತಾ ಇದ್ರು, ಹೇಗೆ ಹೇಳಕ್ ಇಷ್ಟಪಡ್ತೀರಾ? ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನೀವು ಹೇಳಿದಾಗೆ ಅಲ್ಲಿ ಡಿಫ್ರೆನ್ಸ್ ಅನ್ನೋದು ತುಂಬಾ ಇರುತ್ತೆ. Yes. ಆದ್ರೆ ನಮಗೆ ಇಲ್ಲಿ ಸಿಕ್ಕಂತಹ ಒಂದು ಫ್ಯಾಕಲ್ಟಿ ಮೆಂಬರ್ಸ್ ಇರ್ಬೋದು, ತುಂಬಾ ನುರಿತ ಶಿಕ್ಷಕರನ್ನ ನಮಗೆ ಅಲ್ಲಿ ಕೊಟ್ಟಿದ್ರು, ಅಂದ್ರೆ ಪ್ರೊವೈಡ್ ಮಾಡಿದ್ರು. ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂದ್ರೆ, ಕ್ಲಾಸ್ ರೂಮಲ್ಲಿ ನಾವು ಪಾಠವನ್ನ ಕೇಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಅವರು ಪಾಠ ಮಾಡ್ತಾರೆ. ಆದ್ರೆ ಅದು ಮಾತ್ರ ಸಾಕಾಗಲ್ಲ, ನಾವು ಪರ್ಸನಲ್ ಆಗಿ ನಮ್ಗೆ ಏನಾದ್ರೂ ಡೌಟ್ ಇದ್ರೆ ಹೋಗಿ ಕೇಳಿದಾಗ ಅವರು ಅಷ್ಟೇ ಪ್ರೀತಿಯಿಂದ ಹೇಳ್ಕೊಟ್ಟಾಗ ಮಾತ್ರ ನಮ್ಗೆ ಅದು ಅರ್ಥ ಆಗುತ್ತೆ. ಅಂದ್ರೆ ಅವರಿಗೆ ಆ ಸಂಬಂಧ ಇರಬೇಕು, ಒಬ್ಬ ವಿದ್ಯಾರ್ಥಿ ಒಬ್ಬ ಲೆಕ್ಚರ್ ಅಥವಾ ವಿದ್ಯಾರ್ಥಿಯ ನಡುವೆ ಆ ಸಂಬಂಧ ಇದ್ದಾಗ ಮಾತ್ರ ಒಬ್ಬ ವಿದ್ಯಾರ್ಥಿಗೆ ಅದನ್ನ ಅರ್ಥ ಮಾಡ್ಸೋಕ್ಕಾಗೋದು. ಇಲ್ಲಿ ಪರೀಕ್ಷಾ ವಿಧಾನದ ಬಗ್ಗೆ ಹೇಳಬೇಕು ಅಂತಂದ್ರೆ, ನೀವು ಎಲ್ಲಾ ಕಾಲೇಜ್ಗಳಲ್ಲಿ ನೋಡಿರ್ತೀರ, ರೆಗ್ಯುಲರ್ ಆಗಿ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಮಾಡ್ತಾರೆ, ಒಂದು ಅಥವಾ ಹೆಚ್ಚಿನದಾಗಿ 2 ಎಕ್ಸಾಮ್ ಅನ್ನ ಮಾಡ್ತಾರೆ. ಶಾಂತನವ್ರೆ, ಬರ್ತೀನಿ ವಾಪಸ್ ನಿಮ್ಮ ಕಡೆಗೆ. ಈಗ ಒಂದು ಬ್ರೇಕ್ ತಗೊಂಡು ಆಮೇಲೆ ಏನುಂಟು ಅದನ್ನೆಲ್ಲ ಕಂಟಿನ್ಯೂ ಮಾಡಿ ಕೇಳ್ತೀನಿ. ಸೊ ಒಂದು ವಿರಾಮ ತಗೊಂಡು ವಾಪಸ್ ಆಗ್ತೀನಿ ವೀಕ್ಷಕರೇ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಎಸ್ ವೀಕ್ಷಕರೇ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಹಾಗೆ ಶಾಂತನವರು ಅವಾಗಷ್ಟೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹೇಗೆಲ್ಲ ಅವರ ನಡೆದು ಬಂದ ಒಂದು ರೀತಿ ಏನಂದರೆ ಆ ಪ್ರಗತಿ ಎಜುಕೇಷನ್ ಟ್ರಸ್ಟಲ್ಲಿ ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ತಾ ಇದ್ರು. ಬನ್ನಿ ಪುನಃ ಅವ್ರ ಜೊತೆನೇ ಹೋಗೋಣ. ಹೇಳಿ. ನಾನಾಗ್ಲಿ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೆ. ಪ್ರಿಪರೇಟರಿ ಎಕ್ಸಾಮ್ ಅನ್ನ ಎಲ್ಲಾ ಕಾಲೇಜ್ಗಳಲ್ಲೂ 1-2 ಮಾಡ್ತಾರೆ, ಆದ್ರೆ ಇಲ್ಲಿ ನಮಗೆ 4 ಪ್ರಿಪರೇಟರಿ ಎಕ್ಸಾಮ್ಗಳನ್ನ ಮಾಡ್ತಾ ಇದ್ರು. ಅದು ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರಲಿ, ನಮಗೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಹಿಡಿತ ಸಿಗ್ಲಿ ಅನ್ನುವ ಕಾರಣಕ್ಕೋಸ್ಕರ ಅದು ಬಹಳಷ್ಟು ಪರಿಣಾಮ ಬೀರ್ತು ಅಂತ ಹೇಳಬೇಕು. ಅದು ಅಲ್ಲದೆ ಎಕ್ಸಾಮ್ ಹತ್ರ ಬರ್ತಿರ್ಬೇಕಾದ್ರೆ ನಮಗೆ ಸರ್ ಹಾಗೂ ಮೇಡಮ್ ಹಾಗೂ ಎಲ್ಲಾ ಫ್ಯಾಕಲ್ಟಿ ಮೆಂಬರ್ಸು ನಮ್ಮನ್ನ ಕರೆದು ಒಂದು ಮಾತನ್ನ ಹೇಳ್ತಾ ಇದ್ರು, ಅಂದ್ರೆ ನಮಗೆ ಒಂದು ಹುರಿದುಂಬಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ರು. ಅದು ಅಲ್ಲದೆ ನಮಗೆ ಏನು ಸಬ್ಜೆಕ್ಟ್ ಅಲ್ಲಿ ನಾವು ಹಿಂದಿದೆವು ಅದನ್ನ ಮತ್ತಷ್ಟು ಪ್ರಭಾವಶಾಲಿಯಾಗಿ ಅದನ್ನ ನಮ್ಮ ಮಸ್ತಕದಲ್ಲಿ ಕೂರಿಸುವಂತ ಕೆಲಸವನ್ನು ಕೂಡ ಅವ್ರು ಮಾಡ್ತಾ ಇದ್ರು. ಅದು ಅಲ್ಲದೆ ನಮಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಿದ್ರು. ಎಲ್ಲಾ ಕ್ಲಾಸ್ಗಳಲ್ಲೂ CCTV ಕ್ಯಾಮರಾಗಳನ್ನ ಇಟ್ಟಿದ್ರು. ಅದರಿಂದ ಒಂದು ಡಿಸಿಪ್ಲೈನ್ ಅನ್ನ ಮೇಂಟೈನ್ ಮಾಡಿದ್ರು ಆ ಕ್ಲಾಸ್ಗಳಲ್ಲಿ. ಅದರಿಂದ ನಾನು ಡಿಸಿಪ್ಲೈನ್ ಅನ್ನು ಕೂಡ ಬಹಳಷ್ಟು ಕಲಿತೆ ಅಂತ ಹೇಳ್ಬೋದು ಅಲ್ಲಿ. ಅದು ಅಲ್ಲದೆ ಹಬ್ಬ ಹರಿದಿನಗಳನ್ನ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ಚೌತಿ ಇರ್ಬೋದು, ಓಣಂ ಇರ್ಬೋದು, ಮುಂತಾದ ಹಬ್ಬಗಳನ್ನು ಕೂಡ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅದು ಅಲ್ಲದೆ ಹಲವಾರು ವ್ಯಕ್ತಿಗಳನ್ನ ಕರೆಸಿ ಅವರಿಂದ ನಮಗೆ ಒಂದು ಇನ್ಸ್ಪಿರೇಷನಲ್ ಸ್ಪೀಚ್ ಅನ್ನು ಕೊಡಿಸುವಂತದ್ದಾಗಿರ್ಬೋದು, ಅಥವಾ ಅವರ ಅನುಭವಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳುವಂತಹ ಒಂದು ಸಂದರ್ಭವನ್ನು ಕೂಡ ಅವರು ಒದಗಿಸಿಕೊಟ್ಟಿದ್ರು ನಮಗೆ. ಅದು ಅಲ್ಲದೆ ಇನ್ನೂ ಕೆಲವು ವಿಚಾರಗಳನ್ನ ನಮ್ಮಲ್ಲಿ ತುಂಬಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಅದು ಅಲ್ಲದೆ ನಮ್ಗೆಲ್ಲಾ ರೀತಿಯಾದಂತಹ ಒಂದು ನಮಗೆ ಕಲಿಕೆಗೆ ಪೂರಕವಾದಂತಹ ಯಾವ ವಾತಾವರಣ ಬೇಕೋ ಅದನ್ನ ಸರಿಯಾದ ರೀತಿಯಲ್ಲಿ ಪ್ರೊವೈಡ್ ಮಾಡುವಂತಹ ಕಾರ್ಯವನ್ನ ಪ್ರಗತಿ ಸಂಸ್ಥೆ ಮಾಡಿದೆ ಅಂತ ಹೇಳ್ಬೋದು. ಓಕೆ, ಸೊ ಫೈನಲ್ ಆಗಿ ಏನೋ ಅಂದ್ರೆ ನಿಮಗೆ ಮೇನ್ ಬೇಕಾಗಿರೋದು ಏನಂದ್ರೆ ಎಲ್ಲ ಸ್ಟ್ರೆಂತ್ನ ಅವರೇ ಕೊಡ್ತಾ ಇದ್ದಾರೆ. ಎಕ್ಸಾಮಿಗೆ ಮೇನ್ ಏನೇನ್ ಬೇಕು ಇಂಪಾರ್ಟೆಂಟ್ ಥಿಂಗ್ಸ್, ಸೊ ಅದನ್ನ ನೀವು ಬರೀ ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಂದಿದ್ದೀರಾ. ಹೌದು, ಅದರಿಂದ ಈಗ ಒಂದು ಸಕ್ಸಸ್ ಕಾಳ್ತೀರಂತ ಹೇಳಕ್ಕೆ ನೀವು. ಹೌದು, ಮುಂದಿನ ದಿನಗಳಲ್ಲೂ ಕೂಡ ನಾನು ಆ ಸಂಸ್ಥೆ ಕೊಟ್ಟಂತಹ ಒಂದು ನನ್ನ ಮೇಲೆ ಇಟ್ಟಂತಹ ಒಂದು ವಿಶ್ವಾಸವನ್ನು ನಾನು ಕಾಪಾಡಿಕೊಂಡು ಹೋಗ್ತೇನೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಅವ್ರು ನನ್ನಲ್ಲಿ ತುಂಬಿದ್ದಾರೆ. ಅದು ಅಲ್ಲದೆ ನನ್ನ ಮೇಲೆ ಕೂಡ ವಿಶ್ವಾಸವನ್ನಿಟ್ಟು ಹಲವಾರು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ನನ್ನ ಅನುಭವಗಳನ್ನ ನಾನು ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡುವಂತಹ ಅಥವಾ ಹಂಚಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅದು ಅಲ್ಲದೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿರಬಹುದು ಅಥವಾ ನನಗೆ ಮಾಧ್ಯಮದ ಮೂಲಕ ನನಗೂ ಕೂಡ ಒಂದು ಸಮಾಜದಲ್ಲಿ ಒಂದು ಗುರುತನ್ನು ಕೊಡುವಂತಹ ಒಂದು ಕಾರ್ಯವನ್ನು ಕೂಡ ಪ್ರಗತಿ ಸಂಸ್ಥೆ ಮಾಡಿದೆ ಅಂತ ಹೇಳ್ಬೋದು. ಈ ಎಲ್ಲಾ ವಿಚಾರಗಳನ್ನ ನೋಡಿದಾಗ ಪ್ರಗತಿ ಸಂಸ್ಥೆ ಒಂದು ಸಮಾಜದಲ್ಲಿ ಒಂದು ಬದಲಾವಣೆಯನ್ನ ಅಥವಾ ಒಂದು ವಿಶೇಷ ರೀತಿಯಾದಂತಹ ಒಂದು ಕಲಿಕೆಗೆ ಪೂರಕವಾದಂತಹ ವಾತಾವರಣ ನಿರ್ಮಿಸಿಕೊಡುವಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಏನೋ ಅಂದ್ರೆ ಈ ಫೇಲಿಂಗ್ ಅನ್ನೋದು ಎಲ್ಲ ಸ್ಟೂಡೆಂಟ್ಗಳು ಏನು ಅಂತ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಒಂದು ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಇನ್ನೂ ಯಾವ್ದಾದ್ರು ಬ್ಯಾಡ್ ಇದು ಲೈನಲ್ಲಿ ಹೋಗ್ಬಿಡ್ತಾರೆ. ಬಟ್ ಇದಕ್ಕೊಂದು ಒಳ್ಳೆ ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಸೊ ಫಸ್ಟ್ ಏನೇ ಇದ್ರು ಹಾಗೆ ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಬನ್ನಿ, ಸೆಕೆಂಡ್ ಕಾಲರ್ ಆಲ್ರೆಡಿ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಎಸ್, ನಮಸ್ತೆ ಮೇಡಮ್. ಹಲೋ
ಎಸ್ ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಎಸ್ ಮಾತಾಡಿ ಮೇಡಮ್. ಕೇಳಿಸ್ತಾ ಇದ್ದ ನಾನು ಮಾತಾಡ್ತಾ ಇರೋದು ನಿಮಗೆ? ಆ್ಯಸ್ ಆ ಲೈನ್ ಡಿಸ್ಕನೆಕ್ಟ್ ಆಗಿದೆ. ಏನು ಅಂದರೆ ವೀಕ್ಷಕರು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ಅಂದರೆ ಕರೆ ಮಾಡೋಕ್ಕಿಂತ ಮೊದಲು ನೆಟ್ವರ್ಕ್ ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿ ಬಂದು ಮಾತಾಡಿ. ಹಾಗೆಯೇ ಇನ್ನೂ ಎಷ್ಟೋ ನಿಮಗೂ ಕ್ವಶನ್ಗಳು ಕೇಳಬೇಕು ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಅಂದರೆ ಪುನಃ ಪ್ರಯತ್ನ ಮಾಡ್ತಾನೆ ಇರಿ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ 2 ನಂಬರ್ಗಳು ಡಿಸ್ಪ್ಲೇ ಆಗ್ತಾನೆ ಇದೆ. ಹಾಗೆಯೇ ಅದಕ್ಕಿಂತ ಮುಂಚೆ ನಾವು ಕೇಳ್ತಾ ಇದ್ವಿ ಶಾಂತನು ಅವ್ರ ಹತ್ರ ಯಾವ ರೀತಿಯಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಈ ಎಜುಕೇಷನ್ ಟ್ರಸ್ಟ್ ಮೂಲಕ ಅವರಿಗೆ ಸಿಗಿದೆ, ಪ್ರಗತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ. ಹಾಗೆಯೇ ಸರ್, ಫೌಂಡರ್ ಸರ್ ನಮ್ಮ ಜೊತೆನೇ ಇದ್ದಾರೆ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಈ ಪ್ರಗತಿ ಸ್ಟಡಿ ಸೆಂಟರ್ ಅಂತೇಳಿ ನಾವು ಒಂದು ಹೆಸರಿಟ್ಟಿದ್ದೇವೆ ಅಲ್ವಾ? ಈ ಪ್ರಗತಿ ಸ್ಟಡಿ ಸೆಂಟರ್ ಅಂತ ನಾವು ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದರೆ, ಓಕೆ ಸರ್, ಕಾಲರ್ ಪುನಃ ಇದ್ದಾರೆ. ಎಸ್, ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹೇಳ್ತೀರಾ ಎಲ್ಲಿಂದ ಕರೆ ಮಾಡಿದ್ದು, ಯಾರು ಅಂತ? ಸೊ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಕೇಳ್ತಾ ಇದೆಯಾ ನಾನು ಏನಾದ್ರು ಹೇಳೋದು? ಎಸ್ ನಮಸ್ತೆ ಮ್ಯಾಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಎಸ್ ಪುನಃ ಲೈನಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಪರವಾಗಿಲ್ಲ, ಹೇಳಿ ಸರ್. ಇವಾಗ ಹಿಂದೆ ಟ್ಯುಟೋರಿಯಲ್ ಅಂತೇಳಿ ಒಂದು ವ್ಯವಸ್ಥೆ ಪ್ರಾರಂಭವಾಯಿತು. ಆದರೆ ಇದು ಟ್ಯುಟೋರಿಯಲ್ ಅಂತ ಹೇಳುವ ವ್ಯವಸ್ಥೆ ಯಾಕೆ ಪ್ರಾರಂಭ ಆಯಿತು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಹಿಂದೆ ಕಾಲೇಜುಗಳಲ್ಲಿರ್ಬೋದು, ಹೈಸ್ಕೂಲ್ಗಳಲ್ಲಿರ್ಬೋದು, ಈ ಕಲಿಕೆಯಲ್ಲಿ ಹಿಂದಿದ್ದ ಮಕ್ಕಳಿಗೆ ಒಂದು ಅವರ ಶಾಲಾ ಅವಧಿಯ ನಂತರ ಒಂದು ಕಲಿಸುವಂಥ ಒಂದು ವಾತಾವರಣ ಇತ್ತು. ಆ ಕಲಿಸಲಿಕ್ಕೆ ಬೇಕಾಗಿ ಅಂದಿನ, ಇದು ನಾನು ಹೇಳ್ತಾ ಇರೋದು ಸ್ವಾತಂತ್ರ್ಯ ದಿನಾಚರಣೆ, ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತಲೂ ಮುಂಚಿನ ವಿಚಾರ. ಆ ಸಂದರ್ಭದಲ್ಲಿ ಒಬ್ಬರು ಟ್ಯೂಟರನ್ನು ನೇಮಕ ಮಾಡ್ತಾಯಿದ್ರು. ಆ ಟ್ಯೂಟರ್ನ ಕೆಲಸ ಏನು ಅಂತೇಳಿದರೆ, ಶಾಲಾ ಕಾಲೇಜುಗಳ ಅವಧಿಯ ನಂತರ ಕಲಿಕೆಯಲ್ಲಿ ಯಾರೆಲ್ಲ ಹಿಂದಿದ್ದಾರೆ ಅವರನ್ನು ಕೂರಿಸೋದು, 1 ಅವರ್ 1.5 ಅವರ್ ಅವರನ್ನು ಒಂದು ಟ್ಯೂಷನ್ ಟೈಪ್ ಮಾಡೋದು, ಶಾಲೆಗಳಲ್ಲೇ ಮಾಡುವಂಥ ವ್ಯವಸ್ಥೆ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆಗಿದ್ದಾಗಲೂ ಈ ವ್ಯವಸ್ಥೆ ಇತ್ತು. ಅದರ ನಂತರ ಆ ವ್ಯವಸ್ಥೆಯನ್ನು ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನು ನಿರ್ಮೂಲನ ತೆಗೆದ ನಂತರ ಎಷ್ಟೋ ಟ್ಯೂಟರ್ಸಿಗೆ ಕೆಲಸಗಳು ಇಲ್ಲದಾಗೆ ಹೋಯಿತು. ಆ ಸಂದರ್ಭದಲ್ಲಿ ಆ ಟ್ಯೂಟರ್ಸ್ಗಳಿಗೆ ಒಂದು ಕೋಚಿಂಗ್ ಕ್ಲಾಸನ್ನು ನಡೆಸಲಿಕ್ಕೆ ಒಂದು ಟ್ಯುಟೋರಿಯಲ್ ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಇದು ನಡೆದು ಬಂದ ಹಾದಿ, ಟ್ಯುಟೋರಿಯಲ್ ಇದು. ಆದರೆ ಇದನ್ನೆಲ್ಲ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಟ್ಯುಟೋರಿಯಲ್ಗೆ ಹೋಗೋ ಮಕ್ಕಳು ಯಾರು ಅಂತ, ಎಲ್ಲ ಅನುತ್ತೀರ್ಣಗೊಂಡ ಮಕ್ಕಳು. ಈ ಟ್ಯುಟೋರಿಯಲ್ ಅಂತ ಹೇಳಿದರೆ ಈ ಮಕ್ಕಳಿಗೆ ಒಂದು ಜಾಲಿ ಕೇಂದ್ರದಾಗೆ ಇತ್ತು. ಟ್ಯುಟೋರಿಯಲ್ ಅಂತ ಹೇಳಿದರೆ ಯಾವುದೇ ವಿದ್ಯಾರ್ಥಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗಿದ್ದಾನೆ ಅಂತ ಕೇಳೋದಿಲ್ಲ, ಅಟೆಂಡೆನ್ಸ್ ಕರೀತಾರೆ, ಬಂದರೆ ಬಂದ, ಬರದಿದ್ದರೆ ಅವನ ಮನೆಗೆ ತಿಳಿಸುವಂಥ ಕಾರ್ಯಕ್ರಮ ಇಲ್ಲ, ಯಾವುದೂ ಇಲ್ಲ. ಫೀಸ್ ಅಂತೂ ಫಸ್ಟಿಗೆ ಹೋದ ಕೂಡಲೇ ಕಟ್ಟಬೇಕು. ಅದರ ನಂತರ ಆ ಟ್ಯುಟೋರಿಯಲ್ ರಿಸಲ್ಟ್ ಬರುವಾಗ ಏನೂ ಇಲ್ಲ, 20%, 25%, 40% ಇಷ್ಟೇ ರಿಸಲ್ಟು. ಆದರೆ ಟ್ಯುಟೋರಿಯಲ್ ಅಂತ ಹೇಳಿದರೆ ಸಮಾಜದಲ್ಲಿ ಜನಗಳು ಅದನ್ನು ನೋಡೋ ದೃಷ್ಟಿಯೇ ಆ ಟ್ಯುಟೋರಿಯಲ್ ಟ್ಯುಟೋರಿಯಲ್ ವಿದ್ಯಾರ್ಥಿಯ ಅಂತೇಳಿ. ಆದ ಕಾರಣ ನನ್ನ ಧರ್ಮಪತ್ನಿ ಹೇಮಲತಾ ಮೇಡಮ್ ಅವರು ಒಂದು ಟ್ಯುಟೋರಿಯಲ್ ಪ್ರಾರಂಭ ಮಾಡುವನ ಅಂತ ಹೇಳುವಾಗ ನಾನು ಪ್ರಾರಂಭದಲ್ಲಿ ಹೇಳಿದೆ, ವಿ ಆರ್ ನಾಟ್ ಗೋಯಿಂಗ್ ಟು ಕೀಪ್ ಅವರ್ ಇನ್ಸ್ಟಿಟ್ಯೂಷನ್ ಆ್ಯಸ್ ಟ್ಯುಟೋರಿಯಲ್ಸ್. ಐ ವಾಂಟ್ ಟು ಹ್ಯಾವ್ ಎ ಇನ್ಸ್ಟಿಟ್ಯೂಷನ್ ವೇರ್ ಡಿಸಿಪ್ಲಿನ್ ಆ್ಯಂಡ್ ರಿಸಲ್ಟ್ ಬೋತ್ ಶುಡ್ ಬಿ ದೇರ್ ಅಂತ ಹೇಳೋ ಮಾತನ್ನು ನಾನು ಹೇಳಿ, ನಾವು ಯಾವುದೇ ಮಾಡಿದರೂ ವ್ಯತ್ಯಸ್ತವಾಗಿ ಮಾಡಬೇಕು. ಐ ಆಲ್ವೇಸ್ ಟೆಲ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ವೈಫ್, ಡೂ ಎ ಸಿಂಪಲ್ ಥಿಂಗ್ಸ್ ಬಟ್ ಡಿಫ್ರೆಂಟ್ಲಿ. ಎಸ್, ಡಿಫ್ರೆಂಟ್ ಇಂದ ಎಲ್ಲದಕ್ಕೂ ಒಂದು ಎಸ್. ಯಾಕೆಂತೇಳಿ ನೀವು ನೋಡಿ ಬೇಕಾದ್ರೆ ಇದಕ್ಕೊಂದು ಉದಾಹರಣೆ ನಮ್ಮ ಪ್ರಧಾನಮಂತ್ರಿಯವರು. ಸ್ವಚ್ಛತೆ ಗಾಂಧೀಜಿಯವರ ಸಮಯದಿಂದಲೂ ಇತ್ತು, ಆದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಅದನ್ನು ಡಿಫ್ರೆಂಟಾಗಿ ಮಾಡಿದರು. ಇವಾಗ ಸ್ವಚ್ಛತೆ ಅಂದರೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಇರುವಂತೆ ಮಾಡಿದಂಥ ವ್ಯಕ್ತಿ ನಮ್ಮ ಪ್ರಧಾನಮಂತ್ರಿ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಅವರು ನಾವು ವ್ಯತ್ಯಸ್ತವಾಗಿ ಶಿಸ್ತುಬದ್ಧವಾಗಿ ಮಾಡಿದ ಕಾರಣ ನಮಗೆ ರಿಸಲ್ಟು ಬಂತು. ನಮ್ಮ ಮಕ್ಕಳು ಇವಾಗ ಆಲ್ ವರ್ಕಿಂಗ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟು, ಏರ್ಪೋರ್ಟ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು
ಕೆಲಸದಲ್ಲಿದ್ದಾರೆ ಅಂತೇಳಿ ಕಾಲ್ ಬರುತ್ತೆ. ಮೊನ್ನೆ ಒಬ್ಬ ಕಾಲ್ ಮಾಡ್ತಾ ಇದ್ದೇನೆ, ಸರ್ ನಾನು ಚೆನ್ನೈ ಏರ್ಪೋರ್ಟಲ್ಲಿದ್ದೇನೆ ಅಂತೇಳಿ. ನೋಡಿ, ಈ ಸಂದರ್ಭದಲ್ಲಿ ನಮಗೆ ಆಗುವಂಥ ನಿಜವಾದ ಖುಷಿ, 10 ವರ್ಷಗಳ ಬಳಿಕ ನಮ್ಮ ವಿದ್ಯಾರ್ಥಿಗಳು, ಪ್ರಥಮ ಹಂತದಲ್ಲಿ ನಮ್ಮ ಜೊತೆ ಇದ್ದ ವಿದ್ಯಾರ್ಥಿಗಳು ಒಳ್ಳೆ ಉದ್ಯೋಗಕ್ಕೆ ಹೋಗಿ ಅಲ್ಲಿಂದ ನಮಗೆ ಫೋನ್ ಮಾಡುವಂಥದ್ದು. ಮತ್ತು ಆವಾಗ ನೀವು ನನ್ನ ಹತ್ರ ಒಂದು ಕ್ವಶನ್ ಕೇಳಿದಿರಿ, ನಿಮ್ಮ ಸರ್ಟಿಫಿಕೇಟಿಗೆ ಬೆಲೆ ಇದೆಯೋ ಅಂತ. ಅದಕ್ಕೆ ನಾನು ನಮ್ಮ ವಿದ್ಯಾರ್ಥಿಗಳು ಯಾವ ಎಕ್ಸಾಮನ್ನು ಬರೀತಾರೆ ಅಂತ ಹೇಳಿದೆ. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ನನಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಅದು ಏನು ಅಂತ ಹೇಳಿದರೆ, ನಮ್ಮ ವಿದ್ಯಾಸಂಸ್ಥೆಗಳಿಗೆ ಪ್ರತಿಷ್ಠಿತ ಕಾಲೇಜಿನ ಟೀಮ್ನವರು ಬರ್ತಾರೆ. ಮಂಗಳೂರಿಂದ ಇರ್ಬೋದು, ಬೆಂಗಳೂರಿಂದ ಇರ್ಬೋದು. ಬಂದು ಕೇಳೋದೇನು, ಪ್ರಗತಿಯ ವಿದ್ಯಾರ್ಥಿಗಳ ಡಾಟಾ ಕೊಡಿ ಸರ್, ನಮ್ಮ ಕಾಲೇಜಲ್ಲಿ ಅವರಿಗೆ ಪ್ರವೇಶ ಇದೆ, ಅವರಿಗೆ ನಿಮ್ಮ ಮಕ್ಕಳು ನಮಗೆ ಬೇಕು ಅವರ ಫರ್ದರ್ ಸ್ಟಡೀಸಿಗೆ ಅಂಥೇಳಿ ಎಲ್ಲ ಪ್ರತಿಷ್ಠಿತ ಕಾಲೇಜಿನವರು ಬರ್ತಾರೆ. ಆವಾಗ ಇದರಿಂದ ಏನರ್ಥ ಆಗುತ್ತೆ, ಪ್ರೈವೇಟಾಗಿ ಕಲಿತ ವಿದ್ಯಾರ್ಥಿಗೂ ಎಲ್ಲಿಯೂ ಅವಕಾಶಕ್ಕೆ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಆದ ಕಾರಣ ಇಲ್ಲಿ ಪ್ರಗತಿಯಲ್ಲಿ ಒಂದು ಪ್ರೈವೇಟಾಗಿ ಕಲಿತ ತಕ್ಷಣ ಅದು ಪ್ರಗತಿ ಅಂತ ಅಲ್ಲ, ಯಾವುದೇ ಒಂದು ಕೋಚಿಂಗ್ ಸೆಂಟರ್ಗಳಲ್ಲಿ ಕಲಿತರು ಅವರು ಬರೆಯುವುದು ಸಾಮಾನ್ಯರು ಬರೆಯುವಂಥ ಪರೀಕ್ಷೆ. ಇಲ್ಲಿ ಪ್ರಗತಿಯಲ್ಲಿ ನಾವು ಮಾತ್ರ ವ್ಯತ್ಯಸ್ತವಾಗಿ ಎಲ್ಲವನ್ನು ನಿರ್ವಹಿಸಿ ಹೋಗುವ ಕಾರಣ ನಮಗೆ ಒಂದು ಉತ್ತಮವಾದ ರಿಸಲ್ಟ್ ಬರ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ. ಎಸ್, ಅಂದರೆ ಏನು ಅಂದರೆ ಕೋಚಿಂಗ್ ಅನ್ನೋದು ತುಂಬ ಕಷ್ಟ ಇರುತ್ತೆ. ಎಲ್ಲ ಸ್ಟೂಡೆಂಟು ಎಲ್ಲ ಥರ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅದು ಬೇರೆ ಏನು ಅಂದರೆ ನೀವು ಎಲ್ರಿಗೂ ಒಂದು ಪರ್ಸ್ನಲ್ ಟೇರ್ ತೊಗೊಂಡ್ಬಿಟ್ಟು ಎಲ್ಲರಿಗೂ ಒಂದು ಒಳ್ಳೆಯ ಹಂತದಲ್ಲಿ ಒಂದು ಎಜುಕೇಷನ್ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್. ನೋಡಿ, ಪ್ರತಿಯೊಂದು ವಿದ್ಯಾರ್ಥಿಯ ಅಡ್ಮಿಷನ್ ಟೈಮಲ್ಲಿ ಅಲ್ಲಿ ಸ್ವತಃ ನಾನೇ ಆ ಅಡ್ಮಿಷನಲ್ಲಿ ಭಾಗವಹಿಸುವ ಕಾರಣ ಒಂದು ವಿದ್ಯಾರ್ಥಿ ನನ್ನ ಬಳಿ ಅಡ್ಮಿಷನಿಗೆ ಬಂದಾಗಲೇ ಒಂದು 25% ನಮಗೆ ಆ ವಿದ್ಯಾರ್ಥಿಯ ಒಂದು ಮನಸ್ಸು ಏನು, ವಿದ್ಯಾರ್ಥಿಯಲ್ಲಿ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ ಅಂತ ಹೇಳೋ ಒಂದು ವಿಚಾರ ನಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗೆ ಬೇಕಾದಂಥ ಆ ಒಂದು ಶಿಕ್ಷಣ, ಕ್ಲಾಸ್ ರೂಮ್ ಟೀಚಿಂಗ್ ಇರ್ಬೋದು ಅಥವಾ ಟೇಬಲ್ ಟ್ಯೂಷನ್ ಇರ್ಬೋದು, ವಿದ್ಯಾರ್ಥಿಯ ಬೇರೆ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲವನ್ನು ಗಣನೆಗೆ ತಗೊಂಡು ಒಂದು ವಿದ್ಯಾರ್ಥಿಯನ್ನು ನಾವು ಆ ಶೈಕ್ಷಣಿಕ ವರ್ಷಕ್ಕೆ ನಾವು ತಯಾರು ಮಾಡುತ್ತೇವೆ. ಅಲ್ಲದೆ PUC ಮುಗಿದ ವಿದ್ಯಾರ್ಥಿಗಳಿಗೆ ಆಫ್ಟರ್ PUC ನೆಕ್ಸ್ಟ್ ವಾಟ್, ಈ ಒಂದು ನಿಟ್ಟಿನಲ್ಲಿ ಸತತ 7 ವರ್ಷಗಳಿಂದ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನವರು ಇರ್ಬೋದು, ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ನ ಏವಿಯೇಷನ್ ಫೀಲ್ಡ್ನವರು ಬರ್ತಾರೆ, ಸಾಫ್ಟ್ವೇರ್ ಫೀಲ್ಡ್ನವರು ಬರ್ತಾರೆ, ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಫೀಲ್ಡ್ನವರು ಬರ್ತಾರೆ. ಎಲ್ಲ ಪ್ರತಿಷ್ಠಿತ ಕಾಲೇಜಿನ ಮುಖ್ಯಸ್ಥರನ್ನು ಕರೆಸಿ ಮಕ್ಕಳಿಗೆ ಮಾಹಿತಿಯನ್ನು ಕೊಡುವಂಥ ಕ್ಯಾರಿಯರ್ ಗೈಡೆನ್ಸನ್ನು ಕೂಡ ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಎಸ್ ಸರ್, ಹಾಗೇನೇ ಏನು ಅಂದರೆ ಈಗ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಈ ಕಾರ್ಯಕ್ರಮ ಒಂದು ಮುಗಿಸುವಂಥ ಒಂದು ಹಂತದಲ್ಲಿ ಬೇರೆ ಇದ್ದೀವಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಪ್ರಗತಿ ಸ್ಟಡಿ ಸೆಂಟರ್ ವತಿ ಕಡೆಯಿಂದ? ಖಂಡಿತವಾಗ್ಲೂ ಆಲ್ವೇಸ್ ಐ ಸೇ ಫೇಲ್ ಸ್ಟೂಡೆಂಟ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್. ಓಕೆ ಸರ್, ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತು ನಮ್ಮ ಜೊತೆ ಗೋಕುಲ್ನಾಥ್ ಪ್ರಗತಿ ಎಜುಕೇಷನ್ ಟ್ರಸ್ಟ್ ಸ್ಥಾಪಕರು ಹಾಗೆಯೇ ಅಧ್ಯಕ್ಷರು. ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಎಲ್ಲ ಈ ಜನತೆಗೆ. ಹಾಗೆಯೇ ಏನು ಅಂದರೆ ಈ ಫೇಲು ಸ್ಟೂಡೆಂಟ್ಗೆ ಏನು ಅಂದರೆ ಯಾವ ರೀತಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಒಂದು ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಶೋಯಿಂಗ್ ಯುವರ್ ಗ್ರ್ಯಾಟಿಟ್ಯೂಡ್ ಫಾರ್ ದಿಸ್. ಥ್ಯಾಂಕ್ ಯು ಆಲ್ಸೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವ್ಯೂವರ್ಸ್. ಅದೇ ರೀತಿ ಪ್ರಗತಿ ಸ್ಟಡಿ ಸೆಂಟರ್ ಪ್ರಿನ್ಸಿಪಾಲ್ ಹೇಮಲತಾ ಅವರಿಗೂ ಸಹ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ವೈಸ್ ಪ್ರಿನ್ಸಿಪಾಲ್ ಗೀತಾ ಕೊಂಕಾಡಿ ಅವರಿಗೂ ಸಹ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಟ್ಯೂಷನ್ ಸ್ಟೂಡೆಂಟ್ ಆದ ಮನಿಷಾ ಶೆಟ್ಟಿ ಅವರಿಗೂ ಸಹ ಒಂದು ಧನ್ಯವಾದಗಳು. ಅದೇ ರೀತಿ ಶಾಂತನ ರೆಗ್ಯುಲರ್ ಸ್ಟೂಡೆಂಟ್ ನಿಮಗೂ ಸಹ ಒಂದು ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಶುಭ ದಿನ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.